ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡುವ ಜೊತೆಗೆ ಒಂದಷ್ಟು ಜನರ ಸಮಸ್ಯೆಗಳಿಗೆ ಕೂಡ ಒಂದು ಉತ್ತರವನ್ನ ಕೊಡಬೇಕು, ಅವರಲ್ಲಿನ ಒಂದು ಭಾವನೆಗಳಿಗೆ ಕೂಡ ಸ್ಪಂದನೆಯನ್ನ ಕೊಡಬೇಕು ಎನ್ನುವಂತಹ ನೆಲೆಯಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಸ್ಟುಡಿಯೋದಲ್ಲಿ ವೀಕ್ಷಕರ ಮುಂದೆ ಬರ್ತಾ ಇದ್ದಾರೆ ಪುತ್ತೂರಿನ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರು. ಅಶೋಕ್ ಕುಮಾರ್ ರೈ ಅವರ ಬಗ್ಗೆ ವಿಶೇಷವಾದ ಪರಿಚಯವನ್ನು ನಾವು ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ರೈ ಎಸ್ಟೇಟ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಎನ್ನುವಂತಹ ಟ್ರಸ್ಟ್ನ ಮೂಲಕ ಹಲವಾರು ವರ್ಷಗಳಿಂದ ಸಮಾಜಮುಖಿ ಸೇವಾ ಚಟುವಟಿಕೆಗಳನ್ನು ಮಾಡಿಕೊಂಡು ಬಂದಿರುವಂಥವರು. ಅದರ ದಶ ಸಂಭ್ರಮ ಕೂಡ ಕಳೆದ ವರ್ಷ ಅದ್ಧೂರಿಯಾಗಿ ಅಭೂತಪೂರ್ವವಾಗಿ ಪುತ್ತೂರಿನಲ್ಲಿ ನಡೆದಿರುವಂಥದ್ದನ್ನು ಕೂಡ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಆ ಬಳಿಕ ಚುನಾವಣೆಗೆ ಟಿಕೆಟ್ ಅನ್ನು ಪಡೆದು ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದ್ರು. ಮೊದಲ ಬಾರಿ ಚುನಾವಣೆಗೆ ಸ್ಪರ್ಧಿಸಿ ಮೊದಲ ಬಾರಿ ಶಾಸಕರಾಗಿ ಗೆದ್ದು ಆಯ್ಕೆಯಾದ್ರು. ಆ ಬಳಿಕ ಎಲ್ಲರೂ ಕೂಡ ಒಂದು ಅಚ್ಚರಿ ಪಡುವ ರೀತಿ ತನ್ನ ಒಂದು ಕಾರ್ಯಚಟುವಟಿಕೆಯ ಮೂಲಕ ಗಮನವನ್ನ ಸೆಳೆದಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಶಾಸಕರಾಗಿ ವಿಧಾನಸಭೆಯನ್ನ ಪ್ರವೇಶ ಮಾಡಿ ವಿಧಾನಸಭೆಯ ಪ್ರಥಮ ಅಧಿವೇಶನದಲ್ಲೇ ಬಹುಶಃ ದಿನಂಪ್ರತಿ ಅಂತ ಹೇಳ್ಬೋದು, ಪ್ರತಿದಿನವೂ ಕೂಡ ಹಲವಾರು ವಿಚಾರಗಳ ಬಗ್ಗೆ ಒಂದು ಧ್ವನಿಯನ್ನ ಎತ್ತಿದವರು, ಪ್ರಶ್ನೆಗಳನ್ನ ಕೇಳಿದಂಥವರು. ಅದರ ಜೊತೆಗೆ ಪ್ರಮುಖವಾಗಿ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಂತಹ ವಿಚಾರ ಯಾವುದು ಅಂತ ಹೇಳಿದ್ರೆ ಅದು ತುಳು ಭಾಷೆಯ ಬಗ್ಗೆ. ಅಂದ್ರೆ ತುಳುವಿನಲ್ಲೇ ಮಾತನಾಡಿ ಎಲ್ಲರ ಒಂದು ಗಮನವನ್ನ ಸೆಳೆದು ಇಡೀ ರಾಜ್ಯವೇ ತಿರುಗಿ ನೋಡುವ ಹಾಗೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ಬೋದು. ಅದರ ಜೊತೆಗೆ ಕ್ಷೇತ್ರದ ಬಗ್ಗೆ ಒಂದಷ್ಟು ದೀರ್ಘಕಾಲೀನ ಯೋಚನೆಗಳನ್ನು ಇಟ್ಟುಕೊಂಡು ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೆ. ಸೊ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇವತ್ತು ಶಾಸಕರಿದ್ದಾರೆ ಅಂತ ಹೇಳ್ತಾ ಮೊದಲನೇದಾಗಿ ಅವರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್, ಸುದ್ದಿಯ ಆಶಯ, ಸುದ್ದಿಯ ಸಂಸ್ಥಾಪಕರು ಜೊತೆಗೆ ಆಡಳಿತ ನಿರ್ದೇಶಕರಾಗಿರುವಂತಹ ಡಾಕ್ಟರ್ UP ಶಿವಾನಂದ ಅವರ ಆಶಯ ಏನಿತ್ತು ಅಂತ ಹೇಳಿದ್ರೆ ಜನಪ್ರತಿನಿಧಿಗಳ ಮತ್ತು ಜನರ ಮಧ್ಯೆ ಒಂದು ಮಾಧ್ಯಮ ಕೊಂಡಿಯಾಗಿ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು. ಬಹುಶಃ ಅದೇ ಒಂದು ಆಶಯದ ಹಿನ್ನೆಲೆಯಲ್ಲಿ ಈ ಹಿಂದೆ ಜನಾಧಿಕಾರದ ಅನಾವರಣ ಎನ್ನುವಂತಹ ಒಂದು ಕಾರ್ಯಕ್ರಮ ರೂಪು ತಳೆದಿತ್ತು. ಅದಾದ ಬಳಿಕ ಒಂದಷ್ಟು ಸಮಯದ ಬಳಿಕ ಅಂದ್ರೆ ಒಂದಷ್ಟು ವಿರಾಮದ ಬಳಿಕ ಮತ್ತೆ ಈ ಒಂದು ಕಾರ್ಯಕ್ರಮ ಇವತ್ತು ಶಾಸಕರ ಮೂಲಕ ಚಾಲನೆಯನ್ನ ಪಡೆದುಕೊಳ್ತಾ ಇದೆ ಅನ್ನುವಂಥದ್ದು. ಸೊ ಇನ್ನು ಮುಂದಕ್ಕೆ ಅಧಿಕಾರಿಗಳ ಜೊತೆಗೆ ಕೂಡ ನೇರ ಸಂವಾದ ಕಾರ್ಯಕ್ರಮ ಮುಂದುವರಿಯುತ್ತೆ ಅಂತ ಹೇಳ್ತಾ, ಸೊ ಇವತ್ತು ಬಹುಶಃ ಶಾಸಕರ ಮೂಲಕ ಈ ಎಲ್ಲ ಯೋಜನೆಗಳಿಗೆ ಈ ಎಲ್ಲ ಮುಂದಿನ ಒಂದು ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ಸಿಗ್ತಾ ಇದೆ. ಅದರ ಜೊತೆಗೆ ಮುಂದಿನ ಒಂದಷ್ಟು ಅವಧಿಯಲ್ಲಿ ನಿರಂತರವಾಗಿ ಶಾಸಕರು ನೇರ ಫೋನ್ ಇನ್ ಕಾರ್ಯಕ್ರಮದ ಮೂಲಕ ಬಂದು ಸಾರ್ವಜನಿಕರ ಪ್ರಶ್ನೆಗಳಿಗೆ, ವೀಕ್ಷಕರ ಒಂದು ಸಮಸ್ಯೆಗಳಿಗೆ ಕೂಡ ನೇರ ಫೋನಿನ ಮೂಲಕ ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಸೊ ಮತ್ತೊಮ್ಮೆ ಶಾಸಕರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಈಗಾಗಲೇ 100 ದಿನಗಳು ಕಳೆದಿದೆ ಶಾಸಕರಾಗಿ ಆಯ್ಕೆಯಾಗಿ ಕ್ಷೇತ್ರದಾದ್ಯಂತ ಓಡಾಟವನ್ನ ಮಾಡ್ತಾ ಇದ್ದೀರಿ. ದಿನನಿತ್ಯ ನೂರಾರು ಮಂದಿ ಬರ್ತಾ ಇದ್ದಾರೆ, ತಮ್ಮ ತಮ್ಮ ಬೇಡಿಕೆಗಳನ್ನ ಅಹವಾಲುಗಳನ್ನ ತಮ್ಮ ಹತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಸೊ ಈಗ ಒಂದು ನಿಮ್ಮ ಫಸ್ಟ್ ರಿಯಾಕ್ಷನ್ ಅನ್ನುವಂಥದ್ದನ್ನು ನಾನು ಕೇಳುವಂಥದ್ದು, ಹೇಗೆ ಅನಿಸ್ತಾ ಇದೆ ಈ ಒಂದು ಅನುಭವಗಳು? ನೋಡಿ, ಒಬ್ಬ ಶಾಸಕನಾಗೋದು ಜನಸೇವೆ ಮಾಡಲಿಕ್ಕೆ ಅವನ ಮನಸ್ಸಿನ ಭಾವನೆಗಳಾಗಿರಬೇಕು. ಯಾರಾದರೂ ಬಂದಾಗ ನನಗೆ ಕಷ್ಟ ಆಗ್ತದೆ, ಜನಗಳು ಬಡತನಾಗ ತೊಂದರೆ ಆಗ್ತದೆ, ನನಗೆ ಕಿರಿಕಿರಿ ಆಗ್ತದೆ ಅಂತ ಹೇಳಿದ್ರೆ ಅವನು ಲಾಯಕ್ಕಲ್ಲ, ಅವನು ಶಾಸಕ ಸ್ಥಾನಕ್ಕೆ ಯೋಗ್ಯತೆ ಅವನಿಗೆ ಇಲ್ಲ ಅಂತ ಲೆಕ್ಕ. ಎಷ್ಟು ಜನಗಳು ಬಂದರೂ ಕೂಡ ಅವರನ್ನು ಸ್ವೀಕಾರ ಮಾಡಬೇಕು. ಅವ್ರಿಗೆ ಎಷ್ಟು ಜನರಿಗೆ ಒಂದು ದಿವಸದಲ್ಲಿ ಅವನು ಸ್ಪಂದನೆ ಮಾಡ್ತಾನೆ. ಅವರ ಕಷ್ಟಗಳಿಗೆ ನೋಡಿ ಬೇರೆ ಬೇರೆ ಕಡೆಯಿಂದ ಜನಗಳು ಬರ್ತಾರೆ, ನಿರೀಕ್ಷೆಗಳನ್ನು ಹಿಡ್ಕೊಂಡು ಬರ್ತಾರೆ. ಕಷ್ಟ ಇರುತ್ತಾನೆ ಅವ್ರು ಸರಿ ಇದ್ದವನು ಯಾರು ನಮ್ಮ ಹತ್ರ ಬರುವುದಿಲ್ಲ. ಅವ್ರಿಗೆ ಕಷ್ಟ ಇರ್ತದೆ. ನಾವು ಕೂಡ ಬೇರೆಯವರ ಮಂತ್ರಿಗಳ ಹತ್ರ ಹೋಗುವಾಗ, ಬೇರೆ 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 ನಾವು ಡೆಲ್ಲಿಗೆ ಹೋಗುವಾಗ ಇಲ್ಲ ಬೆಂಗಳೂರಿಗೆ ಹೋಗುವಾಗ, ಒಂದು ಮಂತ್ರಿ ಹತ್ರ ಹೋಗುವಾಗ ಒಂದಷ್ಟು ನಿರೀಕ್ಷೆಗಳನ್ನು ಹಿಡ್ಕೊಂಡು, ಮುಖ್ಯಮಂತ್ರಿ ಹತ್ರ ಹೋಗಿ ನಾವು ನಿರೀಕ್ಷೆ ಇಟ್ಕೊಂಡು ಹೋಗ್ತೀವಿ. ಜನಗಳು ಕೂಡ ಶಾಸಕನ ಬಳಿಗೆ ಬರುವಾಗ ನಿರೀಕ್ಷೆ ಇಟ್ಕೊಂಡು ಬರ್ತಾರೆ. ಸ್ಪಂದನೆ ಮಾಡುವುದು ನಮ್ಮ ಕೆಲಸ, ನಮ್ಮ ಧರ್ಮ. ಅದರಲ್ಲಿ ತುಂಬ ಎಷ್ಟು ಜನರಿಗೆ ನಾನು ಸಮಾಧಾನ ಮಾಡ್ತೇನೆ, ಎಷ್ಟು ಜನರಿಗೆ ನನ್ನಿಂದ ಅವರಿಗೆ ಆ ರೀತಿಯ ಒಂದು ಅವರ ತೊಂದರೆಗಳಿಗೆ ಒಂದು ಪ್ರಯೋಜನ ಆಗಿದೆ, ಅದನ್ನು ಅತೀವ ಸಂತೋಷ ಪಡ್ತೇನೆ. ನನ್ನಿಂದ ಆಗುವ ಕೆಲಸಗಳಿದೆ ಆನ್ ದ ಸ್ಪಾಟ್. ಅದಕ್ಕೆ ಆಮೇಲೆ ಬನ್ನಿ, ಈ ಮೇಲೆ ಬನ್ನಿ, ಇನ್ನೊಮ್ಮೆ ನೋಡುವ, ನೋ. ಇಫ್ ಐ ಏಬಲ್ ಟು ಡೂ ಇಟ್ ಆನ್ ದ ಸ್ಪಾಟ್, ಐ ವಿಲ್ ಡೂ ಇಟ್. ಅದು ನನ್ನ ಕೆಲಸ.
ಓಕೆ, ಅದನ್ನ ಮಾಡ್ತೀರಿ ಅನ್ನೋದು. ಎಸ್. ಓಕೆ, ವೀಕ್ಷಕರಲ್ಲಿ ಒಂದು ಮನವಿಯನ್ನ ಮಾಡ್ತಾ ಇದ್ದೇವೆ. ತಾವು ಖಂಡಿತವಾಗ್ಲೂ ಕರೆಯನ್ನ ಮಾಡಬಹುದು, ಶಾಸಕರ ಜೊತೆಗೆ ಮಾತನಾಡಬಹುದು. ಆದ್ರೆ ಆರಂಭಿಕವಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಬೆಳಕನ್ನ ಚೆಲ್ಲುವಂತಹ ಒಂದು ಅವಶ್ಯಕತೆ ಇರೋದ್ರಿಂದ ಮೊದಲ ಒಂದು 15ರಿಂದ 20 ನಿಮಿಷಗಳ ಕಾಲ ಒಂದಷ್ಟು ಕರೆಗಳನ್ನ ನಾವು ಅವಾಯ್ಡ್ ಮಾಡ್ತೇವೆ. ಆ ಬಳಿಕ ಕರೆಗಳನ್ನ ಸ್ವೀಕಾರ ಮಾಡ್ತೇವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೇವೆ. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ಈಗಾಗಲೇ ಸ್ಕ್ರೀನ್ ನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಆ ಸಂಖ್ಯೆಗಳಿಗೆ ಸಂಪರ್ಕವನ್ನ ಮಾಡಬಹುದು, ಶಾಸಕರ ಜೊತೆಗೆ ತಮ್ಮ ವಿಚಾರಗಳನ್ನ ಹಂಚಿಕೊಳ್ಳಬಹುದು ಅನ್ನುವಂಥದ್ದನ್ನು ಹೇಳ್ತಾ, ಹೇಗಿತ್ತು ಸರ್ ಈಗ ಶಾಸಕರಾದ ಬಳಿಕ ಇಷ್ಟು ದಿನಗಳ ಒಂದು ಜರ್ನಿ? ಅಧಿವೇಶನದಲ್ಲಿ ಮಾತನಾಡಿದ್ರಿ, ತುಳುವಿನ ಬಗ್ಗೆ ಮಾತನಾಡಿದ್ರಿ, ಹೇಗೆ ಅನಿಸಿತ್ತು ಈ ಒಂದು ಎಕ್ಸ್ಪೀರಿಯನ್ಸ್ನ ಬಗ್ಗೆ ಹೇಳೋದಿದ್ರೆ? ನೋಡಿ, ನಾನು ಸುಮಾರು 10-12 ವರ್ಷದಿಂದ ಸಮಾಜ ಸೇವೆ ಮಾಡ್ಕೊಂಡು ಬಂದವನು. ಹೌದು. ಎಷ್ಟೋ ಕಡು ಬಡವರನ್ನು ನಾನು ಕಂಡಿದ್ದೇನೆ. ಈ ಭಾಗದ ಜನರ ಸಮಸ್ಯೆಯನ್ನು ಹತ್ತಿರದಿಂದ ಕಂಡಿದ್ದೇನೆ. ಎಲ್ಲಿ ನೋಡಿದರೂ ಬಡವರಿಗೆ ಆಗುವಂತಾಗ ಅಲ್ಲಿ ಎದುರು ಬರುವಂಥದ್ದು ಭ್ರಷ್ಟಾಚಾರ. ಬಡವ ಅಂತ ಹೋದ, ಅವನ ಕೆಲಸಕ್ಕೆ ಹೋದಾದ ನಾನು ಒಂದೊಂದನ್ನು ನಿಮಗೆ ವಿವರವಾಗಿ ಕೊಡಬೇಕಿದ್ರೆ ಅದಕ್ಕೆ ಅರ್ಧ ಗಂಟೆ ಬೇಕಾದ. ಯಾವುದೇ ಒಂದು ಕೆಲಸಕ್ಕೆ ಹೋದಾಗ ಅವರಿಗೆ ಅಡ್ಡಿ ಬರುವಂಥದ್ದು ಭ್ರಷ್ಟಾಚಾರ ಇರುವಂಥದ್ದು. ಸೊ ನಿರಂತರ ಒಂದು 10-12 ವರ್ಷದಿಂದ ಕಷ್ಟದಲ್ಲಿರುವವರ ಕಣ್ಣೀರು ಒರೆಸುವಂಥ ಕೆಲಸವನ್ನು ನಮ್ಮ ಟ್ರಸ್ಟಿನ ಮುಖಾಂತರ ಮಾಡ್ಕೊಂಡು ಬಂದಿದ್ದೀನಿ. ಆಗ ನನಗೆ, ನಾನು ಉದ್ಯಮಿ, ಹೌದು, ನಾನು ಪೊಲಿಟಿಕ್ಸ್ಗೆ ಬರಬೇಕು ಅಂತ ಅಂದರೆ ನಮಗೆ ಯಾವಾಗ ನಾನು ಆ ಬಡವರ ಕಷ್ಟಗಳಿಗೆ ನನ್ನ ಕೈಯಿಂದ ಸ್ಪಂದನೆ ಕೊಡುವಾಗ ನನಗೆ ಎಲ್ಲೆಲ್ಲೂ ಅಡ್ಡಿ ಆತಂಕಗಳು ಬರ್ತಾ ಇದ್ದೀವಿ. ಅದು ಹೆಚ್ಚಿನ ವಿಚಾರ ರಾಜಕೀಯವಾಗಿ ಅಧಿಕಾರಿಗಳಿಂದ, ಬೇರೆ ಬೇರೆ ವರ್ಗದಿಂದ ಬರ್ತಿರುವಂಥದ್ದು. ಆಗ ನಾನು ಆಲೋಚನೆ ಮಾಡಿ ನನಗೆ ರಾಜಕೀಯದ ಶಕ್ತಿ ಕೂಡ ಬೇಕು, ಆ ರೀತಿ ಸ್ಪಂದನೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು. ಎಷ್ಟೋ ಜನರು ಭಾಷಣ ಕೊಡುವುದನ್ನು ಕೇಳಿದ್ದೀನಿ ನಾನು ತುಂಬ ವರ್ಷದಿಂದ, ಒಂದು 10-15-20 ವರ್ಷದಿಂದ. ಈ ನಮ್ಮ ಪುತ್ತೂರಿನ ಭಾಗದ ಜನಪ್ರತಿನಿಧಿಗಳು ಒಳ್ಳೆಯ ಏನು ಹಂತಕ್ಕೆ, ಒಳ್ಳೆಯ ಹುದ್ದೆಗೆ ಹೋಗಿದವರು ಭಾಷಣ ಕೊಟ್ಟಿದ್ದನ್ನು ಕೇಳಿದ್ದೀನಿ ನಾನು. ಪುತ್ತೂರಿನ ಚಿತ್ರಣವನ್ನು ಬದಲಾಯಿಸ್ತೇನೆ, ಪುತ್ತೂರನ್ನು ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗ್ತೀನಿ, ಇನ್ನು ಪುತ್ತೂರಿನ ಚಿತ್ರಣನೇ ಬದಲು. ಆದರೆ ಬದಲಾಗಿದ್ದು ನಾನು ನೋಡಲಿಲ್ಲ. ಪುತ್ತೂರಿನ ಅಭಿವೃದ್ಧಿ ಅದೇ ರೀತಿಯಲ್ಲಿದೆ. ಅಂತ ಬೇರೆ ವಿಚಾರ ನೀವು ಮುಂದೆ ಒಂದೇ ಸಬ್ಜೆಕ್ಟ್ ತೆಗೆಯುವಾಗ ನಾನು ಹೇಳ್ತೀನಿ. ಅಭಿವೃದ್ಧಿ ಅಂದರೆ ಎಲ್ಲ ಬಂತು, ಏನೇನು ಬರಬೇಕಾ ಅದು ಎಲ್ಲ ಯಾವುದು ಆಗಿದ್ದು ನೋಡಿ. ಈಗ ಆ ಪ್ರಶ್ನೆ ನನ್ನ ಮೇಲೇನೇ ಇದೆ. ಈಗ ನಾನು ಕೂಡ ಶಾಸಕನಾಗಿ ಇಲ್ಲಿ ಜವಾಬ್ದಾರಿ ಕೊಟ್ಟು ಜನ ನನ್ನನ್ನು ಶಾಸಕನಾಗಿ ಮಾಡಿದೆ. ಈಗ ಆ ಪ್ರಶ್ನೆಗೆ ನಾನು ಉತ್ತರ ಕೊಡುವಂಥ ಪರಿಸ್ಥಿತಿಯಲ್ಲಿ ನಾನು ಈ ಸ್ಥಾನದಲ್ಲಿ ಇದ್ದೇನೆ. ಸೊ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ನನ್ನ ಟಾರ್ಗೆಟ್ ಒಂದೇ ಒಂದು, ಅಧಿಕಾರದ ವಿಚಾರಗಳಲ್ಲ. ದುಡ್ಡು ಮಾಡಬೇಕಂತ ನಾನು ರಾಜಕೀಯಕ್ಕೆ ಯಾವತ್ತೂ ಬಂದಿಲ್ಲ. ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತದ ನೋಡಬೇಕು. ಒಂದು ಅಭಿವೃದ್ಧಿ ಮಾಡೋದು ಎಲ್ಲ ಇಡೀ ಕರ್ನಾಟಕವನ್ನು ತಂದು ಪುತ್ತೂರಿಗೆ ಹಾಕ್ತೇನೆ ಅಂತಲ್ಲ. ವಾಟ್ ಈಸ್ ದ ಬೇಸಿಕ್ ರಿಕ್ವೈರ್ಮೆಂಟ್ ಫಾರ್ ಪುತ್ತೂರು, ಇದನ್ನು ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಬಹುದು. ಡ್ರೈನೇಜ್ ಫೆಸಿಲಿಟಿಗಳು ಇಲ್ಲ. ನಮ್ಮ ನಗರ ಬೆಳಿಬೇಕಿದ್ರೆ ಡ್ರೈನೇಜ್ ಫೆಸಿಲಿಟಿಗಳು ಬೇಕು. ಇಲ್ಲಿ ಉದ್ದಿಮೆಗಳು ಬರಬೇಕು. ಇಲ್ಲಿ ನಮ್ಮ ಹತ್ರ ಉದ್ದಿಮೆಗಳಿಲ್ಲ. ಜನರ ಕೈಯಲ್ಲಿ ನಾವು ಯುವಕರ ಕೈಯಲ್ಲಿ ಕೆಲಸಗಳನ್ನು ತುಂಬಬೇಕು. ಎಷ್ಟೋ ದೊಡ್ಡ ದೊಡ್ಡ ಕಂಪನಿಯವ್ರ ಹತ್ರ ಮಾತಾಡುವಾಗ ಹೇಳ್ತಾರೆ, ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಪುತ್ತೂರಿಗೆ ಬರುವುದಿಲ್ಲಪ್ಪ, ಅಲ್ಲಿ ಕಮ್ಯುನಲ್ ಇದು, ಅಲ್ಲಿ ಕಮ್ಯುನಲ್ ಇರುವಂಥ ಜಾಗ, ನಾವು ಅಲ್ಲಿ ಉದ್ದಿಮೆಗಳನ್ನು ಮಾಡುವುದಿಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ? ಮಕ್ಕಳನ್ನು ಕೂಡ ತಂದೆ ತಾಯಿ ಕಷ್ಟದಲ್ಲಿ ಸಾಕ್ತಾರೆ. ಆ ಯುವಕರಿಗೆ ಕೈಗೆ ಶಕ್ತಿ ಕೊಡುವಂಥ ಒಂದು ಉದ್ಯೋಗ ಕೊಡುವಂಥ ಕೆಲಸ ಆದರೆ ಬಹುಶಃ ಉದ್ದಿಮೆ ವಾತಾವರಣ ಇಲ್ಲಿ ಪುತ್ತೂರಿನ ಅಭಿವೃದ್ಧಿ ಆಗ್ಬೋದು ಅಂತ ನನ್ನ ಅನಿಸಿಕೆ. ಉದ್ಯೋಗ ಸೃಷ್ಟಿ ಆಗಬೇಕು ಅಂತ. ಓಕೆ, ಸೊ ಇದು ನಿಮ್ಮ ಇಷ್ಟು ದಿನಗಳ ಒಂದು ಕೆಲಸದ ಬಗ್ಗೆ ನೀವು ಹೇಳ್ತಾ ಇರುವಂತಹ ಮಾತುಗಳು. ಸೊ ಈಗ ನಿಮ್ಮ ಆದ್ಯತೆ ಅನ್ನುವಂಥದ್ದನ್ನು ಗಮನಿಸಿದರೆ ಬಹುಶಃ ತಾವು ಚುನಾವಣಾ ಪ್ರಚಾರದ ಸಂದರ್ಭದಲ್ಲೂ ಕೂಡ ಈ 94C 94CCಯ ವಿಚಾರವನ್ನು ಬಹಳಷ್ಟು ಹಕ್ಕುಪತ್ರಗಳ ವಿಚಾರವನ್ನು ಬಹಳಷ್ಟು ಉಲ್ಲೇಖವನ್ನು ಮಾಡ್ತಾ ಇದ್ರಿ. ಸೊ ಅದರ ಜೊತೆಗೆ ಈಗ ನೀವು ಆದ್ಯತೆಯಾಗಿ ಅಥವಾ ಪ್ರಯಾರಿಟಿಯ ಮೇಲೆ ತೆಗೆದುಕೊಂಡಿರುವಂತಹ ಕೆಲಸಗಳ ಬಗ್ಗೆ ಹೇಳೋದಿದ್ರೆ ಅದನ್ನು ಒಂದು ಲಿಸ್ಟ್ ನೋಡಿ. ಪ್ರಯಾರಿಟಿಗಳ ಬಗ್ಗೆ ನಾನು ಹೆಚ್ಚು ಯೋಜನೆಗಳನ್ನೇನು ತಲೆಗೆ ಹಚ್ಕೊಂಡಿಲ್ಲ. ಓಕೆ, ಪ್ರಯಾರಿಟಿ ಅಂತ ಹೇಳಿದ್ರೆ ನೋಡಿ, ರೋಡ್ ರಸ್ತೆ ಮಾಡುವಂಥದ್ದು ಇರ್ಬೋದು. ಯಾವುದೇ ಶಾಸಕ, ಇವತ್ತು ಅಶೋಕ್ ರೈ ಇರಲಿ, ಇನ್ನೊಬ್ಬ ಇರಲಿ, ಯಾವ ಪಕ್ಷ ಇರಲಿ, ಒಂದು ಸರ್ಕಾರ ಅಂತ ಇರುವಾಗ ಒಂದು ಇಷ್ಟು ರಸ್ತೆ ಅಭಿವೃದ್ಧಿಗೆ ಅಂತ ದುಡ್ಡು ಬರ್ತದೆ, ಬೇರೆ ಬೇರೆ ಇಲಾಖೆಗಳಿಂದ ದುಡ್ಡು ಬರ್ತದೆ. ಸಿ ವಿ ಶುಡ್ ಡೂ ಸಮ್ ಬೆಂಚ್ ಮಾರ್ಕ್. ಅಭಿವೃದ್ಧಿ ಅಂದ್ರೆ ಏನು? ರಸ್ತೆ ಮಾಡಿದ ಕೂಡಲೇ, ರಸ್ತೆ ಒನ್ ಆಫ್ ದ
ಪಾರ್ಟ್ ಆಫ್ ದ ಡೆವಲಪ್ಮೆಂಟ್, ಅಭಿವೃದ್ಧಿಯ ಒಂದು ಅಭಿವೃದ್ಧಿಯ ಒಂದು ಭಾಗ. ಎಸ್. ರಸ್ತೆನೇ ಮಾಡಿದ ಕೂಡಲೇ ನಾನು ಅಭಿವೃದ್ಧಿ ಮಾಡಿದೆ ಅಂತ ನನ್ನ ಕಲ್ಪನೆಗಳು ಅದಲ್ಲ. ಪರ್ಮನೆಂಟ್ ಇಲ್ಲಿ ಬೆಂಚ್ ಮಾರ್ಕ್ ಆಗಬೇಕು. ಇವತ್ತು ಇಲ್ಲಿ ಸರಕಾರಿ ಮೆಡಿಕಲ್ ಕಾಲೇಜುಗಳಾಗಬೇಕು, ಇಲ್ಲಿ ಉದ್ದಿಮೆಗಳು ಬರಬೇಕು. ಉದ್ದಿಮೆ ಬರಬೇಕಂತ ಹೇಳಿದ್ರೆ ಯಾರು ಜಾಗ ಬಿಟ್ಟುಕೊಡ್ಲಿಕ್ಕೆ ಯಾರು ತಯಾರಿಲ್ಲ. ಅವರನ್ನು ಎಲ್ಲ ಸಮಾಧಾನ ಮಾಡಿ ಅವರಿಗೆ ಉದ್ದಿಮೆಗಳನ್ನು ತರುವಂತಹ ಕೆಲಸಗಳು ಆಗಬೇಕು. ಇವನು ಇಲ್ಲೊಂದು ಟೂರಿಸಂ ಅಂದರೆ ಪ್ರವಾಸಿ ತಾಣ ಇದಾಗಬೇಕು. ಪುತ್ತೂರಿಗೆ ದುಡ್ಡು ಬಂದು ಬೀಳುವಂಥ, ಹೊರಗಡೆಯಿಂದ ಬಂದ ದುಡ್ಡು ಇಲ್ಲಿ ಬಂದು ಬೀಳಬೇಕು. ಈ ರೀತಿ ಕೆಲಸ ಮಾಡಬೇಕು. ಒಂದು 4-5 ವಿಚಾರಗಳು. ಒಂದು ನಮಗೆ ಈಗ ಮೆಡಿಕಲ್ ಕಾಲೇಜ್ ಆಗುವಂಥದ್ದು, ಒಂದು ಡ್ರೈನೇಜ್ ಫೆಸಿಲಿಟಿ ಬರುವಂಥದ್ದು, ಇನ್ನೊಂದು ಕೊಯ್ಲದಲ್ಲಿರುವಂಥ ಈ ಪಶುವೈದ್ಯಕೀಯ ಕಾಲೇಜ್ ಏನಿದೆ ಅದನ್ನೊಂದು ಎನಿಮಲ್ ಹಬ್ ಮಾಡಬೇಕಂತ ಕಲ್ಪನೆ ಇದೆ. 5 ವರ್ಷದ ಹಿಂದೆ ಸರ್ಕಾರ ಅದಕ್ಕೆ 100 ಕೋಟಿ ಕೊಟ್ಟು ಒಳ್ಳೆ ರೀತಿಯ ಬಿಲ್ಡಿಂಗ್ ಆಗಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಕಳೆದ 5 ವರ್ಷದಿಂದ ಅದಕ್ಕೆ 1 ರೂಪಾಯಿ ಕೂಡ ಅನುದಾನ ಬಂದಿಲ್ಲ. ನಾನು ಅದನ್ನು ಯಾಕೆ ದುಡ್ಡಿಲ್ಲ ನಾನೇ ಹೋಗಿ ನಮ್ಮ ಪಶುವೈದ್ಯಕೀಯ ಮಂತ್ರಿಗಳ ಹತ್ರ ಮಾತಾಡಿ ಮೊನ್ನೆ ತಾನೆ 10 ಕೋಟಿ ರೂಪಾಯಿ 15 ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು ಇದಕ್ಕೆ ನಮ್ಮ ಆರ್ಥಿಕ ಇಲಾಖೆಗೆ. 9 ಕೋಟಿ 70 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಕೂಡ ಮಾಡಿ ಆಯಿತು. ಫಸ್ಟ್ ಹಂತದಲ್ಲಿ, ಮೊದಲನೇ ಹಂತದಲ್ಲಿ 9 ಕೋಟಿ 70 ಲಕ್ಷ ಅಲ್ಲಿ ಇನ್ಫ್ರಾಸ್ಟ್ರಕ್ಚರು, ಅಲ್ಲಿ ಅದೇ ಅವರಿಗೆ ಫಿಶ್ ಬೇಕು, ಹಂದಿ ಬೇಕು, ಕೋಳಿ ಬೇಕು, ಅದಕ್ಕೆ ದೊಡ್ಡ ದೊಡ್ಡ ಶೆಡ್ಗಳು ಬೇಕು. ಇದಕ್ಕೆಲ್ಲ 9 ಕೋಟಿ 70 ಲಕ್ಷ ಕೊಟ್ಟರು. 200 ಅದು ಪಶುವೈದ್ಯಕೀಯ ಕಾಲೇಜ್ ಆರಂಭ ಮಾಡಲಿಕ್ಕೆ 248 ಫ್ಯಾಕಲ್ಟೀಸ್ ಪ್ರೊಫೆಸರ್ ಸೇರಿ 248 ಉದ್ಯಮ ಅಲ್ಲಿ ಬೇಕು. ಅದಕ್ಕೆ ದುಡ್ಡು ಆರ್ಥಿಕ ಇಲಾಖೆಯಿಂದ ಬೇಕು ಅಂತ ಕೇಳಿದ್ರು. ಅದಕ್ಕೆ ಬೇಕಾಗುವ 12 ಕೋಟಿಯನ್ನು ಕೂಡ ಸರ್ಕಾರ ಕೊಡುವಂಥ ಕೆಲಸ ಮಾಡಿದೆ. ಮುಂದಿನ ಏನು ವರ್ಷ ಇದೆ, ಅವಧಿ ಇದೆ ಕಾಲೇಜ್ ಆರಂಭ ಆಗುವಲ್ಲಿ, ಅಲ್ಲಿ ಆವಾಗ ಪಶುವೈದ್ಯಕೀಯ ಕಾಲೇಜು ಆರಂಭ ಆಗಬೇಕು. ಮೊನ್ನೆ ವಿಶ್ವವಿದ್ಯಾನಿಲಯದ ಕುಲಪತಿಗಳು ನನಗೆ ಕರೆ ಮಾಡಿದರು, ಅಶೋಕ್ ರೈಗಳೇ ನಿಮ್ಮ ಸಾಧನೆಯಿಂದ ನಮಗೆ ಆರ್ಥಿಕ ಇಲಾಖೆಯಿಂದ ಮಂಜೂರು ಸಿಕ್ಕಿದೆ, ಇನ್ನೊಂದು 3 ಕೋಟಿ ರೂಪಾಯಿ ನಮಗೆ ರಸ್ತೆಗೆ ಬೇಕು, ಅದಕ್ಕೆ ಸುತ್ತು ಬರುವಂಥ ರಸ್ತೆಗಳಿಗೆ, ಅದಕ್ಕೆ ನೀವು ಒಂದು ಅನುದಾನವನ್ನು ಕೊಡಿಸುವಂಥ ಕೆಲಸ. ನಾನು ಹೇಳಿದೆ ನೀವು ಪ್ರಪೋಸಲ್ ಪುಟಪ್ ಮಾಡಿ ವಿದಿನ್ ಸ್ಪ್ಯಾನ್ ಆಫ್ 1 ವೀಕಲ್ಲಿ ಅದನ್ನು ಆರ್ಥಿಕ ಇಲಾಖೆಯಲ್ಲಿ ಮಾತಾಡಿ ಕೊಡಿಸುವಂಥ ಕೆಲಸವನ್ನು ಮಾಡಿದೆ. ಅಂದರೆ ನೆಕ್ಸ್ಟ್ ಇಯರ್ಗೆ ಸುಮಾರು ಅಲ್ಲಿ 1,000ದಿಂದ 1,500 ಮಕ್ಕಳು ಇಡೀ ರಾಜ್ಯದಿಂದ ಅಲ್ಲಿ ಬರ್ತಾರೆ. ಅಲ್ಲಿ ಒಂದು ಕನಿಷ್ಠ ಒಂದು 500 ಜನರಿಗೆ ಕೆಲಸ ಸಿಗ್ತದೆ. ಕ್ಲೀನಿಂಗಿಂದ ಹಿಡಿದು ಬಾಕಿಯವರಿಗೆಲ್ಲ 500 ಜನ ಅಲ್ಲಿ ಉದ್ಯಮ ಸಿಗ್ತದೆ. ಒಂದಷ್ಟು ದುಡ್ಡು ಅಲ್ಲಿ ಬಂದು ಬೀಳ್ತದೆ. ಅದಕ್ಕೆ ಪೂರಕವಾಗಿ ಹಾಸ್ಟೆಲ್ಗಳು, ಪೇಯಿಂಗ್ ಗೆಸ್ಟು, PGಗಳಿರ್ಬೋದು, ಕೆಲವು ಹೋಟೆಲ್ಗಳಿರ್ಬೋದು, ಕೆಲವು ಅಲ್ಲಿ ಸೂಪರ್ ಮಾರ್ಕೆಟ್ಗಳು, ಅಂಗಡಿಗಳಿರ್ಬೋದು, ಚಿಕ್ಕ ಚಿಕ್ಕ ವ್ಯಾಪಾರ ಮಾಡೋರಿಗೆ ಇದು ಅಭಿವೃದ್ಧಿ ಹೊಂದುವಂಥ ಕೆಲಸಗಳು ಆಗ್ತದೆ. ಆನಂತರ ಅಲ್ಲಿ 620 ಎಕರೆ ಜಾಗ ಇದೆ, ಹಾಳು ಬಿದ್ದಿದೆ ಎಷ್ಟೋ ವರ್ಷದಿಂದ. ಮುಖ್ಯಮಂತ್ರಿ ಅವ್ರ ಹತ್ರ ಮೊನ್ನೆ ಚರ್ಚೆ ಮಾಡಿದೆ, ಸರ್ ಅದನ್ನು ಯಾರಿಗಾದರೂ ಒಳ್ಳೆ ಪ್ರೈವೇಟ್ ಕಂಪನಿಗಳಿಗೆ ಲೀಸ್ ಕೊಡುವ 25 ಇಯರ್ಸ್ಗೆ. ಆ ನಂತರ ಅವರು ಅಲ್ಲಿ ಪಬ್ಲಿಕ್ PPP ಮಾಡಲಲ್ಲಿ ಏನು ಬೇಕಿದ್ರು ಒಂದು ನೋಡಿ ಚಿಕನ್ ಪ್ರಾಸೆಸಿಂಗ್ ಯೂನಿಟ್ ಮಾಡ್ಬೋದು. ದಾವಣಗೆರೆಯಲ್ಲಿ ಚಿಕನ್ ಪ್ರಾಸೆಸಿಂಗ್ ಯೂನಿಟ್ ಇದೆ. 1,500 ಎಂಪ್ಲಾಯೀಸ್ ಆರ್ ವರ್ಕಿಂಗ್. 1,500 ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆನಂತರ ಅದರಲ್ಲಿ ಔಟ್ಸೈಡ್ ಒಂದು 500 ಜನ ವರ್ಕ್ ಮಾಡ್ತಾ ಇದ್ದಾರೆ. ಆನಂತರ ಇದು ನಮ್ಮ ಮಾಂಸ ಕಟ್ ಮಾಡುವಂಥದ್ದು ಸ್ಲಾಟ್ರಿಂಗ್, ಅದು ಇಲ್ಲಿ ಎಲ್ಲಿಯೂ ಬೇರೆ ಕಡೆ ಇಲ್ಲ. ಈ ಕಡೆಯಿಂದ ಎಲ್ಲಿಯೂ ಬೇಕಿದ್ರು ಅದಕ್ಕೆ ಪರ್ಮಿಟೆಡ್ ಇದಿಲ್ಲ. ಎಲ್ಲ ಇರುವಂಥದ್ದು ಮಂಗಳೂರಲ್ಲಿ ಇರುವಂಥದ್ದು ಕೂಡ ಚಿಕ್ಕದು ಸ್ಲಾಟ್ರಿಂಗ್, ಅಲ್ಲಲ್ಲೇ ಮಾಡುವಂಥದ್ದು. ಈಗಂದರೆ ಆಡು ಬೇರೆ ಬೇರೆ ಇದನ್ನು ಎಕ್ಸ್ಪೋರ್ಟ್ ಮಾಡೋದಿದ್ರೆ ಸ್ಲಾಟ್ರಿಂಗ್ ಎಲ್ಲಿ ಇಲ್ಲ. ಅದನ್ನು ಮಾಡಿದ್ರು ಅದಕ್ಕೂ ಜನ ಆಸಕ್ತಿ ಇದ್ದಾರೆ. ಹಂದಿ ಸಾಕ್ಬೋದು, ದೊಡ್ಡ ದೊಡ್ಡ ಮೇಕೆ ಕುರಿ ಸಾಕ್ಬೋದು, ಆನಂತರ ಒಳ್ಳೆ ಒಳ್ಳೆ ತಳಿಯ ಹಸುಗಳನ್ನು ಸಾಕ್ಬೋದು. KMFನವ್ರಿಗೆ ಒಂದು 50 ಎಕರೆ ಜಾಗ ಕೊಟ್ಟರೆ ಅದು ಸರ್ಕಾರಿ ಸಂಸ್ಥೆ. ಒಳ್ಳೆ ಹಸುಗಳನ್ನು ತಾಕಿ ಒಳ್ಳೆ ಹಸಿ ತಳಿಗಳನ್ನು ನಮಗೆಲ್ಲ ಕೊಡಲಿ ರೈತರಿಗೆ. ಆ ಕೆಲಸಗಳನ್ನು ಮಾಡಿದರೆ ಅಲ್ಲಿ ಒಬ್ಬೊಬ್ಬರು 500 ಜನರಿಗೆ ಕೆಲಸ ಸಿಕ್ಕಿದ್ರು ಒಂದು 5 ಸಂಸ್ಥೆ ಬಂದರೆ ಒಂದು 2,000 ಜನ ಕೆಲಸ ಆಗ್ತದೆ, ದುಡ್ಡು ಬಂದು ಬೀಳ್ತದೆ, ಹಬ್ಬ ಆಗ್ತದೆ. ಅಲ್ಲಿ ಪಶುವೈದ್ಯಕೀಯ ಕಾಲೇಜ್ ಆಯಿತು, ಕಲಿಯುವವರಿಗೆ ಬೇಕಾದಷ್ಟು ಇಲ್ಲಿ ಎನಿಮಲ್ಸ್ ಆಯಿತು. ಇಡೀ ಶಾಲೆಯ ಮಕ್ಕಳಿಗೆ ಒಮ್ಮೆ ಹಂದಿ, ಕುರಿ, ಹಸು ಎಲ್ಲವನ್ನು ನೋಡ್ಕೊಳ್ಳಿಕ್ಕೆ ಒಂದು ಟೂರ್ ಮಾಡ್ಬೋದು ಅಲ್ಲಿಗೆ. ಅಂತ ಜಾಗ ಇದೆ, ಅಂತ ಪರಿಸರ ಇದೆ. ಈ ರೀತಿ ಸೃಷ್ಟಿ ಮಾಡುವ ಅವಶ್ಯಕತೆ ಇದೆ ಅಂತ ನನ್ನ ಆಲೋಚನೆಗಳು. ಅಭಿವೃದ್ಧಿ ಈ ಪೂರಕ ಆಗಬೇಕು. ಧಾರ್ಮಿಕ ಕ್ಷೇತ್ರಗಳನ್ನು ನಾವು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಬೇಕು. ಆಗ ಟೂರಿಸಂ ನೋಡಿ, ಧರ್ಮಸ್ಥಳಕ್ಕೆ ಜನ ಬರ್ತಾರೆ, ಸುಬ್ರಹ್ಮಣ್ಯಕ್ಕೆ ಜನ ಬರ್ತಾರೆ.
ಆ ಜನಗಳನ್ನು ನೀವು ಡೈವರ್ಟ್ ಮಾಡಿ ಉಪ್ಪಿನಂಗಡಿ ಮತ್ತೆ ಪುತ್ತೂರಿಗೆ ಕಳಿಸಿ ಮಂಗಳೂರಿಗೆ ಕಳಿಸ್ಕೊಡ್ಬೇಕು, ಇಲ್ಲ ವಾಪಸ್ ಮೈಸೂರಿಗೆ ಬ್ಯಾಂಗ್ಳೂರಿಗೆ ಕಳಿಸ್ಕೊಡೋ ಅಂಥ ಕೆಲಸ ನಾವು ಮಾಡಬೇಕು. ಅವರನ್ನು ಕರೆಯುವುದಲ್ಲ, ನಾವು ಅಂಥ ವಾತಾವರಣ ಸೃಷ್ಟಿ ಮಾಡಿ ಅವರನ್ನು ಅವ್ರ ಮನಸ್ಸಿಗೆ ಹೇಳ್ಬೇಕು, ಅಲ್ಲೊಂದು ಇಂಥ ತಾಣ ಇದೆ, ಒಂದು ದೇವಸ್ಥಾನ ಇದೆ, ಅಲ್ಲಿ ವಸತಿ ಗೃಹ ಇದೆ, ಊಟದ ವ್ಯವಸ್ಥೆಗಳಿದೆ, ನಾವು ಅಲ್ಲಿಗೆ ಹೋಗುವ, ಅಲ್ಲಿಂದ ಹೀಗೆ ಹೋಗುವ ಅನ್ನುವ ಮನಸ್ಸಿನ ಭಾವನೆಗಳು ಬಂದ ಕೂಡಲೇ ಜನ ಬರ್ತಾರೆ, ವ್ಯಾಪಾರ ಉದ್ಯಮಗಳು ಮುಂದೆ ಬರ್ತದೆ. ನಮ್ಮ ಹತ್ರ ಏನಿದೆ ಪುತ್ತೂರಿನಲ್ಲಿ ಇನ್ಕಮ್ ಏನಿದೆ, ನಾವೆಲ್ಲ ಕೃಷಿಕರಿರುವಂಥದ್ದು. ನಮ್ಮ ಹತ್ರ ಒಂದು 500-1,000 ಅಡಿಕೆ ಗಿಡಗಳಿದೆ. ಈ ಅಡಿಕೆಯನ್ನು ಮಾರುವುದು, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದು, ವರ್ಷ ಪೂರ್ತಿ ಆ ಉತ್ಪತ್ತಿಯಲ್ಲಿ ಜೀವನ ಸಾಗಿಸುವಂಥದ್ದು, ಪುನಃ ಅಡಿಕೆ, ಇದು ಒಂದೇ ವ್ಯವಹಾರ ಬಿಟ್ಟರೆ ನಮಗೆ ಬೇರೆ ಯಾವ ಉದ್ಯಮದಿಂದ ಇಲ್ಲಿ ಲಾಭ ಬರುವಂಥದ್ದು, ನಮಗೆ ಇನ್ಕಮ್ ಸೋರ್ಸ್ ಯಾವುದಿಲ್ಲ. ಈ ಥರ ಉದ್ಯಮಗಳು ಬಂದರೆ ಆಟೋಮೆಟಿಕ್ ಆಗಿ ದುಡ್ಡು ತಿಂಗಳಿಗೆ ಒಂದು 40-50 ಕೋಟಿ ಬಂದು ಬಿದ್ದರೆ ಎಲ್ಲರ ಆರ್ಥಿಕ ಪರಿಸ್ಥಿತಿ ಮೇಲೆ ಹೋಗ್ತದೆ, ಪುತ್ತೂರಿನ ಅಭಿವೃದ್ಧಿ ಆಗ್ತದೆ, ಮನಿ ರೊಟೇಷನ್ ಆಗ್ತದೆ, ಡೆವಲಪ್ಮೆಂಟ್ ಕೂಡ ಆಗ್ತದೆ. ಓಕೆ, ಸೊ ಇದು ಈ ರೀತಿ ಒಂದು ಆದ್ಯತೆಗಳು, ಅಭಿವೃದ್ಧಿ ಬಗ್ಗೆ ಈ ತೀರಿ ನನ್ನ ಆದ್ಯತೆಗಳಿದೆ ಅನ್ನುವಂಥದ್ದು. ಸೊ ಇಷ್ಟು ದಿನಗಳಲ್ಲಿ ಇಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಗಮನಿಸಿದಂತಹ ಒಂದು ವಿಶೇಷ ಅಂಶಗಳು, ವಿಶೇಷ ವಿಚಾರಗಳು, ಅದರ ಜೊತೆಗೆ ನಿಮಗೆ ಚಾಲೆಂಜ್ ಫುಲ್ ಅಂತ ಅನಿಸಿದಂಥ ವಿಚಾರಗಳೇನಾದರೂ ಇದೆಯಾ ಅನ್ನುವಂಥದ್ದು ಇಷ್ಟು ದಿನಗಳಲ್ಲಿ? ನೋಡಿ, ಚಾಲೆಂಜ್ ಅಂತ ಹೇಳಿದರೆ ಭ್ರಷ್ಟಾಚಾರ ಅನ್ನೋದು ಒಂದು ಚಾಲೆಂಜಿಂಗ್ ವಿಚಾರಣೆ. ಎಸ್, ಶುರುವಿಗೆ ನಾನು ಭ್ರಷ್ಟಾಚಾರಿ ಆಗಬಾರ್ದು, ಇನ್ನೊಬ್ಬರಿಗೆ ಬುದ್ಧಿ ಹೇಳೋ ಮೊದಲು ನಾನು ಭ್ರಷ್ಟಾಚಾರಿ ಆಗಬಾರ್ದು. ಆಮೇಲೆ ಇನ್ನೊಬ್ಬರಿಗೆ, ನಾನು ಬರೀ ಅಧಿಕಾರಿಗಳ ಬಗ್ಗೆ ಹೇಳ್ತಾ ಇಲ್ಲ, ನಾನು ಅಧಿಕಾರಿಗಳ ಬಗ್ಗೆ ಮಾತ್ರ ಒಳ್ಳೆ ಅಧಿಕಾರಿಗಳು ಇದ್ದಾರೆ, ಒಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೆ ಕೆಲಸ ಮಾಡುವವರು ಇದ್ದಾರೆ. ಅಂತೂ ಭ್ರಷ್ಟಾಚಾರಿಗಳನ್ನು ಅವರು ಆಗುವುದು ಹೇಗೆ ಅಂತ ಹೇಳಿದ್ರೆ, ನಾನು ಭ್ರಷ್ಟಾಚಾರಿ ಆದರೆ ಇನ್ನೊಬ್ಬ ಭ್ರಷ್ಟಾಚಾರಿ ಆಗೋದು. ಈಗ ನಾನು ಒಂದು ಕಡತದಲ್ಲಿ, ಒಂದು ಫೈಲ್ನಲ್ಲಿ ನೋಡಪ್ಪ ಇಷ್ಟು ಕಲೆಕ್ಟ್ ಮಾಡಿ ಕೊಡು ಅಂತ ಹೇಳಿದರೆ ಅವನು ಮಾಡಲೇಬೇಕು. ಇಲ್ಲ, ಅವನ ಟ್ರಾನ್ಸ್ಫರ್ಗೆ ನಾನು 15 ಲಕ್ಷ, 20 ಲಕ್ಷ, 5 ಲಕ್ಷ, 3 ಲಕ್ಷ ತಗೊಂಡ್ರೆ, ಈಗ ನಾನು ಮೊನ್ನೆ ಎಲ್ಲ ಹೊಸ ಟ್ರಾನ್ಸ್ಫರ್ ಆಯಿತು, ನಾನು ಎಲ್ಲರಿಂದ 15 ಲಕ್ಷ, 5 ಲಕ್ಷ, 2 ಲಕ್ಷ, 3 ಲಕ್ಷ ತಗೊಂಡ್ರೆ ಅವರು ಕಲೆಕ್ಟ್ ಮಾಡಲೇಬೇಕಲ್ಲ. ಅವರು ಅದನ್ನು ಮಾಡಲೇಬೇಕು, ಅದಕ್ಕಿಂತ ಡಬಲ್ ಮಾಡಲೇಬೇಕಾಗ್ತದೆ. ಸೊ ಅದಕ್ಕೆ ನಾನು ಹೇಳುವಂಥದ್ದು, ನಾನು ಭ್ರಷ್ಟಾಚಾರ, ನನಗೆ ದೊಡ್ಡ ಒಂದು ಸವಾಲು ಇದ್ದಂಥದ್ದು ಭ್ರಷ್ಟಾಚಾರವನ್ನು ನೋಡಿ 100% ಭ್ರಷ್ಟಾಚಾರವನ್ನು ನಿಲ್ಲಿಸಲಿಕ್ಕೆ ದೇವರು ಬಂದರೂ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆಗಳು. ಆದ್ರೆ ಕಡಿಮೆ ಮಾಡಬಹುದು, ಒಂದು ಹಂತಕ್ಕೆ ತರಬಹುದು, ಅದನ್ನು ಕಡಿಮೆ ಮಾಡುವಂತಹ ಕೆಲಸಗಳು ಮಾಡಿ. ಪ್ರತಿ ಫೈಲುಗಳಲ್ಲಿಯೂ ನಾವು ಕೆಲವು ವಿಚಾರಗಳನ್ನು ಹೇಳಿದರೆ ಆಕ್ರಮ ಸಕ್ರಮದ್ದು. ನಾನು ಒಂದು ವಿಚಾರ, ನಾನು ಯಾರನ್ನು ಮಾತಾಡ್ತಾ ಹೋದರೆ ನಾವು ಇನ್ನೊಬ್ಬರನ್ನು ದೂರುವಂಥ ಕೆಲಸಗಳು ಎಲ್ಲ ಮುಂದೆ ಬರ್ತದೆ ಕಣ್ಮುಂದೆ. ಅಕ್ರಮ ಸಕ್ರಮದ ಫೈಲುಗಳು ಸಮಾನ ಒಂದು 32,000 ಫೈಲುಗಳಿದೆ. ಆ 22,000 ಫೈಲು ಬರೀ ನಮ್ಮ ಈ ಭಾಗದಲ್ಲಿ, ಒಂದು 10,000 ಫೈಲು ವಿಟ್ಲ ಉಪ್ಪಿನಂಗಡಿ ಬಂಟ್ವಾಳ ಕ್ಷೇತ್ರ ಬರ್ತದೆ, ಬಂಟ್ವಾಳ ತಾಲೂಕು ಬರ್ತದೆ, ಆ ಭಾಗದಲ್ಲಿ ಇದೆ. ಯಾಕೆ ಇಷ್ಟೊಂದು? ಈಗ ನಮ್ಮ ಭಾಗದ ಜನರು, ನಮ್ಮವರ ಜಾಗ, ಈಗ ನಿಮ್ಮ ಜಾಗ 3 ಸೆನ್ಸ್ಗೆ 4 ಸೆನ್ಸ್ಗೆ ಎಲ್ಲ ನೀವು ಅರ್ಜಿ ಕೊಟ್ಟಿರ್ತೀರಿ. ಹೌದು, ತಾಲೂಕು ಕಚೇರಿಯಲ್ಲಿ ಸಿಬ್ಬಂದಿಗಳು ಕಡಿಮೆ ಇದ್ದಾರೆ. ಆದರೂ ಇಷ್ಟು ವರ್ಷ ಯಾಕೆ ಪೆಂಡಿಂಗ್ ಆಯಿತು ಅಂತ ಒಂದು ಪ್ರಶ್ನೆ. ನಾನು ಈಗ ಇರುವಂಥ ಅಧಿಕಾರಿಗಳನ್ನು ಯಾರು ದೂರುವುದಿಲ್ಲ. ಈಗ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟಿದ್ದೀನಿ. ಅಲ್ಲಿ ಸಿಬ್ಬಂದಿ ವರ್ಗ ಕಡಿಮೆ ಇರೋದು ನನ್ನ ಗಮನಕ್ಕೆ ಬಂದಿದೆ. ಆದರೂ ನೀವು ಯಾವುದೇ ಒಂದು ವಿಚಾರ ಇಲ್ಲದೆ ಕಡತಗಳನ್ನು ಲೆಫ್ಟ್ ಆ್ಯಂಡ್ ರೈಟ್ ಕಡತಗಳನ್ನು ಕ್ಲಿಯರ್ ಮಾಡಬೇಕು. ಒಂದು 94C 94CC, ಇನ್ನೊಂದು ಅಕ್ರಮ ಸಕ್ರಮ, ಜೊತೆಯಲ್ಲಿ ಪ್ಲಾಟಿಂಗ್ ಅನ್ನೋ ಒಂದು ಸಮಸ್ಯೆ ಎಷ್ಟು ವರ್ಷದಿಂದ, ಯಾವುದನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ವ? ಹಾಗಾದರೆ ಯಾರು ಬಗೆಹರಿಸೋರು? ನಾವೇ ಬಗೆಹರಿಸ್ಬೇಕು. ನಾವು ಮತ್ತೆ ಅಧಿಕಾರಿಗಳು ಸೇರಿ ಅದನ್ನು ನಮ್ಮ ಜವಾಬ್ದಾರಿ. ಎಷ್ಟೋ ಜನ ಪ್ಲಾಟಿಂಗ್ ಆಗದೆ ಪರದಾಡುವಂಥ ಪರಿಸ್ಥಿತಿಗಳಿದ್ದಾರೆ. ಈಗ ಮೊನ್ನೆ ನಾವೊಂದು ಮೀಟಿಂಗ್ ಕರೆದು ಓಲ್ಡ್ ಇರುವಂಥದ್ದನ್ನು 45 ದಿವಸಗಳಲ್ಲಿ ಮುಗಿಸ್ಬೇಕು. ಮೊನ್ನೆ ನಾವು ನಮ್ಮ ಉಪಮುಖ್ಯಮಂತ್ರಿಗಳು ಎಲ್ಲ ನಾನು ಅದನ್ನು ತಗೊಂಡೋಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಎದುರಲ್ಲಿ ಅದನ್ನು ಚರ್ಚೆ ಮಾಡಿದ್ದೀನಿ. ನೋಡಿ, ಪ್ಲಾಟಿಂಗಿನ ಸಮಸ್ಯೆ ತೀವ್ರವಾಗಿದೆ ನಮ್ಮ ಭಾಗದಲ್ಲಿ. ಇದನ್ನು ಪರಿಹಾರ ಕೊಡಬೇಕು. ಇದಕ್ಕೆ ಯಾರು ಸರ್ವೇಯರನ್ನು ಅಪಾಯಿಂಟ್ ಮಾಡದೆ ಮಾಡಬೇಕು. ಇದನ್ನು ಸರಳತೆ ಮಾಡಬೇಕು. ಏನು ನೀವು 1 to 5 ಮಾಡ್ತೀರಾ, ಆನಂತರ ಅಲ್ಲಿ ಹೋಗೋದು ಫೈಲು, ಪುನಃ ರಿಪೀಟ್ ಬರೋದು, ಇನ್ನೊಂದು ಸರ್ವೆಯಲ್ಲಿ ಇನ್ನೊಂದು ನಂಬರ್ದು ಪುನಃ ಅವನು 1 to 5 ಮಾಡೋದು,
ಅಧಿಕಾರಿಗಳು ಬೇರೆ ಬೇರೆ ವಿಚಾರದಲ್ಲಿ ಇವರನ್ನು ಪೀಡಿಸುವಂಥದ್ದು, ಮಧ್ಯದಲ್ಲಿ ಬ್ರೋಕರ್ಗಳು ಸೇರಿಕೊಂಡು ಇವ್ರ ಹತ್ರ ದುಡ್ಡು ಅಧಿಕಾರಿಗಳ ಹೆಸರು ಹೇಳಿ ಬ್ರೋಕರ್ಗಳು ದುಡ್ಡು ಮಾಡುವಂಥದ್ದು, ಇದಕ್ಕೆಲ್ಲ ಕಡಿವಾಣ ಹಾಕುವಂಥ ಕೆಲಸಗಳು ಆಗಬೇಕು. ಈಗ 100 ದಿವಸ ಆಗಿದೆ. ಒಂದು 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 ಹಂತ ಹಂತವಾಗಿ ತಗೊಳ್ಳಿ. ಈಗ ಮೊನ್ನೆ ಉಪಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳನ್ನು ಸೇರಿ ಅಸಿಸ್ಟೆಂಟ್ ಕಮಿಷನರ್, ನಮ್ಮ ಪುತ್ತೂರು ಅಸಿಸ್ಟೆಂಟ್ ಕಮಿಷನರ್ ಸೇರಿ ತಹಸೀಲ್ದಾರ್ಗಳನ್ನು ಸೇರಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಪ್ಲಾಟಿಂಗ್ ಬಗ್ಗೆ ಕ್ಲಿಯರ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅವರಿಗೆ ಡೈರೆಕ್ಷನ್ ಜೊತೆ ಅವರಿಗೆ ಇನ್ಫ್ರಾಸ್ಟ್ರಕ್ಚರು, ಅವರಿಗೆ ಎಸ್ಟಾಬ್ಲಿಷ್ಮೆಂಟ್ ಕೂಡ ಕೊಡುವ ಕೆಲಸ ನಮ್ಮದು ಅಧಿಕಾರಿಗಳಿಗೆ. ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಹಂತ ಹಂತವಾಗಿ ಜನರ ತೊಂದರೆಗಳೇನಿದೆ, ಒಬ್ಬ ಮನೆ ಕಟ್ಟಬೇಕು ಇಲ್ಲಂದರೆ ಕನ್ವರ್ಷನ್ ಮಾಡಬೇಕು ಅಂತ ಹೇಳಿದ್ರು ಕಷ್ಟ ಪರಿಸ್ಥಿತಿ. ಇದನ್ನೆಲ್ಲ ಬಗೆಹರಿಸುವಂಥ ಡೀಪ್ ಒಳ ಹತ್ತಿರಕ್ಕೆ ಹೋಗಿ, ನನಗೆ ರಿಯಲ್ ಎಸ್ಟೇಟ್ ಬಗ್ಗೆ ತುಂಬ ಅನುಭವ ಇದೆ. ಯಾರು ನೋಡಿ, ರಿಯಲ್ ಎಸ್ಟೇಟು ಇಂಪ್ರೂವ್ ಆದರೂ ಜನಗಳ ದುಡ್ಡು ರೊಟೇಷನ್ ಆಗ್ತದೆ, ಇಂಪ್ರೂವ್ ಆಗ್ತದೆ, ಡೆವಲಪ್ಮೆಂಟ್ ಆಗ್ತದೆ. ಅದು ರಿಯಲ್ ಎಸ್ಟೇಟ್ ಅಂತ ಹೇಳಿದ ಕೂಡಲೇ ಜನರ ಭಾವನೆ ಅಂತ ಹೇಳಿದರೆ ಅವರೇನೋ ಒಂದು ಬೇರೆ ಉದ್ಯಮ ಮಾಡುವವರು ಅಂತ ಇದೆ. ಅದು ಸರಿಯಲ್ಲ. ಅವರು ಉದ್ಯಮ ಮಾಡೋರು, ಅವರು ಕೂಡ ಉದ್ಯಮ ಮಾಡೋರು, ಬಿಲ್ಡಿಂಗ್ ಕಟ್ಟುವವರು ಇರ್ತಾರೆ, ಎಷ್ಟೋ ಕೋಟಿ ದುಡ್ಡು ಹಾಕ್ತಾರೆ, ಡೆವಲಪ್ ಮಾಡ್ತಾರೆ, ಅವರಿಗೂ ಆದ್ಯತೆ ಕೊಡುವಂಥದ್ದು, ಟ್ಯಾಕ್ಸ್ ಕಟ್ತಾರೆ, ಅವರಿಗೆ ಆದ್ಯತೆ ಕೊಡುವಂಥ ಕೆಲಸಗಳು ಆಗಬೇಕು. ಈ ರೀತಿ ಎಲ್ಲರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಕೆಲಸವನ್ನು ಖಂಡಿತ ಅತಿ ಹತ್ತಿರಕ್ಕೆ ಹೋಗಿ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಓಕೆ, ನೀವು ಲಂಚ ಭ್ರಷ್ಟಾಚಾರದ ವಿಚಾರವನ್ನು ಪ್ರಸ್ತಾಪ ಮಾಡಿದ ಕಾರಣ ಈ ಒಂದು ಪ್ರಶ್ನೆಯನ್ನು ಕೇಳುವಂಥದ್ದು. ಅಂದರೆ ಕೆಲ ದಿನಗಳ ಹಿಂದೆ ಒಂದಷ್ಟು ಮಂದಿ ಹೇಳಿರುವಂಥದ್ದು ವರದಿ ಆಯಿತು. ಅಂದರೆ ಶಾಸಕರ ಅಶೋಕ್ ರೈ ಅವರು ಬಂದ ಮೇಲೆ ಅಧಿಕಾರಿಗಳು ಜನರಿಂದ ಪಡೆದಂತಹ ದುಡ್ಡನ್ನು ವಾಪಸ್ ಮಾಡಿದ್ದಾರೆ ಅನ್ನುವಂಥದ್ದು. ಈ ರೀತಿಯ ಒಂದು 20,000 30,000 ಅಂಥ ದುಡ್ಡನ್ನು ಅಧಿಕಾರಿಗಳು ಅಥವಾ ಯಾರು ಪಡೆದುಕೊಂಡಿದ್ರು ಜನರಿಂದ ಸೇವೆಯನ್ನು ಒದಗಿಸೋದಕ್ಕೆ ಅವರು ವಾಪಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹೌದಾ ಇದು ನಿಮ್ಮ ಗಮನಕ್ಕೆ ಬಂದಿರುವಂಥದ್ದು? ನೋಡಿ, ಲಂಚ ಕೆಲವರು ತಗೊಳ್ಳೋದು ಮೊದಲಿಂದ ಭಾರಿ ಹೆಚ್ಚಾಗಿತ್ತು, ಭಾರಿ ಜಾಸ್ತಿ ಇತ್ತು. ಎಲ್ಲದಕ್ಕೂ ಲಂಚ ಅಂತ ಇತ್ತು. ನಾನು ಅವರ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಒಬ್ಬರು ಬಂದು ನನ್ನ ಹತ್ರ ಹೇಳಿದರು, ಸರ್ ಈಗ ನನ್ನ ಹತ್ರ 2.5 ಲಕ್ಷ ರೂಪಾಯಿ ತಗೊಂಡಿದ್ದಾನೆ, ಅಕ್ರಮ ಸಕ್ರಮ ಫೈಲಿಗೆ 2.5 ಲಕ್ಷ ರೂಪಾಯಿ ತಗೊಂಡಿದ್ದಾನೆ. ಇಂಥದ್ದು ನನ್ನ ಹತ್ರ ಒಂದು 60-70 ಫೈಲುಗಳು ನನ್ನ ಹತ್ರ ಇದೆ. 50-70 ಜನ ದುಡ್ಡು ಕೊಟ್ಟವರು, ಕೆಲಸ ಆಗದವರು ನನ್ನ ಹತ್ರ ಇದೆ. ದುಡ್ಡು ಕೊಟ್ಟದ ಕೆಲಸ ಆಗಲಿ. ಅದರಲ್ಲಿ ಕೆಲವು ಅಧಿಕಾರಿಗಳು ಇಲ್ಲಿಂದ ವರ್ಗಾವಣೆಯಾಗಿ ಹೋಗಿದ್ದಾರೆ. ಕೆಲವು ಅಧಿಕಾರಿಗಳು ಈ ನಮ್ಮ ತಾಲೂಕು ಬಿಟ್ಟು ಬೇರೆ ಬೇರೆ ತಾಲೂಕುಗಳಲ್ಲಿ ಇದ್ದಾರೆ. ಅಂತೂ ಕೆಲವರನ್ನು ಬಿಡಲಿಲ್ಲ ನಾನು. ಇಲ್ಲಿ ಕೆಲವರು ಪಕ್ಕದ ಎಲ್ಲ ಇದ್ದ ಅವರಿಗೆ ಫೋನ್ ಮಾಡಿ ಅವರು ಬಂದು ಹೇಳಿದ್ರು, ಸರ್ ನಾನು 2.5 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ, ನನ್ನ ಕೆಲಸನೂ ಆಗಲಿಲ್ಲ, ಇಂತೂ ಅಕ್ರಮ ಸಕ್ರಮಣೂ ಆಗಲಿಲ್ಲ. ಇದಾಗ ನಾನು ಕರೆ ಮಾಡಿ ಕೇಳಿದೆ, ನೀನು ಕೆಲಸನೂ ಮಾಡಿಕೊಡ್ಲಿಲ್ಲ, ಆ 2.5 ಲಕ್ಷ ರೂಪಾಯಿನ ತಂದು ಕೊಡಬೇಕು ನೀನು, ಇಲ್ಲ ಅಂತಾದರೆ ಕಾನೂನು ಕ್ರಮ ಕೈಗೊಳ್ಳೋಕ್ಕಾಗ್ತದೆ. ಪಾಪ ಒಂದು ದಿವಸಕ್ಕೆ ನನಗೆ ಬಂದು ಹಾರ ಹಾಕಿದ್ರು ಮರು ದಿವಸ. ನಾನು ಅದು ಯಾಕೆ ನನಗೆ ಇದು ಅಲ್ಲ, ನನ್ನ 2.5 ಲಕ್ಷ ರೂಪಾಯಿ ಬಂತು ಸರ್, ನಿನ್ನೆ ಕೊಟ್ಟದ್ದು ಬಂದಿದೆ ಅಂತೇಳಿ. ಹಾಗೆ ಅಲ್ಲಲ್ಲಿ ಹೋಗುವಾಗಂತೂ ತುಂಬ ನಿದರ್ಶನಗಳಿವೆ. ನಾನು ಅದು ನನ್ನ ಮೆಚ್ಚುಗೆಗೆ ನಾನು ದೊಡ್ಡ ಕೆಲಸ ಮಾಡ್ತೀನಿ ಅಂತ ಹೇಳೋದಲ್ಲ. ಕೆಲವು ನಾನು ಮೊನ್ನೆ ಎಲ್ಲ ಹೋಗುವಾಗ ಒಂದು ಹೆಂಗಸು ಬಂದು ನನ್ನ ಹತ್ರ ಹತ್ಕೊಂಡಿತ್ತು. ನನಗೆ ಬೇಜಾರಾಯಿತು. ಸರ್ 30,000 ರೂಪಾಯಿ ಕೊಟ್ಟಿದ್ದೀನಿ, ನಾನು ಬಿಡಿ ಕಟ್ತೀನಿ, ಈಗ ನಿಮ್ಮ ನನಗೆ ವಾರದಲ್ಲಿ ನನಗೆ ಬರ್ತಿರುವಂಥ ದುಡ್ಡು 1,200 ರೂಪಾಯಿ ನನಗೆ ಬಿಡಿ ಕಟ್ಟಿದರೆ ನನಗೆ ತಿಂಗಳಿಗೆ 1,200 ರೂಪಾಯಿ 1,500 ರೂಪಾಯಿ ಉಳಿತದೆ ಮಕ್ಕಳ ಕೆಲಸ ಮಾಡಿಕೊಂಡು. ನಾನು ಅದರಲ್ಲಿ ಉಳಿದಂಥ ಸ್ವಲ್ಪ ದುಡ್ಡನ್ನು ಕಟ್ಟಿ ಅವನು ನನ್ನ ಹತ್ರ 30,000 ರೂಪಾಯಿ ತಗೊಂಡಿದ್ದಾನೆ, ನನ್ನ ಕೆಲಸ ಮಾಡಿಕೊಡ್ಲಿಲ್ಲ. ಈ ನೀವು ಶಾಸಕರಾದರೆ ನೀವೇನು ಮಾಡ್ತಾಯಿದ್ರಿ? ನಾನು ಶಾಸಕರ ನೆಲೆಯಲ್ಲಿ ಒಂದು ಅಷ್ಟು ಜನರ ಎದುರು ನನ್ನ ಹತ್ರ ಇಂಥ ಒಂದು ನೋವನ್ನು ಹೇಳ್ಕೊಂಡಾಗ ನಾನು ಅದಕ್ಕೆ ಉತ್ತರ ಕೊಡಬೇಕಾ ಬೇಡವಾ? ನಾನು ಕೂಡಲೇ ಅವನಿಗೆ ಕರೆ ಮಾಡಿ ಹೇಳಿದೆ, ನಿನಗೆ ಡೆಡ್ ಲೈನ್ ಕೊಡ್ತೇನೆ. ನಾನು ಯಾರು ಅಂತ ಗೊತ್ತಿಲ್ಲ, ಅವರು ಒಳ್ಳೆಯವರು ಆಗಿರ್ಬೋದು, ಅವರು ಯಾರು ಅಂತ ನನಗೆ ಮುಖ ಪರಿಚಯನೂ ಇಲ್ಲ, ಯಾರು ಅಂತ ಗೊತ್ತಿಲ್ಲ. ಅದು ಸರಕಾರಿ ಕಚೇರಿಯಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ. ನಾನು ಅವಳಿಗೆ ಕೂಡ ನೋಡಪ್ಪ, 1 ವಾರದಲ್ಲಿ ನೀನು ಆ ದುಡ್ಡು ತಗೊಂಡು ಕೊಡಬೇಕು. ನೀನು ಕೆಲಸ ಮಾಡಿ ಕೊಡಲಿಲ್ಲ ತಾನೆ, 1 ವಾರದಲ್ಲಿ ದುಡ್ಡು ತಗೊಂಡು ಹೋಗ್ಬೇಕು. ಇಲ್ಲದಿದ್ದರೆ ನಿನ್ನ ಕಚೇರಿಗೆ ನಾನು ಪರ್ಸನಲಿ ಬಂದು ನಿನ್ನನ್ನು ವಿಚಾರಿಸುವಂಥ ಕೆಲಸ ಮಾಡ್ತೀನಿ, ನಿನ್ನನ್ನು ಸಸ್ಪೆಂಡ್ ಮಾಡುವ ಕೆಲಸ ಮಾಡ್ತೀನಿ. ಆ ಅಮ್ಮನ ದುಡ್ಡನ್ನು ಬೀಡಿ ಕಟ್ಟಿ ಕೊಟ್ಟಂಥ ದುಡ್ಡು ಅದನ್ನು ಹಿಂದಿರುಗಿಸುವ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅವರು ಆನಂತರ ಅವರ ಮನೆಗೆ ಹೋಗಿ 4 ದಿವಸ ಟೈಮ್ ತಗೊಂಡಿದ್ದಾರೆ. ಇವತ್ತು ನಮ್ಮ ಕಚೇರಿಗೆ ಅಪ್ಡೇಟ್ ಮಾಡಿದ್ದಾರೆ, ಸರ್ ನಾನು 2 ದಿವಸದಲ್ಲಿ ಆ ದುಡ್ಡನ್ನು ಅವರಿಗೆ ಅವರು ಒಪ್ಪಿಕೊಟ್ಟಿದ್ದಾರೆ, 2 ದಿವಸದಲ್ಲಿ ಆ ದುಡ್ಡನ್ನು ಅವರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೇನೆ. ಇದು ನಾನೇನು ದೊಡ್ಡಸ್ತಿಕೆ ಅಲ್ಲ, ನನ್ನ ಪಾಪ್ಯುಲಾರಿಟಿಗೆ ಅಂತ ಮಾಡುವುದಂತಲ್ಲ.
ಕಷ್ಟದಲ್ಲಿ ಇಂಥ ಕೆಲಸಗಳು ಇನ್ನು ಮುಂದೆ ಯಾರು ಮಾಡಬಾರ್ದು. ದುಡ್ಡು ತಗೊಳ್ಳೋದು ಕೆಲಸನೂ ಮಾಡಿಕೊಡ್ಲಿಕ್ಕಿಲ್ಲ. ಆ ಬಗ್ಗೆ ಬಡವರ ಬಗ್ಗೆ ನಾನು ಖಂಡಿತ ಯಾವುದೇ ವಿಚಾರಗಳು ಬರಲಿ ಅಶೋಕರಯ್ಯ ಅಧಿಕಾರದ ಹಿಂದೆ ಹೋಗುವಂಥದ್ದು ಅಲ್ಲ. ಈ ಒಂದು ಶಾಸಕನಾಗಿ ನನಗೆ ಆಶೀರ್ವಾದ ಜನ ಮಾಡಿದ್ದಾರೆ, ಏನಾದರೂ ನಿರೀಕ್ಷೆ ಮಾಡ್ಕೊಂಡು ಇದ್ದಾರೆ. ಅದನ್ನು ನಾನು 5 ವರ್ಷದಲ್ಲಿ ಅದನ್ನು ಏನೇನು ಅದನ್ನು ಬಳಸಲಿಕ್ಕೆ ಆಗ್ತದ, ನನಗೇನು ಯಾರ ಹತ್ರ ಆಬ್ಲಿಗೇಷನ್ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಆಬ್ಲಿಗೇಷನ್. ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ ಆಗ ಗೌರವ ಇಲ್ಲ ಅಂತಲ್ಲ. ಡೆವಲಪ್ಮೆಂಟ್ ಬಗ್ಗೆ ನನಗೆ ಅದರಲ್ಲಿ ಯಾವ ಮುಜುಗರನೂ ಇಲ್ಲ. ನಾನು ಐ ಆಮ್ ಓಪನ್ ಹಾರ್ಟೆಡ್. ನಾನು ಕೆಲಸ ಮಾಡ್ತಾ ಇದ್ದೇನೆ, ನನಗೆ ಸಂತೋಷ ಇದೆ. ಆ ದೇವರು ಮನಸ್ಸು ಕೊಟ್ಟ ಥರ ಬಡವರ ಬಗ್ಗೆ ಯಾರ ಕಾಂಪ್ರಮೈಸ್, ದೆನ್ ನೋ ಕಾಂಪ್ರಮೈಸ್. ಅದು ಕೆಲಸ ಮಾಡಿ ಬದ್ಧ. ಅದಕ್ಕೆ ಬದ್ಧರಾಗಿ ಕೆಲಸವನ್ನು ಮಾಡ್ತಾ ಹೋಗ್ತೀನಿ ಅಂತ. ಓಕೆ, ಮಾತನಾಡೋಣ. ಇನ್ನೊಂದಷ್ಟು ವಿಚಾರಗಳಿದೆ ಪ್ರಸ್ತಾಪ ಮಾಡೋದಕ್ಕೆ. ಹಂತ ಹಂತವಾಗಿ ಶಾಸಕರಿಂದ ಅದಕ್ಕೆ ಉತ್ತರವನ್ನು ಪಡೆದುಕೊಳ್ತಾ ಹೋಗ್ತೇವೆ ಅಂತ ಹೇಳ್ತಾ ನಿರಂತರವಾಗಿ ಕರೆಗಳು ಬರ್ತಾ ಇದೆ. ಬಹುಶಃ ಅವರ ಕರೆಗಳಿಗೆ ಉತ್ತರಿಸಿಕೊಂಡು ನಮ್ಮ ಮಾತುಕತೆಯನ್ನು, ಸಂವಾದವನ್ನು ಮುಂದುವರಿಸೋಣ ಅಂತ ಹೇಳ್ತಾ ಈಗ ಮೊದಲ ಕರೆಯನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ಪ್ರಶ್ನೆಯನ್ನು ಕೇಳುವಂತಹ ವೀಕ್ಷಕರಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕ್ಷಿಪ್ತವಾಗಿ ತಮ್ಮ ಪ್ರಶ್ನೆಗಳು ಅಥವಾ ಅಭಿಪ್ರಾಯಗಳನ್ನು ತಿಳಿಸಿ. ನಿರಂತರವಾಗಿ ಕರೆಗಳು ಬರ್ತಾ ಇದೆ. ನೂರಾರು ಮಂದಿ ಕರೆ ಮಾಡಿ ಶಾಸಕರ ಜೊತೆ ಮಾತನಾಡೋದಕ್ಕೆ ಕಾಯ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ತಿಳಿಸ ಆದಷ್ಟು ಶಾರ್ಟ್ ಆಗಿ ಸಂಕ್ಷಿಪ್ತವಾಗಿ ಮಾತನಾಡಿ ಅನ್ನುವಂತಹ ಮನವಿಯನ್ನು ಮತ್ತೊಮ್ಮೆ ಮಾಡಿಕೊಳ್ತಾ ಈಗ ಫಸ್ಟ್ ಕಾಲ್ ಅನ್ನು ಅಟೆಂಡ್ ಮಾಡ್ತಾ ಇದ್ದೇವೆ. ಸುದೇಶ್ ಅವರು ಕಾರ್ಜಾಲಿನಿಂದ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ನಮಸ್ತೆ ಸುದೇಶ್. ಶಾಸಕರಿದ್ದಾರೆ, ಮಾತಾಡಿ. ಸುದೇಶ್ ನಮಸ್ತೆ. ಶಾಸಕರೇ ನಮಸ್ಕಾರ. ನಮಸ್ಕಾರ ಸರ್. ಪುತ್ತೂರಿನ ಬೆಳೆಯುವಂತಹ ಈ ವೇಗಕ್ಕೆ ಪುತ್ತೂರಿನ ರಸ್ತೆ ಸಮಸ್ಯೆಗಳು ಬಹಳಷ್ಟು ಕಾಡ್ತಾ ಇದೆ ಈಗಾಗಲೇ. ಟ್ರಾಫಿಕ್ ಸಮಸ್ಯೆ. ಈ ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ನಮ್ಮ ಕಡೆಯಿಂದ ಒಂದು ಏನಾದ್ರೂ ಒಂದು ಪರಿಹಾರದ ಬಗ್ಗೆ ಆಲೋಚನೆಗಳಿದೆಯಾ? ಸುರೇಶ್ರೇ, ಈಗ ನೀವು ಹೇಳಿರುವಂಥದ್ದು ಹೌದು, ಬೆಳೀತಿರುವ ಒಂದು ಕಡೆ ಅಭಿವೃದ್ಧಿ, ಒಂದು ಕಡೆ ಬೆಳೀತಿರುವಂಥ ಪುತ್ತೂರು ನಗರ. ಇದಕ್ಕೆ ರಿಂಗ್ ರೋಡ್ ಮಾಡಬೇಕಂತ ನಮ್ಮ ಕಲ್ಪನೆಗಳಿದೆ. ಕೇಳ್ತಾ ಇದೆಯಾ ಸುರೇಶ್ರೇ? ಕೇಳಿಸ್ತಾ ಇದೆ. ರಿಂಗ್ ರೋಡ್ ಮಾಡಬೇಕು. ನಮ್ದು APMC ರಸ್ತೆ ಇದೆ ಅಲ್ವಾ, ಅದು ಸ್ವಲ್ಪ ವಿವೇಕಾನಂದ ಕಾಲೇಜಿನಿಂದ ಹಿಡಿದು ಆ ಕಡೆ ಬಂದು ಪಡೀಲಿಗೆ ಬಂದು ಈ ಕಡೆ APMC ರಸ್ತೆಯಾಗಿ 4 ಲೈನ್ ಮಾಡಿ ಅದು ಇಲ್ಲಿಗೆ ಮುಟ್ಟುವಂಥದ್ದು ಒಂದು ರಿಂಗ್ ರೋಡ್ ಮಾಡುವಂಥ ಪ್ಲ್ಯಾನಲ್ಲಿ ಇದ್ದೀವಿ. ಅದನ್ನು ಈಗ ಬೇಗ ಇಂಪ್ಲಿಮೆಂಟ್ ಮಾಡಲಿಕ್ಕೂ ಪ್ರಯತ್ನ ಮಾಡ್ತಾ ಇದ್ವಿ. ನಮ್ಮದೊಂದು ಡ್ರೈನೇಜಿದು ಈಗ ಸರ್ವೆ ನಡೀತಾ ಇದೆ. ಇಲ್ಲಾಂತಂದರೆ ಪುನಃ ನಾವು 4 ಲೈನ್ ಮಾಡಿ ಕಾಂಕ್ರೀಟ್ ಮಾಡಿದರೆ ಪುನಃ ಡ್ರೈನೇಜ್ ಲೈನ್ ಮಾಡಲಿಕ್ಕೆ ಸ್ವಲ್ಪ ಪುನಃ ನಾವು ಅದನ್ನು ಕಟ್ ಮಾಡುವಂಥ ಅಗಿಬೇಕಾಗ್ತದೆ. ಒಂದು ಡ್ರೈನೇಜ್ ಲೈನ್ ಮಾಡಿ ಆನಂತರ ಅದನ್ನು 4 ಲೈನ್ ಖಂಡಿತ ಕೆಲವೇ ಒಂದು 6-7 ತಿಂಗಳಲ್ಲಿ ಆ 4 ಲೈನ್ ಮಾಡುವಂಥ ವ್ಯವಸ್ಥೆಗಳಲ್ಲಿ ಪ್ಲ್ಯಾನ್ ಹಾಕ್ತಾ ಇದ್ದೀವಿ. ಟ್ರಾಫಿಕ್ ಆ ಕಡೆಯಿಂದ ಹೈವೇ ಸಿಗ್ತದೆ ನಮಗೆ ಬೈಪಾಸು, ಈ ಕಡೆಯಿಂದ ಈ 4 ಲೈನ್ ಕನೆಕ್ಟ್ ಆಗಿ ನಮ್ಮ ಮೇನ್ ರೋಡಿಗೆ ಕನೆಕ್ಟ್ ಆಗುವಂಥ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಸುರೇಶ್. ಹೌದು ಹೌದು ಸರ್. ಇನ್ನೊಂದು ಮನವಿ. ಹೇಳಿ. ನಮ್ಮ ವಿವೇಕಾನಂದ ಕಾಲೇಜಿನ ರೈಲ್ವೆ ಬ್ರಿಡ್ಜ್ ಇರ್ಬೋದು ಅಥವಾ APMC ಅಂಡರ್ ಪಾಸ್ ಇರ್ಬೋದು, ಅದೆಲ್ಲ ಕಾಮಗಾರಿ ಅರ್ಧ ಇದೆ. ಹಾಗೂ ವಿವೇಕಾನಂದ ಬ್ರಿಡ್ಜ್ ಕಾಮಗಾರಿ ಇನ್ನೂ ಆರಂಭ ಆಗಿಲ್ಲ. ಇದು ಬಗ್ಗೆ ಶಾಸಕರು ರಾಜ್ಯ ಗೊತ್ತಾಯ್ತು ನೋಡಿ, ವಿವೇಕಾನಂದ ಗೊತ್ತಾಯ್ತು ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಜನರ ಸಮಸ್ಯೆಗೆ ಒಂದು ಪರಿಹಾರವನ್ನು ಒದಗಿ. ಆಯ್ತು, ಅಲ್ಲ ನಿಮ್ಮ ಸಬ್ಜೆಕ್ಟ್ ಗೊತ್ತಾಯ್ತು. ತುಂಬಾ ಜನ ಕರೆ ಮಾಡ್ತಾನೂ ಇದ್ದಾರೆ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಸೊ ವಿವೇಕಾನಂದ ಕಾಲೇಜಲ್ಲಿ ರೈಲ್ವೆಗೆ ಇದು ಬ್ರಿಡ್ಜ್ ಇದೆ, ಅಲ್ಲಿ ಭಾರಿ ಶಾರ್ಟ್ ಆಗಿದೆ ನೋಡಿ. ಇದನ್ನು ಈ ವಿಚಾರವನ್ನು ನಾನು ಒಂದು 10 ವರ್ಷದ ಮೊದಲು DV ಸದಾನಂದ ಗೌಡರು ರೈಲ್ವೆ ಮಿನಿಸ್ಟರ್ ಆಗಿರುವಾಗ ಈ ಕಡತವನ್ನು ಎಲ್ಲ ಫಾರ್ವರ್ಡ್ ಮಾಡಿ ಇದು ಫೈನಲ್ ಸ್ಟೇಜಲ್ಲಿ ಇಟ್ಟಿದ್ದೀನಿ. ನಾನು ಬೇರೆ ಯಾರನ್ನು ದೂರಲಿಕ್ಕೆ, ಇದರಲ್ಲಿ ಇನ್ನೊಬ್ಬರ ಬಗ್ಗೆ ವಿಚಾರವನ್ನು ಹೇಳಲಿಕ್ಕೆ ನಾನು ಹೋಗುವುದಿಲ್ಲ. ಅವರು ಮಾಡಲಿಲ್ಲ, ಇವರು ಮಾಡಲಿಲ್ಲ ಅಂತ ಹೇಳೋದಿಲ್ಲ. ಆ ವಿವೇಕಾನಂದ ರಸ್ತೆಯನ್ನು ನಾವು 4 ಲೈನ್ ಮಾಡುವಂತ ತಗೊಂಡಿದ್ದೀವಿ. ಆ ರೈಲ್ವೆದನ್ನು ಕೂಡ ಅಲ್ಲಿಗ ರೈಲ್ವೆ ಮಿನಿಸ್ಟರ್ ಹತ್ರ ಮಾತಾಡಿ ಅಧಿಕಾರಿಗಳಿಂದ ಪರ್ಮಿಷನ್ ತಗೊಂಡು ಅಲ್ಲಿ ಕೂಡ 4 ಲೈನ್ ಮಾಡುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ. ನಾನು ಬರುವ ತಿಂಗಳು ಡೆಲ್ಲಿಗೆ ಹೋಗ್ತೀನಿ. 2 ಪ್ರಸ್ತಾವನೆ ಇದೆ. ಒಂದು ಮಾಣಿಯಿಂದ ನಮ್ಮ ಪುತ್ತೂರಿನವರೆಗೆ 4 ಲೈನ್ ಆಗಬೇಕು. ಇನ್ನೊಂದು ವಿವೇಕಾನಂದ ಕಾಲೇಜಿನ ಹತ್ತಿರುವಂಥ ನಿಮ್ಮ ಏನು ಕಿರಿದಾದ ರಸ್ತೆ ಇದೆ, ಓವರ್ ಬ್ರಿಡ್ಜು, ಅದನ್ನು ಕೂಡ ದೊಡ್ಡ ಮಾಡುವ ಪ್ರಸ್ತಾವನೆಗೆ ನಾನು ಅವರ ಹತ್ರ ಪರ್ಮಿಷನ್ ತಗೊಂಡು, ಅದು ನಮ್ಮ ದುಡ್ಡಲ್ಲೇ ಮಾಡ್ಬೋದು. ಅದಕ್ಕೆ ಆಫ್ಟರ್ ಆಲ್ 1-2 ಕೋಟಿ ಬೇಕಾಗ್ಬೋದು. ಅದೇನು ದೊಡ್ಡ ಕೋಟಿ ಕಟ್ಟಲೆ ಇರುವಂಥ ಬ್ರಿಡ್ಜ್ ಏನಲ್ಲ. ಅದು ಇಷ್ಟು ವರ್ಷ ನಿಂತಿದೆ ಯಾಕೆ ಅಂತ ಯಾರು ಫಾಲೋಅಪ್ ಮಾಡದೆ ನಿಂತಿರುವುದೇ ಹೊರತು ಅದು ಬೇರೆ ಏನೂ ಕಾರಣದಿಂದ ನಿಂತಿರೋದಲ್ಲ. ನಾವು ಯಾವುದೇ ಕೆಲಸಗಳನ್ನು ಮಾಡಬೇಕಿದೆ, ಫಾಲೋಅಪ್ ಈಸ್ ವೆರಿ ಇಂಪಾರ್ಟೆಂಟ್.
ಅದು ಮಾಡದಿದ್ದರೆ ಯಾವುದೂ ಮುಂದೆ ಅಂದರೆ ಸರ್ಕಾರದ ಮುಂದೆ ಹಲವು ಹೊತ್ತು ಯೋಜನೆಗಳಿರ್ತದೆ, ನಮಗೆ ಬೇಕಾದನ್ನು ನಾವು ಫಾಲೋಅಪ್ ಮಾಡಿ ತರುವಂಥ ಕೆಲಸಗಳು ಆಗಬೇಕು. ಅದನ್ನು ಮಾಡುವಂಥ ಕೆಲಸ ಮಾಡ್ತೀನಿ ಸುರೇಶಣ್ಣ. ಎಸ್, ಧನ್ಯವಾದಗಳು ಸುದೇಶ್ ಅವರೇ. ಕರೆಯನ್ನು ಮಾಡಿದ್ದಕ್ಕಾಗಿ ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ, ಶಾಸಕರು ಕೊಟ್ಟಿದ್ದಾರೆ. ಸೊ ಇನ್ನು ಮುಂದೆ ಕರೆಯನ್ನು ಮಾಡುವಂಥವರಲ್ಲಿ ಮತ್ತೊಂದು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇವೆ. ದಯವಿಟ್ಟು ತಾವು ಪ್ರಶ್ನೆಯನ್ನು ಕೇಳಿದಂಥ ಬಳಿಕ ನಾವು ನಿಮ್ಮ ಕರೆಯನ್ನು ಕಡಿತ ಮಾಡ್ತೇವೆ, ಅಂದರೆ ಕಟ್ ಮಾಡ್ತೇವೆ. ನೀವು ಶಾಸಕರು ಕೊಡುವಂತಹ ಉತ್ತರವನ್ನು ನಮ್ಮ ಯೂಟ್ಯೂಬ್ ಲೈವ್ನ ಮೂಲಕ ಪಡೆದುಕೊಳ್ಬೋದು. ಯಾಕೆ ಅಂತ ಹೇಳಿದರೆ ನಿರಂತರವಾಗಿ ಕರೆಗಳು ಬರ್ತಾ ಇರೋದ್ರಿಂದ ಅವರಿಗೂ ಕೂಡ ಅವಕಾಶವನ್ನು ಮಾಡಿಕೊಡುವಂಥ ಹಿನ್ನೆಲೆಯಲ್ಲಿ ತಮ್ಮ ಕರೆಯನ್ನು ಕಟ್ ಮಾಡ್ತೇವೆ. ತಾವು ಯೂಟ್ಯೂಬ್ ಲೈವ್ನ ಮೂಲಕ ಶಾಸಕರು ಕೊಟ್ಟಂಥ ಉತ್ತರವನ್ನು ಪಡೆದುಕೊಳ್ಬೋದು ಅನ್ನೋಂಥದ್ದನ್ನು ಹೇಳ್ತಾ ಈಗ ಇನ್ನೊಂದು ಕಾಲರ್ ಇದ್ದಾರೆ, ರಾಧಾಕೃಷ್ಣ ಅವರು ಸರ್ವೆಯಿಂದ. ನಮಸ್ತೆ. ಹಲೋ ಕಟ್ ಆಗಿದೆ. ಹಲೋ, ಓಕೆ, ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಬಹುಶಃ ಈ ರೀತಿಯ ರಸ್ತೆಯ ಸಮಸ್ಯೆಗಳು ಅಥವಾ ಟ್ರಾಫಿಕ್ನ ಸಮಸ್ಯೆಗಳು ಬಹುಶಃ ಹೇಳಿದ ಹಾಗೆ ಪುತ್ತೂರಿಗೆ ಬೆಳೀತಾ ಇದೆ. ಇನ್ನೇನು ಜಿಲ್ಲಾ ಕೇಂದ್ರ ಆಗಬೇಕು ಅಲ್ಲ, ನಮಗೆ ರಿಂಗ್ ರೋಡ್ನ ಅವಶ್ಯಕತೆ ಇದೆ. ಒಟ್ಟಿಗೆ ಬೆಳೀತದೆ ಅಂತ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಅದು ಕೂಡ ಮಾಡುವಂಥ ಕೆಲಸಗಳಾಗಬೇಕು. ಒಂದಷ್ಟು ಯೋಜನೆಗಳನ್ನು ನಾವು ಈಗಲೇ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲವೂ ಇನ್ನು ರಸ್ತೆಗಳು ಮಾಡೋದು ಅಗಲೀಕರಣ ಮಾಡೋದಕ್ಕಿಂತ ಬೆಟರ್ ಟು ಗೋ ಫಾರ್ ಎ 4 ಲೈನ್. ನೋಡಿ, ದೊಡ್ಡ ದೊಡ್ಡ ಇದರಲ್ಲಿ ನಾವು ದೇಶಗಳಲ್ಲಿ ನೀವು ನೋಡಿ, ನಮ್ಮಲ್ಲಿ ಏನು ಮಾಡೋದು, ಒಮ್ಮೆ ಇಷ್ಟ ಅಗಲ ಮಾಡೋದು, ಆನೊಮ್ಮೆ ಒಂದು ಇಷ್ಟ ಅಗಲ ಮಾಡೋದು, ಅಂದರೆ ದುಡ್ಡು ಮಾಡಲಿಕ್ಕೆ ಆಗ್ತದೆ. ಇದೇನು ಬೇರೆ ಏನು ವಿಚಾರಗಳಲ್ಲ. ಈಗ ನೀವು ಫಾರ್ ಎಕ್ಸಾಂಪಲ್ ನಾನು ಒಂದು ಉದಾಹರಣೆ ಕೊಡ್ತೇನೆ. ಕಬಕದಿಂದ ವಿಟ್ಲದವರೆಗೆ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ರು ಈಗ ರೀಸೆಂಟಾಗಿ. ಇದ್ದ ರಸ್ತೆಗೆ ಸೈಡಿಗೆ ಸ್ವಲ್ಪ ಜಲ್ಲಿ ಹಾಕಿದ್ರೆ ಒಂದು ಡಾಮರ್ ಹಾಕ್ಕೊಂಡು ಹೋದ್ರು. ಆ ಡಾಮರ್ ಎಷ್ಟು ದಿವಸ ಬರ್ತದೆ, ಅದರ ಕ್ವಾಲಿಟಿ ಹೇಗಿತ್ತು, ಅದು ಎಷ್ಟು ದಿವಸ ಬರ್ಬೋದು. ಈ ಮಳೆಗಾಲಕ್ಕೆ ನೀವು ಈಗ ನೋಡಿ ಅರ್ಧ ಎದ್ದು ಹೋಗಿ ಆಗಿದೆ. ಸುಮಾರು 13 ಕೋಟಿಯ 14 ಕೋಟಿಯ ಸರ್ಕಾರದ ದುಡ್ಡು ಅದಕ್ಕೆ ಹೋಗಿದೆ. ಅದೇ ಮಂಜೂರಾತಿ. ಅದೇ 13 ಕೋಟಿಯಲ್ಲಿ ನೀವು 7 ಕಿಲೋಮೀಟರ್ ಮಾಡಿ, 6 ಕಿಲೋಮೀಟರ್ ಮಾಡಿ, ಯು ಗೋ ಫಾರ್ ಎ 4 ಲೈನ್ ಅಲ್ಲ. ನೀವು 4 ಲೈನ್ ಮಾಡಿ, ಇನ್ನೊಂದು ಫೇಸ್ಗೆ ಇನ್ನೊಂದು 4 ಲೈನ್ ಮಾಡಿ, ನೀವು ವಿಟ್ಲದವರೆಗೆ 4 ಲೈನಲ್ಲಿ ರೀಚ್ ಆಗ್ತೀರಾ. 4 ಲೈನ್ ಮಾಡಲಿಕ್ಕೆ ಅದಕ್ಕೆ ಗೈಡ್ಲೈನ್ಸೇ ಹೀಗಿದೆ. 3 ಕೋಟಿ ಹಾಕಬೇಕು, ಈ ರೀತಿ ಕ್ವಾಲಿಟಿ ವರ್ಕ್ ಮಾಡಬೇಕು, ಅದು ಅಂಡರ್ PWDಯಲ್ಲಿ ಈ ಕೆಲಸ ಮಾಡಬೇಕು, ಈ ರೀತಿಯೆಲ್ಲ ಇದೆ. ಸೊ ನಮ್ಮದು ಡೆವಲಪ್ಮೆಂಟ್ ಒಟ್ಟು ಡೆವಲಪ್ಮೆಂಟ್ ಆದರೆ ಒಂದು ತೋರಿದ್ರೆ ಆಯಿತು. ಈ ವರ್ಷಕ್ಕೆ ಕಣ್ಣಿಗೆ ತೋರಿಸಿದ್ರೆ ಸಾಕು, ಮರು ದಿವಸ ಇನ್ನೊಂದು ವರ್ಷ ಓಕೆ, ಅದು ಉಪಯೋಗ ಆಗಬೇಕು ಅನ್ನುವಂಥ ಚಿಂತನೆ ಆ ಥರ. ನಮಗೆ ಒಂದು 25 ಇಯರ್ಸ್ ಪರಿಕಲ್ಪನೆಗಳು ಬೇಕು, ದೂರದೃಷ್ಟಿ ಬೇಕು. ನಾವು ಬರೀ ನಾಳೆ ಇವತ್ತು ಬಂತು, ಇನ್ನೊಬ್ಬನಿಂದ ಇಷ್ಟು ಆಯಿತು, ಅಲ್ಲಿಂದ ಇಷ್ಟು ಮಾಡಲಿಕ್ಕೆ ಆಗ್ಬೋದು, ಇನ್ನೊಂದಿಷ್ಟು ಅದು ನಾನು ಹೇಳಿದರೆ ಮಾಧ್ಯಮದ ಮುಖಾಂತರ ತಪ್ಪಾಗ್ತದೆ. ನಾನು ಅದನ್ನು ಕಾಲರ್ ಇದ್ದಾರೆ. ಹಲೋ 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 ರಾಧಾಕೃಷ್ಣ ಅವರು ಸರ್ವೆಯಿಂದ ಮಾತಾಡಿ ಸರ್, ಶಾಸಕರಿದ್ದಾರೆ. ಹೌದು ಸರ್, ನಮಸ್ಕಾರ ರಾಧಾಕೃಷ್ಣ, ಹೇಳಿ ಸರ್. ನಮ್ದು ನಿಮಗೆ ಶಾಸಕರಾದ ಅಭಿನಂದನೆ ಸಲ್ಲಿಸುತ್ತಿದೆ ಮೊದಲಾಗಿ. ಥ್ಯಾಂಕ್ ಯು ರಾಧಾಕೃಷ್ಣ. ಮತ್ತೆ ನಮ್ದು ಭಕ್ತಕೋಡಿಯಿಂದ ರಂಜಲಾಡಿಯವರಿಗೆ ಒಂದು 2.5 ಕಿಲೋಮೀಟರ್ ರಸ್ತೆ ಇದೆ. ತುಂಬಾ ವರ್ಷಗಳಿಂದ ನಾವು ಕಾದು ನೋಡುತ್ತಿದ್ದೇವೆ. ಅದೊಂದು ನಿಮ್ಮ ಮುಂದಿನ ದಿನಗಳಲ್ಲಿ ಒಂದು ರಸ್ತೆ ಡಾಮರೀಕರಣ ಒಂದು ನಿಮ್ಮ ಸಹಾಯ ಬೇಕಂತ ಕೇಳಿಕೊಳ್ಳುತ್ತೇವೆ. ನೀವು ಅಲ್ಲಿ ನಮ್ಮ ಪ್ರಮುಖರ ಮುಖಾಂತರ ಇಲ್ಲದೆ ನಮ್ಮ ಕಚೇರಿಗೆ ಬಂದು ಒಂದು ಮನವಿಯನ್ನು ಕೊಡಿ, ಆ ರಸ್ತೆ ಹೆಸರು ಮತ್ತು ವಿವರವನ್ನು ಕೊಡಿ. ಅದನ್ನು ಮುಂದಿನ ದಿವಸಗಳಲ್ಲಿ ಆದ್ಯತೆಯಲ್ಲಿ ಕಾಂಕ್ರೀಟ್ ರಸ್ತೆ, ಡಾಮರೀಕರಣ ಮಾಡುವುದಿಲ್ಲ, ಹಳ್ಳಿಯಲ್ಲಿರುವ ರಸ್ತೆಗಳನ್ನೆಲ್ಲ ಕಾಂಕ್ರೀಟೀಕರಣ ರಸ್ತೆ ಮಾಡ್ತೀವಿ. ನೀವು ಆದ್ಯತೆಯ ಮುಖಾಂತರ ಅದನ್ನು ತಗೊಳ್ಳುವಂಥ ಕೆಲಸ ಮಾಡ್ತೀವಿ ರಾಧಾಕೃಷ್ಣರೇ, ಖಂಡಿತ. ಓಕೆ, ಧನ್ಯವಾದಗಳು ರಾಧಾಕೃಷ್ಣ ಅವರೇ. ನೆಕ್ಸ್ಟ್ ಕಾಲರ್ ಇದ್ದಾರೆ. ಹಲೋ ಹಲೋ ಉಸ್ಮಾನ್ ಅವರು. ಹಲೋ, ಹೌದು, ಉಸ್ಮಾನ್ ಅವರು. ಹೇಳಿ ಉಸ್ಮಾನ್ ರೇ, ಮಾತಾಡಿ. ಇದು ಸರ್, ಇದು ಚಿಕ್ಕಮುಂಟೂರು ಗ್ರಾಮದಿಂದ ಮಾಡ್ತಾ ಇದ್ರು ಸರ್, ಸಾಲ್ಮರದಿಂದ. ಹೇಳಿ ಉಸ್ಮಾನ್ ರೇ. ಸರ್, ನಮ್ಮ ಗ್ರಾಮದಲ್ಲಿ ಜಿಡಕಲ್ಲಲ್ಲಿ ಒಂದು ಕಾಲೇಜ್ ಉಂಟು ಸರ್, ಡಿಗ್ರಿ ಕಾಲೇಜ್, ಪದವಿ ಕಾಲೇಜ್. ಅದನ್ನು ಈಗ ಆಲ್ರೆಡಿ ಈ ವರ್ಷ ಅಡ್ಮಿಷನ್ ಆದವರನ್ನು ಸ್ವಲ್ಪ ಮಂದಿಯನ್ನು ಅವರು ರಿಟರ್ನ್ ಕಳಿಸಿದ್ದಾರೆ. ಯಾಕೆಂತ ಹೇಳಿ ಮಕ್ಕಳಿಲ್ಲ ಅಂತ ಹೇಳಿ. ಯಾವುದು ಪದವಿ ಕಾಲೇಜು? ಜಿಡಕಲ್ ಸರ್ಕಾರಿ ಪದವಿ ಕಾಲೇಜ್ ಕೇಳಿದೆ ನಾನು. ಅದು ಮೊದಲು ನೆಲ್ಲಿಕಟ್ಟೆಯಲ್ಲಿ ಇತ್ತು. ಸಾಧಾರಣ 800ರಿಂದ 900 ತನಕ ವಿದ್ಯಾರ್ಥಿಗಳು ಇದ್ರಲ್ಲಿ. ಅದನ್ನು ಶಿಫ್ಟ್ ಮಾಡಿದ್ರು ಚಿಕ್ಕಮುಟ್ಟೂರಿಗೆ. ಯಾವುದೇ ಸಾರಿಗೆ ವ್ಯವಸ್ಥೆ ಮಾಡ್ಲಿಲ್ಲ.
ಆದ ಕಾರಣ ಯಾವ್ದು ಸಾರಿಗೆ ವ್ಯವಸ್ಥೆ ಇಲ್ಲದೆ ಮಕ್ಕಳಿಗೆ ರಿಕ್ಷಾಯಲ್ಲಿ ಬರಬೇಕು, ಅಲ್ಲಿಂದ ಮತ್ತೆ ನಡ್ಕೊಂಡು ಹೋಗ್ಬೇಕು. ಈ ಬಗ್ಗೆ ನಾವು ನಿಮ್ಗೆ ಲಾಸ್ಟ್ ಟೈಮ್ ನಿಮ್ಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಕೂಡ ನಿಮ್ಮ ಗಮನಕ್ಕೆ ತಂದಿದ್ದೆವು ಸರ್ ನಾವು. ಆದ್ರೂ ಈ ಸಲ ಅಡ್ಮಿಷನ್ ಆದ ಸಾಧಾರಣ 10 ಮಕ್ಳು ಅಡ್ಮಿಷನ್ ಆದದ್ದು, ಅವರಿಗೆ ಪಾಠ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ. ಯಾಕಂದ್ರೆ ಆಲ್ರೆಡಿ ಈ ಬೇಸ್ ಅಲ್ಲಿ ಲೆಕ್ಚರ್ಸ್ ಅನ್ನೆಲ್ಲ ಟ್ರಾನ್ಸ್ಫರ್ ಆಯ್ತು. ಆದ ಕಾರಣ ಅದರ ಬಗ್ಗೆ ಈ ಸೆಮ್ ಮುಗಿದ್ರೆ ಇನ್ನು 2 ವರ್ಷ ಕಳೆದ್ರೆ ಅದು ಕಾಲೇಜ್ ಮುಚ್ಚುಗಡೆ ಆಗ್ತದೆ. ಯಾಕಂದ್ರೆ ಅಡ್ಮಿಷನ್ ಇಲ್ಲ ಸರ್ ಈ ಸಲ. ಉಸ್ಮಾನ್ರೆ, ಇದರ ಬಗ್ಗೆ ಗೊತ್ತಾಯ್ತು. ಅದರ ಬಗ್ಗೆ ನನಗೆ ಮಾಹಿತಿ ಇದೆ. ಹೌದು ನೋಡಿ, ಈಗ ನಮ್ಮ ಸರ್ಕಾರ ಯಾಕೆಂತ ಹೇಳಿದ್ರೆ ಕಾಲೇಜು ಸಮಿತಿ ಅಧ್ಯಕ್ಷರು ನೀವೇ ಇರುವಾಗ ಸರ್ ನಮ್ಮ ತಾಲೂಕಲ್ಲಿ ನಮಗೆ ಸಂಶಯ ಹೇಳ್ತೇನೆ ಹೊಸ ಖಾಸಗಿ ಕಾಲೇಜುಗಳು ಓಪನ್ ಆಗ್ತಾ ಉಂಟು, ಅದಕ್ಕೆ ಸ್ಟೂಡೆಂಟ್ಸ್ ಹೋಗ್ತಾ ಇದ್ರೆ. ಆದ್ರೆ ಈ ಖಾಸಗಿ ಅವರ ಏನಾದ್ರೂ ಷಡ್ಯಂತರಕ್ಕೆ ಅಥವಾ ಬೇರೆ ಏನಾದ್ರೂ ಬಲಿಯಾಗಿದ್ದಾರ ನಮ್ಮ ಸರ್ಕಾರಿ ವ್ಯವಸ್ಥೆ ಅಥವಾ ಅದು ತಪ್ಪು ಪರಿಕಲ್ಪನೆ. ಇಲ್ಲಿ ಕೇಳಿ, ಈಗ ನೋಡಿ, ಅಲ್ಲಿ ಇರುವಂತ ಶಾಲೆಗೆ ಇನ್ಫ್ರಾಸ್ಟ್ರಕ್ಚರ್ ಕಡಿಮೆ ಆಗಿದೆ. ಈ ಸಲ 5 ಜನ ಫಸ್ಟ್ ಇಯರ್ಗೆ ಜಾಯಿನ್ ಆಗಿದ್ದಾರೆ. ಇರುವ ಮಕ್ಕಳು ಎಲ್ಲ ಬೇರೆ ಕಡೆ ಹೋಗಿದ್ದಾರೆ. 3 ಜನ ಟೀಚರ್ಗಳಿದ್ದಾರೆ. ನಾವು ಈಗ ಸರ್ಕಾರದ ಆಲೋಚನೆಗಳು ಏನಿದೆ, ಎಲ್ಲ ಕಡೆ ಅಲ್ಲಲ್ಲಿ ಹೊಸ ಶಾಲೆಗಳನ್ನು ಮಾಡೋದು. ಅಲ್ಲಿಯೂ ಸರಿಯಾದ ಟೀಚರ್ಗಳಿಲ್ಲ, ಇಲ್ಲಿಯೂ ಸರಿಯಾದ ಟೀಚರ್ಗಳಿಲ್ಲ. ಅಲ್ಲಿ ಸ್ಟೂಡೆಂಟ್ಸ್ ಕೆಲವು ಶಾಲೆಗಳಲ್ಲಿ 5 ಮಕ್ಕಳು 6 ಮಕ್ಕಳು ಇರುವಂಥದ್ದು. ಇದರಿಂದ ಯಾರಿಗೂ ಕ್ವಾಲಿಟಿ ಎಜುಕೇಷನ್ ಕೊಡಲಿಕ್ಕೆ ಆಗೋದಿಲ್ಲ. ಈಗ PMC ಶಾಲೆಗಳು ಅಂತ ಬಂದಿದೆ, KPS ಶಾಲೆಗಳು ಅಂತ ಬಂದಿದೆ. ಒಳ್ಳೆ ಹೈಲಿ ಎಜುಕೇಟೆಡ್ ಒಳ್ಳೆ ರೀತಿಯ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತ ಸರ್ಕಾರದ ಮುಂದಿರುವಂಥ ಒಂದು ಟಾರ್ಗೆಟ್. ಸೊ ಇಲ್ಲಿಯ ಈ ಶಾಲೆಯ ಬಗ್ಗೆ ಕೂಡ ಈಗ ನೋಡಿ, ನಮ್ಮ ಮಹಿಳಾ ಕಾಲೇಜನ್ನು ನಾವು ಬುಳುವಾರಿಗೆ ಶಿಫ್ಟ್ ಮಾಡಿ ಅದಕ್ಕೆ 5.5 ಕೋಟಿ ಅನುದಾನ ಬಂದಿದೆ. ಈಗ ಅಲ್ಲಿಗೆ ಬಿಲ್ಡಿಂಗ್ ಬರ್ತಿದೆ, ಎಲ್ಲ ಬರ್ತದೆ. ಅಲ್ಲಲ್ಲಿ ಒಂದೊಂದು ಕಾಲೇಜು ಕೆಲವರು ಒಂದು ಏನಾದ್ರದ್ದು ಡೆವಲಪ್ಮೆಂಟ್ ಅಂತ ಹೇಳಿದರೆ ಅಲ್ಲಲ್ಲಿ ಕಾಲೇಜುಗಳನ್ನು ಓಪನ್ ಮಾಡೋದು ಮಾತ್ರ ನಮಗೆ ಸಬ್ಜೆಕ್ಟ್ ಅಲ್ಲ, ಅಲ್ಲಿಗೆ ಇಂಪಾರ್ಟೆನ್ಸ್ ಕೊಡಿ, ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಕೊಡೋದು ಕೂಡ ಸಬ್ಜೆಕ್ಟ್. ಈಗ ಅಲ್ಲಿ ಏನು ಮಕ್ಕಳನ್ನು ಕೊಟ್ಟು 5 ಮಕ್ಕಳಿದ್ರೆ ಅವ್ರಿಗೆ ಏನು ಕೊಡಲಿಕ್ಕೆ ಆಗ್ತದೆ? ಏನು ಕೊಡಲಿಕ್ಕೆ? ಫೈನಲ್ ಇಯರ್ ಸ್ಟೂಡೆಂಟ್ಸ್ ತುಂಬ ಒಂದು 30 ಜನ ಇದ್ದಾರೆ. ಫಸ್ಟ್ ಇಯರಲ್ಲಿ 5 ಜನ ಅಡ್ಮಿಷನ್ ಆಗಿದೆ. ಸೊ ಅದಕ್ಕೆ ನಾವು ಅದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ವಿ. ಅಲ್ಲಿ ಪ್ರಮುಖರ ಎಲ್ಲ ಅಭಿಪ್ರಾಯಗಳನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಅಲ್ಲಿ ಬೇಸಿಕಲಿ ಅಲ್ಲಿ ರಿಕ್ವೈರ್ಮೆಂಟ್ ಎಲ್ಲ ಜನರ ಪಬ್ಲಿಕನ್ನು ಒಪಿನಿಯನ್ ತಗೊಂಡು ಅಲ್ಲಿ ರಿಕ್ವೈರ್ಮೆಂಟ್ ಇದೆ ಅಂತ ನಮಗೆ ಬಂದರೆ, ಈಗ ಸರ್ಕಾರಕ್ಕೆ ಆಲ್ರೆಡಿ ಅಲ್ಲಿಂದ ರಿಪೋರ್ಟ್ ಹೋಗಿದೆ, ಅಲ್ಲಿ ವಯಬಿಲಿಟಿ ಇಲ್ಲ, ಪಕ್ಕ ಶಾಲೆಗಳೆಲ್ಲ ಕಾಲೇಜುಗಳು ಇದೆ, ಈಗ ಎಲ್ಲ ಕಡೆ ಭರ್ತಿ ಹೊಂದಿದ್ದಾರೆ. ಅದರಿಂದ ಅಲ್ಲಿ ಜೂನಿಯರ್ ಕಾಲೇಜ್ ಇದೆ, ಈ ಕಡೆ ನೋಡಿದರೆ, ಆ ಕಡೆ ನೋಡಿದರೆ ಇನ್ನು ಬೇರೆ ಕಾಲೇಜುಗಳು ಇದೆ. ನಾವು ಇದ್ದ ಕಾಲೇಜುಗಳನ್ನು ಅಪ್ಗ್ರೇಡ್ ಮಾಡಿ ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಕೊಡುವಂಥ ಕೆಲಸಗಳನ್ನು ನಾವು ಮಾಡುವಂಥದ್ದಲ್ಲಿ ಪ್ರಯತ್ನದಲ್ಲಿ ಇದ್ದೀವಿ. ಇಲ್ಲಿಯೂ ಕೂಡ ನಿಮ್ಮಂಥ ಅದರ ಬಗ್ಗೆ ಒಂದು ರಿಪೋರ್ಟ್ ಕಳಿಸ್ಕೊಡ್ಲಿಕ್ಕೆ ಗೌರ್ಮೆಂಟಿಂದ ಹೇಳಿದ್ದಾರೆ. ಅದನ್ನು ನೋಡಿಬಿಟ್ಟು ವೆದರ್ ಅಲ್ಲಿ ನಮಗೆ ಬೇಕಾ ಬೇಡುವ ಅಂತ ವಿಚಾರವನ್ನು ಚರ್ಚೆ ಮಾಡಿ ಅದಕ್ಕೆ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. ಓಕೆ, ಧನ್ಯವಾದಗಳು ಸರ್. ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಅಂತ ಭಾವಿಸ್ತೇವೆ. ಈಗ ಮಿತ್ರಂಪಾಡಿ ಜಯರಾಮ್ ರೈ ಅವರು ಅಬುದಾಬಿಯಿಂದ ನಮ್ಮ ಜೊತೆಗಿದ್ದಾರೆ. ಹಲೋ 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 ನಮಸ್ಕಾರ. ನಮಸ್ಕಾರ ಜಯರಾಮಣ್ಣ, ಹೇಳಿ. ನಮ್ಮ ಅಶೋಕ್ ರೈ ಅವರು ಇದ್ದಾರಲ್ಲ? ಇದ್ದಾರೆ. ನಮಸ್ಕಾರ, ನಾನೇ. ಹಲೋ 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 ಜಯರಾಮಣ್ಣ, ಹೇಳಿ ಸರ್, ಮಾತಾಡಿ. ಕೇಳಿಸ್ಕೊಳ್ತಾ ಇದ್ದಾರೆ ಶಾಸಕರು. ಅಶೋಕ್ ರೈಟ್ಲೆ, ನಿಮಗೆ ಅಭಿನಂದನೆಗಳು. ಧನ್ಯವಾದ, ಥ್ಯಾಂಕ್ ಯು. ಪ್ರಪ್ರಥಮವಾಗಿ ವೀಕ್ಷಕರಿಗೆ ಹಾಗೂ ಸುದ್ದಿ ಮಾಧ್ಯಮ ಹಾಗೂ ಪ್ರತಿಯೊಬ್ಬರಿಗೂ ನನ್ನ ಹಾರ್ದಿಕ ಅಭಿನಂದನೆಗಳು. ಧನ್ಯವಾದಗಳು. ನಿಮ್ಮ ಅಶೋಕ್ ರೈ ಅವರೇ, ನಿಮ್ಮ ಕಾರ್ಯವೈಖರಿ ಭಾರಿ ಶ್ಲಾಘನೀಯ. ದೇಶ ವಿದೇಶಗಳಲ್ಲಿ ಬಹಳಷ್ಟು ಜನ ಅದರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದು ಕೂಡ ನಾನು ಪುತ್ತೂರ್ನವ ಇಲ್ಲಿ ಅಬುದಾಬಿಯಲ್ಲಿ ಇದ್ದು ಬಹಳಷ್ಟು ಜನ ನನ್ನಲ್ಲಿ ದುಬೈ, ಅಬುದಾಬಿ, ಶಾರ್ಜಾದವರು ಬಹಳಷ್ಟು ಜನ ಇದರ ಬಗ್ಗೆ ಮಾತಾಡ್ತಾ ಇರ್ತಾರೆ ನಿಮ್ಮ ಬಗ್ಗೆ. ಯಾಕೆಂದ್ರೆ ಒಂದು ಜಾತಿ ಮತ ಭೇದ ಎಲ್ಲಕ್ಕಿಂತಲೂ ಮಾನವೀಯತೆ ಬಹಳಷ್ಟು ಮುಖ್ಯ. ಹಾಗೆ ನೀವು ಆ ಜಾತಿ ಮತ ಭೇದ ಎಲ್ಲ ಅನ್ನಕ್ಕಿಂತಲೂ ಮಾನವೀಯತೆ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿ ಪ್ರತಿಯೊಬ್ಬರ ಒಂದು ಸೇವೆಯಲ್ಲಿ ತೊಡಗಿದ್ದೀರಿ. ಇದು ಬಹಳಷ್ಟು ಸಂತೋಷ ಅನಿಸುತ್ತೆ ನಮಗೆಲ್ಲರಿಗೂ. ಎಲ್ಲಿ ಹೋದರೂ ಅದನ್ನು ಕೇಳುವಾಗ ಬಹಳಷ್ಟು ಸಂತೋಷ ಅನಿಸುತ್ತೆ. ಧನ್ಯವಾದ. ಹಾಗೇನೆ ಪುತ್ತೂರು ತಾಲೂಕಲ್ಲಿ ಇನ್ನಷ್ಟು ಬಹಳಷ್ಟು ಪ್ರಗತಿ ಆಗಲಿದೆ, ಅಭಿವೃದ್ಧಿ ಆಗಲಿದೆ. ಖಂಡಿತ ನಿಮ್ಮಿಂದ ಆಗಲು ಬಹಳಷ್ಟು ಸಾಧ್ಯವೆಂದು ನಾವು ನಂಬಿರ್ತೇವೆ. ಹಾಗೆ ಪ್ರತಿಯೊಬ್ಬರು ಯಾರನ್ನು ಕೇಳಿದ್ರು ನಿಮ್ಮ ಬಗ್ಗೆ ಬಹಳಷ್ಟು ಒಂದು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
ಹಾಗೂ Thank you. ಇಲ್ಲಿ ವಿದೇಶದಲ್ಲೂ ನಿಮ್ಮ ಬಗ್ಗೆ ಬಹಳಷ್ಟು ಒಳ್ಳೆಯ ಅಭಿಪ್ರಾಯವಿದೆ. ಥ್ಯಾಂಕ್ ಯು ಜರ್ಮನ್ನ. ನಿಮ್ಮೆಲ್ಲ ಸಲಹೆ ಸೂಚನೆಗಳು ನೀವು ನಮಗೆ ಕೊಡ್ಬೋದು, ಅಡ್ವೈಸ್ ಮಾಡ್ಬೋದು. ತಪ್ಪಿದಲ್ಲಿ ತಿದ್ದುವಂಥ ಕೆಲಸವನ್ನು ಮಾಡಿ. ನೀವು ಈ ಭಾಗದಿಂದ ಹೋಗಿ ಹೊರ ದೇಶಕ್ಕೆ ಹೋಗಿ ಅಲ್ಲಿ ಉತ್ಪತ್ತಿ ಮಾಡಿ ಈ ಭಾಗದ ಇಲ್ಲಿಗೆ ಆಗುವಂಥ ಎಲ್ಲ ಕೆಲಸಗಳಿಗೆ ಸ್ಪಂದನೆ ಕೊಡುವಂಥವರು ಉದ್ಯಮಿಗಳಾದರೂ ನೀವು ಒಂದಷ್ಟು ಜನ ಇಲ್ಲಿಂದ ಹೋದ ಮೇಲೆ ಆ ಊರನ್ನು ಮರೆತು ಬಿಡುವವರಿದ್ದಾರೆ. ನೀವು ಆ ರೀತಿ ಅಲ್ಲ, ಇಲ್ಲಿಂದ ಹೋದ ಕೂಡಲೇ ಇಲ್ಲಿಯ ಯುವಕರನ್ನು ಅಲ್ಲಿ ಕರ್ಕೊಂಡು ಹೋಗಿ ಕೆಲಸ ಕೊಡಿಸುವಂಥದ್ದು, ಇಲ್ಲಿ ನಾವು ಯಾವುದೇ ಕಾರ್ಯಕ್ರಮ ಮಾಡಿದರೂ ಅದಕ್ಕೆ ಪೂರಕವಾಗಿ ಸಹಾಯ ಕೊಡುವಂಥವರು ನಿಮ್ಮಂಥವರು. ಬಹುಶಃ ಅದು ಕೂಡ ನಮಗೆ ಪ್ರೇರೇಪಣೆ ಆಗಿದೆ ಜಯರಾಮ್ ರೈಗಳೇ. ಸೊ ಏನಾದರೂ ನಮ್ಮಿಂದ ಈ ರೀತಿ ಮಾಡಿದರೆ ಒಳ್ಳೆಯದು ಅನ್ನೋ ನಿಮ್ಮ ಸಲಹೆ ಸೂಚನೆಗಳಿದ್ರೆ ಖಂಡಿತ ಅದನ್ನು ಮುಂದಿನ ದಿವಸಗಳು ನಾವು ಸ್ವೀಕಾರ ಮಾಡ್ತೀವಿ. ಎಸ್, ಧನ್ಯವಾದಗಳು ಮಿತ್ರಪಾಡಿ ಜಯರಾಮ್ ರೈ ಸರ್ ಕರೆಯನ್ನು ಮಾಡಿದ್ದಕ್ಕಾಗಿ. ಮುಂದಿನ ಕಾಲರ್ ಜ್ಯೋತಿ ಅವರು ಮುಂಡೂರಿನಿಂದ. ನಮಸ್ತೆ. ನಮಸ್ತೆ ಸರ್. ಎಸ್, ಶಾಸಕರಿದ್ದಾರೆ, ಮಾತಾಡಿ ಸರ್. ಹಲೋ ಜ್ಯೋತಿ ಅವರು ಹೇಳಿ. ಹೌದು, ನಾವು ಮುಂಡೂರಿಂದ ಮಾತಾಡ್ತಿದ್ದೇವೆ. ಹೇಳಿ. ಇದು ನಾವು 14 ವರ್ಷದಿಂದ ಬಾಡಿಗೆ ಮನೆಯಲ್ಲಿದ್ದೇವೆ ಸರ್. ಆದ್ರೆ 4 ಸಲ ಇದು ಅರ್ಜಿ ಹಾಕಿದ್ದೇವೆ ನಿವೇಶನಕ್ಕೆ. ಆದ್ರೆ ನಮ್ಗೆ ಯಾವುದೇ ಅದರಲ್ಲಿ ಉಪಯೋಗ ಆಗ್ಲಿಲ್ಲ ಅಂತ. ಯಾವ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದ್ದೀರಿ ಜ್ಯೋತಿ ಅವರೇ? ನಾವು ಈಗ ಮುಂಡೂರಲ್ಲಿದ್ದೇವೆ. ಮುಂಡೂರು. ಫಸ್ಟ್ ನರಿಮುಗರಲ್ಲಿ ಇದ್ವು. ನರಿಮುಗರಲ್ಲಿ 2 ಸಲ ಅರ್ಜಿ ಹಾಕಿದ್ವು. ಆದ್ರೆ ಅದರಲ್ಲಿ ನಿಮಗೆ ಅದೇ ನಮ್ಗೆ ನಿವೇಶನ ಇಷ್ಟರವರೆಗೆ ಸಿಕ್ಕಿಲ್ಲ. ನೋಡಿ, ನಿವೇಶನ ಅರ್ಜಿ ಕೊಟ್ಟವರು ತುಂಬ ಜನ ಇದ್ದಾರೆ. ಹೌದು. ಸುಮಾರು ನಾವು ಹಿಂದೆ ನಮ್ಮ ಟ್ರಸ್ಟಿನಲ್ಲಿ ಸುಮಾರು ಒಂದು 600 ಮಹಿಳೆಯರು ತುಂಬ ಜನ ಇದ್ದಾರೆ. ಅದರಲ್ಲಿ 600 ಮಹಿಳೆಯರು ತಮ್ಮ ಗಂಡನನ್ನು ಕಳ್ಕೊಂಡು 1-2 ಮಕ್ಕಳನ್ನು ಹಿಡ್ಕೊಂಡು ಜೀವನ ಮಾಡುವವರು ಇದ್ದಾರೆ. ಅದು ಗಾರ್ಬೆಳ್ಗೆ ಹೋಗಿ ಅತೀವ ಕಷ್ಟದಲ್ಲಿದ್ದವರು 6,000-7,000 ರೂಪಾಯಿಗೆ ಕೆಲಸ ಮಾಡ್ತಾರೆ, 3,000 ರೂಪಾಯಿ ಬಾಡಿಗೆ ಕೊಡ್ತಾರೆ. ಈಗ ಇವರು ಹೇಳಿದಾಗೆ ತುಂಬ ಜನ ಪಂಚಾಯತ್ ಲೆವೆಲಲ್ಲಿ ಮತ್ತು ಪುರಸಭಾ ವ್ಯಾಪ್ತಿಯಲ್ಲಿ ನಿವೇಶನಕ್ಕಾಗಿ ಅರ್ಜಿ ಕೊಟ್ಟವರು ಇದ್ದಾರೆ. ಈಗ ನಾವೊಂದು ಪುರಸಭಾ ವ್ಯಾಪ್ತಿಯಲ್ಲಿ ನಮಗೆ ಎಲ್ಲೂ ಜಾಗ ಕಡಿಮೆ ಇದೆ, ಎಲ್ಲಿಯೂ ಜಾಗ ಸಿಗ್ತಾ ಇಲ್ಲ, ಅಂದರೆ ಹಂಚಲಿಕ್ಕೆ ಜಾಗ ಸಿಗ್ತಾ ಇಲ್ಲ ನಮಗೆ. ಹೊರಗಡೆ ಈಗ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದಷ್ಟು ಎಲ್ಲ ಪಂಚಾಯತ್ ವ್ಯಾಪ್ತಿಯಲ್ಲೂ 1-2 ಎಕರೆ 3 ಎಕರೆ 4 ಎಕರೆ ಜಾಗವನ್ನು ನಾವು ಗುರುತು ಮಾಡಿದ್ದೀವಿ. PDOಗಳಿಂದ ಒಂದು ನಿಮಿಷ ಕೇಳಿ, ನಾನು ಹೇಳ್ತೀನಿ. PDOಗಳಿಂದ ತಮ್ಮ ಜಿಲ್ಲಾ ಇವರಿಂದ PDOಗಳಿಂದ ಎಲ್ಲ ರಿಪೋರ್ಟ್ಗಳನ್ನು ಪಡೆದು BO ಮುಖಾಂತರ AC ಅವರಿಗೆ ಅದನ್ನು ಕೊಟ್ಟಿದ್ದೀವಿ, ಅಂದರೆ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ. ಮುಂದಿನ ದಿವಸಗಳಲ್ಲಿ ನಮಗೆ 1-2 ವರ್ಷದ ಒಳಗಡೆ ಸುಮಾರು 1,000 ಸೈಟ್ಗಳನ್ನು ಇಡೀ ಭಾಗದಲ್ಲಿ ಕೊಡಬೇಕು ಅನ್ನುವ ನಮ್ಮ ಒಂದು ಆಲೋಚನೆಗಳಿದೆ. ಪುತ್ತೂರು ಕ್ಷೇತ್ರ, ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 1,000 ಸೈಟ್ಗಳನ್ನು ನಾವು ಹಂಚಿಕೆ ಮಾಡಬೇಕು ನಮ್ಮ ಆಲೋಚನೆಗಳಿದೆ. ಅದು ಆ ಪೂರಕವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ನೀವು ಅರ್ಜಿ ಕೊಟ್ಟಿರ್ಬೋದು, ನನಗೆ ಅದಕ್ಕೆ ಇದೇ ದಿವಸ ಕೊಡ್ತೇನೆ ಇವತ್ತೇ ಕೊಡ್ತೀನಿ ಅಂತ ಹೇಳಲಿಕ್ಕೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಾಧ್ಯ ಇಲ್ಲ. ತುಲನೆ ಮಾಡ್ತೀವಿ, ಪರಿಸ್ಥಿತಿಯನ್ನು ಅರಿತುಕೊಂಡು ಖಂಡಿತ ಎಲ್ಲರ ಕೈಗಳಿಗೆ ಸುಮಾರು 1,000 ಕುಟುಂಬಗಳಿಗೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಚಿಕ್ಕ ಸೈಟ್ ಏನು 3 ಸೆನ್ಸ್ ಕೊಡ್ತೇವೆ, ಆ 3 ಸೆನ್ಸ್ ಜಾಗ ಕೊಡುವಂಥ ಕೆಲಸ ಪ್ರಯತ್ನ ಮಾಡ್ತೀವಿ. ಖಂಡಿತ ಅದರಲ್ಲೂ ಒಂದು ನೀವು ಕೂಡ ಇರ್ಬೋದು ಜ್ಯೋತಿ ಅಕ್ಕ, ಅದು ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಜ್ಯೋತಿ ಅವರೇ ಕರೆಗಾಗಿ. ಮುಂದಿನ ಕಾಲರ್ ಪ್ರವೀಣ್ ಅವರು ಕೊಳ್ತಿಗೆಯಿಂದ. ನಮಸ್ತೆ ಪ್ರವೀಣ್ ಅವರೇ. ನಮಸ್ತೆ. ಶಾಸಕರಿದ್ದಾರೆ, ಮಾತಾಡಿ. ಶಾಸಕರಿಗೆ ನಮಸ್ತೆ. ನಮಸ್ತೆ ಪ್ರವೀಣ್. ಸರ್, ತೋಟಗಾರಿಕೆ ಇಲಾಖೆ ಮತ್ತೆ ಕೃಷಿ ಇಲಾಖೆಯಲ್ಲಿ ಸಿಗುವ ಸೌಲಭ್ಯದ ಬಗ್ಗೆ ಸರಿಯಾಗಿ ಮಾಹಿತಿಯನ್ನು ಇಲಾಖೆಯವರು ಪತ್ರಿಕೆಗಳಲ್ಲಿ ನೀಡುತ್ತಿಲ್ಲ. ಮತ್ತೆ ಸೌಲಭ್ಯಗಳನ್ನು ಹೇಗೆ ಯಾರಿಗೆ ಕೊಡುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸರಿಯಾದ ಕ್ರಮ ಇಲ್ಲ ಅಂತ ಅನಿಸ್ತಾ ಇದೆ. ಹಾಗೆ ನೀವು ಈ ಕೊಡುವ ಇದಕ್ಕೆ ಸೌಲಭ್ಯ ಕೊಡುವುದಕ್ಕೆ ಒಂದು ಮಾನದಂಡ ಮಾಡಿ ನೀವೊಂದು ಅವರನ್ನು ಇದ್ ಮಾಡ್ಬೇಕಂತ ನನ್ನದೊಂದು ಕೋರಿಕೆ ಸರ್. ಓಕೆ, ಕೃಷಿ ಇಲಾಖೆಯಿಂದ ಇವರ ಹೆಸರು ಪ್ರವೀಣ್ ಅವರು. ಪ್ರವೀಣ್ರೆ, ನೀವು ಹೇಳಿರೋದು ಸರಿಯಾದ ವಿಚಾರ. ಕೃಷಿ ಇಲಾಖೆ ಒಂದೇ ಇಲಾಖೆ ಅಲ್ಲ, ಒಂದು 3-4-5 ಇಲಾಖೆಗಳಲ್ಲಿ ಯಾವುದೇ ಸರಿಯಾದ ಮಾಹಿತಿಗಳು ರೈತರಿಗೆ ಸಿಗ್ತಾ ಇಲ್ಲ. ಅದು ಈಗಲೇ ನಾವು ಈಗ ಸುದ್ದಿಯವರ ಹತ್ರ ಕೂಡ ಹೇಳಿದ್ದೀವಿ, ಪ್ರತಿ ಇಲಾಖೆಗಳನ್ನು ಕರೆದು ನೀವು ಒಂದು ಇಂಟರ್ವ್ಯೂ ಮಾಡಬೇಕು, ಅವರ ಏನೇನು ಯೋಜನೆಗಳಿದೆ ಅದನ್ನೆಲ್ಲ ನೀವು ಬಿತ್ತರಿಸಬೇಕು, ಎಲ್ರಿಗೂ ಗೊತ್ತಾಗೋದು. ಎಲ್ಲ ಇಲಾಖೆಯವರಿಗೂ ವಿಚಾರಗಳನ್ನು ಹೇಳಿದ್ದೀನಿ. ನೋಡಿ, ಮೀನುಗಾರಿಕೆ ಇದೆ, ಆನಂತರ ಕೃಷಿ ಇದೆ, ಆನಂತರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ,
ಈಗ ತುಂಬ ಅನಂತರ ಪಶುವೈದ್ಯಕೀಯ ಇಲಾಖೆ ಇದೆ, ಪಶುಸಂಗೋಪನೆ ಸಂಗೋಪನಾ ಇಲಾಖೆ. ಇದರಲ್ಲೆಲ್ಲ ಸುಮಾರು ರೈತರಿಗೆ ಬೇಕಾಗುವಂಥ, ಅದರಲ್ಲೂ ನೀವು ಹೇಳಿದಾಗೆ ತೋಟಗಾರಿಕೆ ಇದೆ. ಇದರಲ್ಲಿ ತೋಟಗಾರಿಕೆಯಲ್ಲಿ ಬಿತ್ತನೆ ಬೀಜ ಸಿಗ್ತದೆ. ಇದನ್ನು ಏನು ಮಾಡ್ತಾರೆ, ಕೆಲವು ಕಡೆ ಅವರಿಗೆ ರೈತರು ಸಿಗುವುದಿಲ್ಲ, ಯೋಜನೆಗಳನ್ನು ಜನರಿಗೆ ಗೊತ್ತಿರುವುದಿಲ್ಲ. ಕೆಲವರು ಎಷ್ಟೋ ಜನ ನಮ್ಮ ವಿಮೆ ಇತ್ತು ಮೊನ್ನೆ, ಹವಾಮಾನ ಆಧಾರಿತ ವಿಮೆ, ಎಷ್ಟೋ ಜನರಿಗೆ ಗೊತ್ತು. ಈ ವರ್ಷ ಮಾತ್ರ ಎಷ್ಟೋ ಜನರಿಗೆ ಗೊತ್ತಾಗಿರುವಂಥದ್ದು. ಈ ಹವಾಮಾನ ಆಧಾರಿತ ವಿಮೆಯಲ್ಲಿ ದುಡ್ಡು ಕಟ್ಟಿದ್ರೆ ನಿಮಗೆ 5 ಪಾಲು ದುಡ್ಡು ಬರ್ತದೆ. ಎಷ್ಟು ಜನರಿಗೆ ಗೊತ್ತಿದೆ? ದುಡ್ಡು ತಗೊಂಡವನು ತಗೊಳ್ತಾ ಇದ್ದ, ಯಾರಿಗೂ ಗೊತ್ತು. ಈ ಸಲ ಅದು ಒಮ್ಮೆ ಕ್ಯಾನ್ಸಲ್ ಆಯಿತು ಬರ್ತದೆ ಅಂತ ಹೇಳುವಾಗ ಎಲ್ಲರೂ ಅದು ಪಡ್ಕೊಳ್ಳುವಂಥ ಕೆಲಸಗಳು, ಇನ್ನಷ್ಟು ಜನ ಪಡ್ಕೊಳ್ಳಿಕ್ಕೆ ಬಾಕಿ ಇದ್ದಾರೆ. ನೀವು 1 ಎಕರೆಗೆ 5,000 ರೂಪಾಯಿ ಕಟ್ಟಿದ್ರೆ ನಿಮಗೆ 20,000 ರೂಪಾಯಿ ಕನಿಷ್ಠ ನಿಮಗೆ 20,000 ರೂಪಾಯಿ ಸಿಗ್ತದೆ ರೈತನಿಗೆ. ಇಂಥ ನೀವು ಹೇಳಿದಾಗೆ ತುಂಬ ಇಲಾಖೆಯಿಂದ ಇಂಥ ಕೆಲಸಗಳಾಗ್ತದೆ. ಅದನ್ನು ಮುಂದಿನ ದಿವಸಗಳಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅವರು ಪೇಪರ್ ಇದು ಕೊಟ್ಟು, ಅಡ್ವರ್ಟೈಸ್ಮೆಂಟ್ ಕೊಟ್ಟು, ಇಲ್ಲಾಂದರೆ ನೋಟಿಫಿಕೇಶನ್, ಇದು ಪ್ರಕಟಣೆ ಕೊಟ್ಟು ಅದನ್ನು ಏನೇನು ಯೋಜನೆಗಳು ಬರ್ತದೆ. ಮೀನಿನ ಮರಿ ಸಾಕಲಿಕ್ಕೆ ಅದಕ್ಕೆ ಇದರಿಂದ ಮೀನುಗಾರಿಕಾ ಇಲಾಖೆಯಿಂದ ಅದಕ್ಕೆ ಬೇಕಾದಷ್ಟು ಮೀನು ಮರಿಗಳು ಬರ್ತದೆ. ಅದಕ್ಕೆ ಇಲ್ಲಿ ಬರ್ತಾರೆ, ಯಾರೋ ಒಬ್ಬ ನಮ್ಮ ಒಂದು ಕಡೆ ಒಂದು ಮೀನುಗಳನ್ನು ಕೆರೆಯಲ್ಲಿ ಬಿಡ್ತಾರೆ, ಊಟ ಮಾಡ್ತಾರೆ, ವಾಪಸ್ ಹೋಗ್ತಾರೆ. ಆಯಿತು, ಪೇಪರಲ್ಲಿ ಬಂತು ಮೀನುಗಾರಿಕಾ ಇಲಾಖೆಯಿಂದ ಮೀನಿನ ಮರಿಗಳ ವಿತರಣೆ. ಅಲ್ಲಿ ಫೋಟೋ ಹಾಕ್ಕೊಂಡು ಹೋದರು. ಯಾರಿಗೆ ವಿತರಣೆ, ಎಲ್ಲಿ ವಿತರಣೆ, ಎಲ್ಲ ಕೆರೆ ಇದ್ದವರಲ್ಲಿ ಬಿಡಲಿ ಅಂತೆ. ಮೀನು ಸಾಕಲಿಕ್ಕೆ ಆಗೋದಿಲ್ಲ, ಸಾಕದಿದ್ರು ಮೀನು ಬದುಕ್ತದೆ. ಮೀನಿನ ತಳಿ ಜಾಸ್ತಿ ಆಗ್ತದೆ. ಆ ಮೀನುಗಳಿಗೆ ತೋಟ ಅಂತ ಹಾಕ್ತಾರೆ, ಬಾಂಬ್ ಹಾಕ್ತಾರೆ. ಅದನ್ನು ಇನ್ನು ಮುಂದಿನ ದಿವಸಗಳಲ್ಲಿ ನಿಷೇಧ ಇದೆ. ಅದಕ್ಕೆ ಕಠಿಣವಾದ ಶಿಕ್ಷೆ ಕೊಡುವುದರ ಮುಖಾಂತರ, ಆ ಕೇಸನ್ನು ಕಠಿಣವಾಗಿ ತಗೊಳ್ಳುವ ಮುಖಾಂತರ ಆ ತೋಟ ಹಾಕೋದನ್ನೆಲ್ಲ ನಿಲ್ಲಿಸ್ತೀವಿ ನಾವು. ಬಾಂಬ್ ಹಾಕುವಂಥದ್ದು ಅದನ್ನೆಲ್ಲ ನಿಲ್ಲಿಸಿ, ವಿಷ ಹಾಕುವಂಥದ್ದು, ಬಾಂಬ್ ಹಾಕುವಂಥದ್ದು, ಜೀವಾಣಿ. ಅದರಲ್ಲಿ ಏನು ಚಿಕ್ಕ ಚಿಕ್ಕ ಮೀನಿನ ಮರಿ ಈಗ ನಾಶ ಆಗುದು ಹೇಗೆ? ಇಂಥ ಕೆಲಸ ಮಾಡಿದರೆ ನಾಶ ಆಗೋದು. ನಾವು ಒಂದು ಕಡೆ ಬೆಳೆಸೋದು, ಒಂದು ಕಡೆ ನಾಶ ಮಾಡೋದು. ಅದು ಬೆಳೀಲಿ, ಅದನ್ನು ಬೆಳೀಲಿಕ್ಕೆ ಬಿಡುವಂಥ ಕೆಲಸಗಳು ಆಗಬೇಕು. ಸೊ ಅದರ ಬಗ್ಗೆ ಕಾಳಜಿ ವಹಿಸ್ತೀವಿ. ನಿಮ್ಮ ಎಲ್ಲ ಏನು ಅಧಿಕಾರಿಗಳಿಂದ, ಇಲಾಖೆಗಳಿಂದ ಏನು ಕೊಡಬೇಕು ಆ ಮಾಹಿತಿಯನ್ನು ಕೊಡುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ ಖಂಡಿತ. ಥ್ಯಾಂಕ್ ಯು ಪ್ರವೀಣ್ ಅವರ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕಾಲರ್ ವಿಕ್ರಮ್ ಅವರು ನೆಟ್ಟಣಿಗೆ ಮುಡ್ನೂರಿಂದ. ನಮಸ್ತೆ. ನಮಸ್ತೆ ಮಾತಾಡಿ. ಹೇಳಿ ವಿಕ್ರಮ್ರೆ. ನಮ್ದು ಈಶ್ವರಮಂಗಲದಿಂದ ನೆಟ್ಟಣಿನಿಂದ ಅಲ್ಲಿ ತುಂಬಾ ಕಷ್ಟ ಆಗ್ತದೆ. ಅಂಟು ಕಾಲಕ್ಕೆ ಬಸ್ಸಿಂದ ಯಾರು ವಿದ್ಯಾರ್ಥಿಗಳಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಉಂಟು. ಫುಲ್ ಬಸ್ ಅದು ಈಶ್ವರಮಂಗಲದಿಂದ ಅಂತೂ ನಿಲ್ಲಿಸುದೇ ಇಲ್ಲ ಫುಲ್ ಆಗಿ. ಹಾಗೆ ಆ ಟೈಮಲ್ಲಿ ಒಂದು ಬಸ್ಸನ್ನ ವ್ಯವಸ್ಥೆ ಮಾಡ್ಬೇಕು. ಬಸ್ಸಿನ ವ್ಯವಸ್ಥೆ, ಬಸ್ಸಿನ ಶಾರ್ಟೇಜ್ ಬಗ್ಗೆ ನಾನು ಒಪ್ಪಿಕೊಳ್ತೇನೆ. ಇದರ ಬಗ್ಗೆ ನಾನು ತುಂಬ ಚರ್ಚೆಯನ್ನು ಮಾಡಿದ್ದೀನಿ. ನೋಡಿ, ಈ ಹಿಂದೆ ನಮ್ಮಲ್ಲಿ ಪುತ್ತೂರು ಡಿಪೋದಲ್ಲಿ ಬಸ್ಸಿನ ಕೊರತೆ ಇದೆ. ನಮಗೊಂದು ಕನಿಷ್ಠ 100 ಬಸ್ಸುಗಳು ಇಲ್ಲಿ ಬೇಕು, ಹೆಚ್ಚುವರಿ ಬಸ್ಸುಗಳು ಬೇಕು. ಒಂದು ಕಡೆ ಬಸ್ಸುಗಳಿಲ್ಲ, ಒಂದು ಕಡೆ ಡ್ರೈವರುಗಳು ಇಲ್ಲ, ಒಂದು ಕಡೆ ಕಂಡಕ್ಟರ್ಗಳು ಇಲ್ಲ, ಸಿಬ್ಬಂದಿಗಳಿಲ್ಲ. ನಾವು ಮೊನ್ನೆ ಸಿಬ್ಬಂದಿಗಳಿಂದ ಇಲ್ಲಿ ಅವರು ಕೆಲಸಕ್ಕೆ ಬರೋದಿಲ್ಲ. ನಾವು ಮೊನ್ನೆ ಒಂದು 40-50 ಜನರನ್ನು ಇಲ್ಲಿ ಲೋಕಲ್ನವರನ್ನು ಇದು ಮಾಡಿ ಅವರಿಗೆ ಟ್ರೈನಿಂಗ್ ಕೊಟ್ಟು 68 ಜನರನ್ನು ಏನೋ KSRTCಗೆ ಸೇರಿಸುವಂಥ ಕೆಲಸ ನಮ್ಮ ಸ್ವಂತ ಖರ್ಚಿನಲ್ಲಿ ನಾನು ಮಾಡಿದ್ದೀನಿ. ಅವರನ್ನು ಹಾಸನಕ್ಕೆ ಕಳಿಸಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರನ್ನು ಪಾಸ್ ಮಾಡಿಸಿ ಈಗ ಸುಮಾರು 68 ಜನ ಬಹುಶಃ ಇಲ್ಲಿ KSRTCಯಲ್ಲಿ ಸೇರುವಂಥ ಕೆಲಸಗಳು ಆಗಿದೆ. ಬಸ್ಸಿನ ವಿಚಾರವಾಗಿ ಹೇಳಬೇಕಿದ್ರೆ ಬಸ್ಸಿನ ಟೆಂಡರ್ ಕರೆದಿದ್ದಾರೆ. ನೀವು ಇವತ್ತಿನ ಮಾಧ್ಯಮದಲ್ಲಿ ಓದಿರ್ಬೋದು. 548 ಬಸ್ಸುಗಳು ಬರ್ತದೆ. ಅದು ಹಿಂದೆ ಒಮ್ಮೆ ಟೆಂಡರ್ ಕರೆದಿದ್ರು. ಆ್ಯಕ್ಚುಲಿ ಒಂದು ಏನಾಗಿದೆ ಅಂತ ಹೇಳಿದ್ರೆ, ಹಿಂದೆ ಟೆಂಡರ್ ಕರೆಯುವಾಗ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲ ಗುಜಿರಿ ಬಸ್ಸುಗಳು ಅಂದರೆ ಕೆಲವು ಸೇಲ್ ಆಗೋದೆಲ್ಲ ಇದ್ದದ್ದನ್ನು ಈ KSRTCಗೆ ತುಂಬಿಸ್ಬೋದು ಅನ್ನೋ ಇದ್ಕೊಂಡು ಆ್ಯಕ್ಚುಲಿ 1 ಲೀಟರ್ ಡೀಸೆಲಿಗೆ 4.5 ಕಿಲೋಮೀಟರ್ ಕೊಡಬೇಕು. ಮೈಲೇಜ್ ಇಲ್ಲ ಅಂತ ಹಳೆಯದು ಟೆಂಡರ್ ಎಲ್ಲ ಕ್ಯಾನ್ಸಲ್ ಆಗಿ ಹೊಸ ಟೆಂಡರ್ ಫ್ಲೋಟ್ ಮಾಡುವಂಥದ್ದಾಗಿದೆ. ಒಂದು 45 ಡೇಸ್ ಟು 2 ಮಂತ್ಸಲ್ಲಿ ನಮಗೆ ಸಾಧಾರಣ 50ರಿಂದ 60 ಬಸ್ ಬರ್ತದೆ. ನಿಮ್ಮ ಎಲ್ಲ ಕಡೆ ಒಂದು ಬಸ್ಸಿನ ಬೇಡಿಕೆ ಇದೆ, ನಾವು ತಿಳ್ಕೊಂಡಿದ್ದೀವಿ. ಅದಕ್ಕೆ ನನಗೆ 2 ತಿಂಗಳ ಸಮಯಾವಕಾಶ ಕೊಡಿ, ಬಸ್ಸಿನ ವ್ಯವಸ್ಥೆಯನ್ನು ಮಾಡ್ತೀವಿ. ಥ್ಯಾಂಕ್ ಯು ವಿಕ್ರಮ್ ಅವರೇ, ಕರೆಯನ್ನು ಮಾಡಿದ್ದಕ್ಕಾಗಿ. ತಮ್ಮ ಪ್ರಶ್ನೆಗೆ ಶಾಸಕರು ಉತ್ತರವನ್ನು ಕೊಟ್ಟಿದ್ದಾರೆ. ಮುಂದಿನ ಕಾಲರ್ ರಾಜೇಶ್ ಅವರು ಪುತ್ತೂರಿಂದ. ಹಲೋ. ನಮಸ್ತೆ ರಾಜೇಶ್ ಅವರೇ, ಮಾತಾಡಿ. ಶಾಸಕರಿದ್ದಾರೆ. ಹಲೋ, ಹೇಳಿ ರಾಜೇಶ್. ಹಲೋ, ನಮಸ್ತೆ. ನಮಸ್ತೆ. ಹಲೋ, ಹೇಳಿ ರಾಜೇಶ್ ಅವರೇ, ಮಾತಾಡಿ. ಇದು ಪುತ್ತೂರಿಂದ ಮಾತಾಡುದು. ಹೇಳಿ, ಗೊತ್ತಾಯ್ತು. ನಾವು ಇಲ್ಲಿ ಸರ್ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಮಧ್ಯಾಹ್ನಗೆಲ್ಲ ಒಮ್ಮೆ ಊಟಕ್ಕೆ ಹೋಗ್ತೇವೆ ಸರ್. ನಮ್ಮ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ 2 ಗಂಟೆ ಆಗುವಾಗ
ಅವರಲ್ಲಿ 2 ಗಂಟೆ ಆಗುವಾಗ ಅಲ್ಲಿ ನಾವು ಊಟ ಮಾಡ್ತಿರೋ ಒಂದು 100 ಜನ ಎಲ್ಲ ಊಟ ಮಾಡ್ತಿರ್ತಾರೆ ಒಮ್ಮೊಮ್ಮೆ. ಆವಾಗ ಅಲ್ಲಿ ಲೈಟ್ ತೆಗೆಯುದು, ಫ್ಯಾನ್ ತೆಗೆಯುದು, ಮತ್ತೆ ದೇವಸ್ಥಾನದಲ್ಲಿ ಲೈಟ್ ತೆಗೆಯುದು, ಆಫ್ ಮಾಡುದು, ಫ್ಯಾನ್ ಆಫ್ ಮಾಡುದು ಎಲ್ಲ ಮಾಡ್ತಾರೆ ಸರ್ ದೇವಸ್ಥಾನದಲ್ಲಿ. ಅದು ತುಂಬಾ ಸಮಯದಿಂದ ಹಾಗೆ ಆಗ್ತಾ ಉಂಟು. ಮತ್ತೆ ಇವತ್ತು ಸಹ ಹಾಗೆ ನಾವು ಸ್ವಲ್ಪ ನೋಡಿದ ಪ್ರಕಾರ ಅಲ್ಲಿ ಸ್ವಲ್ಪ ಏಜ್ ಅವರೆಲ್ಲ ಊಟಕ್ಕೆ ಬಂದಿದ್ರು, ಮಕ್ಕಳು ಏಜ್ ಅವರೆಲ್ಲ. ಅಲ್ಲಿ ಊಟ ಇದ್ರು ಕೂಡ ಊಟ ಇಲ್ಲ ಅಂತ ಹೇಳಿದ್ರು ಇವತ್ತು ದೇವಸ್ಥಾನದೊಳಗೆ. ಇದೆಲ್ಲ ಆಗ್ತಾ ಉಂಟು ಸರ್. ಸರಿ ಸರಿ, ಇದು ನನ್ನ ಓಕೆ, ಗೊತ್ತಾಯ್ತು. ನನ್ನ ಗಮನಕ್ಕೆ ಈಗ ನೀವು ತಂದಿದ್ರಿ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ. ಅಲ್ಲಿ ನಾನು ಎಕ್ಸಿಕ್ಯೂಟಿವ್ ಆಫೀಸರ್ ಆ ಥರ ಮಾಡಬಾರ್ದು, ಖಂಡಿತ ಆ ಥರ ಮಾಡಬಾರ್ದು. ಅವರೇನವರು ಯಾರು ಇದ್ದರೂ ಅವರ ಆಡಳಿತ ಮಂಡಳಿಯ ಗಮನಕ್ಕೆ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಆಡಳಿತ ಮಂಡಳಿಯ ಗಮನಕ್ಕೂ ತರ್ತೀನಿ. ಅಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರೆ. ಅಲ್ಲಿ ಕೆಲವು ವ್ಯವಸ್ಥೆಗಳು, ಕೆಲವು ಟಾಯ್ಲೆಟಿನ ವ್ಯವಸ್ಥೆಗಳು ಎಲ್ಲ ಇಲ್ಲ ಅಂತ ನನ್ನ ಗಮನಕ್ಕೆ ಬಂದಿದೆ. ತುಂಬ ಜನ ಬರ್ತಾರೆ, ವ್ಯವಸ್ಥೆಗಳು ಸರಿಯಾಗಿ ಇಲ್ಲ ಅನ್ನೋ ವಿಚಾರ. ಇನ್ನು ಆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಮಾಸ್ಟರ್ ಪ್ಲ್ಯಾನ್ ಮಾಡಿ ಆ ದೇವಸ್ಥಾನವನ್ನು ಒಂದು ಟೂರಿಸಮ್ ಇದರನ್ನಾಗಿ ಮಾಡಬೇಕು ಅಂತ ನಮ್ಮ ಭಾರಿ ದೊಡ್ಡ ಪರಿಕಲ್ಪನೆಗಳು ಇದೆ. ಎದುರುಗಡೆಯಲ್ಲಿರುವಂಥ ಇಲ್ಲಿ ಪೂರ್ತಿ ಇದು ಏನು ಅಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಅದನ್ನು ತೆಗೆಯುವಂಥ ಕೆಲಸ ಮಾಡ್ತೀವಿ. ಎದುರುಗಡೆ ಇರುವಂಥ ಮನೆಗಳನ್ನೆಲ್ಲ ತೆಗೆಯುವಂಥ ಕೆಲಸ ಮಾಡ್ತೀವಿ. ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಮಾಸ್ಟರ್ ಪ್ಲ್ಯಾನ್ ಈಗಲೇ ಒಂದು ರಫ್ ಮಾಡಿದ್ದಾರೆ, ಅದನ್ನು ಫೈನಲೈಸ್ ಮಾಡಿ ಆ ಮಾಸ್ಟರ್ ಪ್ಲ್ಯಾನ್ ಮುಖಾಂತರ ಸುಮಾರು 50 ಕೋಟಿ ರೂಪಾಯಿಯಲ್ಲಿ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಎಲ್ಲಿ ಬಂದವರು ಕೂಡ ಅದನ್ನು ನೋಡುವಂಥ ಆ ದೊಡ್ಡ ಕೆರೆ ಏನಿದೆ ಮಾಲಿಂಗೇಶ್ವರ ದೇವಸ್ಥಾನದ ಎದುರುಗಡೆ ಕೆರೆಗೆ, ಮೈಸೂರಿನಲ್ಲಿ KRSನಲ್ಲಿ ಯಾವ ರೀತಿ ಕಾರಂಜಿಯಲ್ಲಿ ನೀರು ರಟ್ತದೆ ಆ ರೀತಿ ನೀರು ರಟ್ಟುವಂಥ ಕಾರಂಜಿಗಳನ್ನು ಹಾಕುವಂಥ ಒಂದು ಪರಿಕಲ್ಪನೆಗಳಿದೆ. ಆನಂತರ ಇಡೀ ಎದುರುಗಡೆಯಿಂದ ಪೊಲೀಸ್ ಸ್ಟೇಷನನ್ನು ತೆಗೆದು ಆ ಕಡೆ ಇರುವಂಥ ಹಳೆ ಬಿಲ್ಡಿಂಗ್ಗಳನ್ನೆಲ್ಲ ತೆಗೆದು ಆ ಸೈಡಿನಿಂದ 30 ಫೀಟ್ ರಸ್ತೆ ಕೊಟ್ಟು ಅದನ್ನು ದೊಡ್ಡ ಓಪನ್ ಮಾಡಿ ನೀವು ನೋಡುವಾಗ ಆ ಪರಿಕಲ್ಪನೆಗಳು ನೀವು ನೋಡಬೇಕು, ಯಾವ ರೀತಿ ಬರ್ಬೋದು. ಆ ರಸ್ತೆ ಆ ತುದಿಯಿಂದ ಅಲ್ಲಿವರೆಗೆ ಕಾಂಕ್ರೀಟ್ ರಸ್ತೆ ಮಾಡ್ತೀವಿ. ಆ ತೋಡಿಗೆಲ್ಲ ಕಾಂಕ್ರೀಟ್ ಡ್ರೈನ್ ಮಾಡಿ ಡ್ರೈನೇಜ್ ಸಿಸ್ಟಮನ್ನು ಮಾಡಿ ಅಲ್ಲಿ ಪೂರ್ತಿ ವರ್ಷ ಪೂರ್ತಿ ಸಂತೆ ನಡೀತಾ ಇರಬೇಕು. ನೀವು ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ, ಕೊಲ್ಲೂರಿಗೆ ಹೋಗಿ, ಧರ್ಮಸ್ಥಳಕ್ಕೆ ಹೋಗಿ, ಸುಬ್ರಹ್ಮಣ್ಯಕ್ಕೆ ಹೋಗಿ, ಅಲ್ಲಿ ಈ ದೇವಸ್ಥಾನಕ್ಕೆ ಹೋದವರು ಒಂದು ಸಂತೆಯನ್ನು ನೋಡುವಂಥ ಒಂದು ವಿಚಾರ. ನೀವು ಜಾತ್ರೆ ಟೈಮಲ್ಲಿ ಸಂತೆ ನೋಡಲಿಕ್ಕೆ ಹೋಗಿ ಎಷ್ಟು ಜನ ಬರ್ತಾರೆ. ಇಲ್ಲಿ ಬೇರೆ ಬೇರೆ ರೀತಿಯ ಅಂಥ ವ್ಯಾಪಾರಗಳು ನಡೀತಾ ಇರಬೇಕು. ಕಂಬಳದ ಗದ್ದೆಯನ್ನು ಒಂದು ಸೈಡಿಗೆ ಶಿಫ್ಟ್ ಮಾಡ್ತೇವೆ, ಅಲ್ಲಿ ಕಂಬಳ ಆ ಕಡೆ ಆದ್ಯತೆ ಕೊಡ್ತೀವಿ. ಈ ರಸ್ತೆಯನ್ನು ತಲೆಗೆ ಪಾಸ್ ಮಾಡ್ತೀವಿ. ಅಲ್ಲಿ ಬೇಕಾದ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಡೆವಲಪ್ ಮಾಡ್ತೀವಿ. ವಸತಿ ಗೃಹ ಮಾಡಬೇಕು. ಇವಾಗಲೇ ಮೊನ್ನೆ ನಾನು ಅದನ್ನು ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡೋದಿಲ್ಲ, ಇವತ್ತಿನವರೆಗೆ ನನಗೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಸರ್ಕಾರದಿಂದ ಹೆಚ್ಚು ದುಡ್ಡು ಬಂದರೆ 1 ಕೋಟಿ ರೂಪಾಯಿ ಬಂದಿರುವಂತೆ. ಅದು ಬ್ರಹ್ಮಕಲಶ ಮಾಡುವಾಗ ನನಗೆ ಬಂದದ್ದು. ಡಿ ವಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿರುವಾಗ ಬಂದದ್ದು ನನಗೆ ನೆನಪು. ಬಂದಿದೆಯಾ ಅಲ್ವಾ ಅಂತ ನನಗೆ ಗೊತ್ತಿಲ್ಲ, ದೇವರ ವಿಚಾರದಲ್ಲಿ ನಾನು ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಮೊನ್ನೆ ತಾನೇ ನಾನು 5,60,00,000 ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿ ತರಿಸಿದ್ದೀನಿ. ವಸತಿ ಗೃಹ ಬೇಕು. ಎಲ್ಲ ಪುತ್ತೂರಿನ ಜನ ಬಂದರೆ ದೇವಸ್ಥಾನ ನೋಡಬೇಕು, ಅಲ್ಲಿ ಬರಬೇಕು. ಈಗ ಧರ್ಮಸ್ಥಳ ಸುಬ್ರಹ್ಮಣ್ಯ ಯಾಕೆ ಬರ್ತಾರೆ? ಅಲ್ಲಿ ತಂಗಲಿಕ್ಕೆ ಜಾಗ ಇದೆ, ಊಟದ ವ್ಯವಸ್ಥೆಗಳಿದೆ. ನೀವು ಹೇಳಿದಾಗ ಈಗ ಊಟದ ತೊಂದರೆ ಆಗಿದೆ ಅಂತ ಹೇಳ್ತೀರಿ. ಇದನ್ನು ಅತ್ಯಂತ ಸೀರಿಯಸ್ ಆಗಿ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀನಿ. ಅಲ್ಲಿ ಇವತ್ತಿಲ್ಲದೆ ನಾಳೆ ಎಕ್ಸಿಕ್ಯೂಟಿವ್ ಆಫೀಸರನ್ನು ಕರೆದು ಅವರನ್ನು ಸರಿ ಮಾಡುವಂಥ ಕೆಲಸ, ಅವರಿಗೆ ನಿರ್ದೇಶನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ವೆರಿ ಸ್ಟ್ರಿಕ್ಟ್ ಡೈರೆಕ್ಷನ್. ಯಾರೇ ಆಗಲಿ ದೇವಸ್ಥಾನಕ್ಕೆ ಹೋಗೋದ್ಯಾಕೆ, ದೇವರ ಹತ್ರ ಪ್ರಾರ್ಥನೆ ಮಾಡು, ಹೊಟ್ಟೆ ಪೂರ್ತಿ ತಿಂದು ಸಮಾಧಾನವಾಗಿ ಬರಬೇಕು. ಅದು ದೇವಸ್ಥಾನದ ಪರಿಕಲ್ಪನೆ. ಅದನ್ನು ಅವ್ರು ಉಳಿಸ್ಕೊಂಡು ಕೆಲಸ ಮಾಡಬೇಕು. ಕ್ಷೇತ್ರ ಬೆಳಿಬೇಕಾದ್ರೆ ಅಲ್ಲಿ ಅತಿಥಿ ಸತ್ಕಾರ ವೆರಿ ಇಂಪಾರ್ಟೆಂಟ್. ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ನಡಿಬೇಕು. ಅನ್ನ ಸಂತರ್ಪಣೆಗೆ ಒಂದು ಬಾಯಲ್ಲಿ ಹೇಳಿದ್ರೆ ಸಾಕಾಗಲಿಕ್ಕಿಲ್ಲ, ಒಳ್ಳೆ ರೀತಿಯಲ್ಲಿ ಕೊಡುವ ಕೆಲಸಗಳು ಆಗಬೇಕು. ನಾವು ದೇವಸ್ಥಾನಕ್ಕೆ ಹೋಗಿ ಲಾಸ್ಟಿಗೆ ಅಲ್ಲಿ ಇಷ್ಟು ಊಟ ಊಟ ಮಾಡಿದಾಗ ನಮಗೆ ಸಮಾಧಾನ ಆಗ್ತದೆ. ಅದು ಮಾಡುವಂಥ ಕೆಲಸ ಖಂಡಿತ. ನಿಮ್ಮ ಪ್ರಶ್ನೆಯನ್ನು ನಾನು ಬರ್ಕೊಂಡಿದ್ದೀನಿ, ನಿಮ್ಮ ವಿಚಾರವನ್ನು, ಅದಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಎಸ್, ಥ್ಯಾಂಕ್ ಯು ರಾಜೇಶ್ ಅವರೇ ತಮ್ಮ ಕರೆಗಾಗಿ. ಎಸ್, ಇನ್ನೊಂದಷ್ಟು ಕರೆಗಳು ಬರ್ತಾ ಇದೆ ನಿರಂತರವಾಗಿ. ಶಾಸಕರು ಕೂಡ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸೊ ಇನ್ನೊಂದಷ್ಟು ಕರೆಗಳು ವೇಟಿಂಗಲ್ಲಿದೆ, ಅದಕ್ಕೂ ಕೂಡ ಉತ್ತರವನ್ನು ಕೊಡ್ತಾರೆ ಶಾಸಕರು. ಆದರೆ ಒಂದು ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಶಾಸಕರ ಜೊತೆಗೆ ಮಾತುಕತೆ ಮುಂದುವರಿಯುತ್ತೆ, ಒಂದು ಸಣ್ಣ ವಿರಾಮದ ನಂತರ.
ಮತ್ತೊಮ್ಮೆ ಸ್ವಾಗತ. ನಮ್ಮೊಂದಿಗೆ ಶಾಸಕರು ವಿಶೇಷವಾದ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಶಾಸಕರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಕರೆಗಳು ಬರ್ತಾ ಇದೆ. ಮತ್ತೊಮ್ಮೆ ಶಾಸಕರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಕರೆಗಳ ಜೊತೆಗೆ ನಾವು ಇನ್ನೊಂದಷ್ಟು ಶಾಸಕರ ಜೊತೆಗೆ ಮಾತನಾಡಬೇಕು. ಎಷ್ಟು ಅನುದಾನಗಳು ಬಂದಿದೆ ಇಷ್ಟು ಒಂದು ಅವಧಿಯಲ್ಲಿ, ಸೊ ಮುಂದಕ್ಕೆ ಅನುದಾನ ತರಬೇಕು ಅಂತ ಇರುವಂಥ ಯೋಜನೆಗಳೇನು ಎಲ್ಲವನ್ನು ಕೂಡ ಮಾತನಾಡಬೇಕು. ಸೊ ತಮ್ಮ ಪ್ರಶ್ನೆಗಳಿಗೆ ಶಾಸಕರು ಉತ್ತರ ಕೊಡುವ ಜೊತೆಗೆ ನಮ್ಮ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತಾ ಹೋಗ್ತಾರೆ ಅನ್ನುವಂಥದ್ದನ್ನು ಹೇಳ್ತೇವೆ. ಸೊ ಈಗ ಅನುದಾನಗಳ ವಿಚಾರಕ್ಕೆ ಬಂದರೆ, ಈಗಾಗಲೇ ಹೇಳಿದ್ರಿ ಒಂದಷ್ಟು ದೇವಸ್ಥಾನಕ್ಕೆ ಅನುದಾನವನ್ನು ತರಿಸುವ ಕೆಲಸಗಳಾಗಿದೆ. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಶಾಲೆಗಳಲ್ಲಿ ಕೂಡ ಈ ಹಿಂದೆ ನೀವು ಅನುದಾನಗಳನ್ನು ಘೋಷಣೆ ಮಾಡಿರುವಂಥದ್ದನ್ನು ನಾವು ಕೇಳಿದ್ದೇವೆ. ಸೊ ಈ ಅವಧಿಯಲ್ಲಿ ಬಂದಿರುವಂತಹ ಅನುದಾನಗಳು ಎಷ್ಟೆಷ್ಟು, ಯಾವ್ದ್ಯಾವುದಕ್ಕೆ ಅದು ಮೀಸಲಾಗಿದೆ, ಹೇಗೆ ಅಂತ ನೋಡಿ. ವಿರೋಧ ಪಕ್ಷಗಳವರು ಹೇಳ್ತಾರೆ ಏನು, 5 ಗ್ಯಾರಂಟಿಗಳನ್ನು ಕೊಟ್ಟರು, ದುಡ್ಡಿಲ್ಲ ಸರ್ಕಾರದಲ್ಲಿ, ಅನುದಾನ ದುಡ್ಡು ಸರ್ಕಾರದಲ್ಲಿ ದುಡ್ಡಿಲ್ಲ, ಮುಖ್ಯಮಂತ್ರಿಗಳು ಹೇಳ್ತಾರೆ ದುಡ್ಡಿಲ್ಲ ಅಂತ, ಶಾಸಕರು ಹೇಳ್ತಾರೆ ಅನುದಾನ ಬಂದಿದೆ ಅಂತ. ನಮಗೆ ಏನಂತ ಅರ್ಥ ಆಗುವುದಿಲ್ಲ. ಇಲ್ಲಿ ಪುತ್ತೂರಿಗೆ ಯಾವುದೇ ಅನುದಾನ ಬಂದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ದುಡ್ಡು ಎಲ್ಲ ಗ್ಯಾರಂಟಿಗೆ ಹೋಗಿದೆ, ಎಲ್ಲಿಯೂ ಅನುದಾನ ಬರ್ತಾ ಇಲ್ಲ ಅಂತ ಹೇಳಿ. ನಾನು ಯಾರ ಪ್ರಶ್ನೆಗಳಿಗೆ ಅವರು ಆ ಥರ ಹೇಳಿದರು, ಇವರು ಈ ಥರ ಹೇಳಿದರು, ಅವರು ಟೀಕೆ ಮಾಡೋರು ಮಾಡ್ತಾ ಇರ್ತಾರೆ. ನಂದು ಒಂದೇ ಒಂದು ಏಮ್, ಡೆವಲಪ್ಮೆಂಟ್ ಅಷ್ಟೇ. ಭ್ರಷ್ಟಾಚಾರದ ವಿರೋಧ, ಡೆವಲಪ್ಮೆಂಟ್ ಮಾಡ್ತೇನೆ ಅಂತೇಳಿ. ಈಗ ಪುತ್ತೂರಿನ ಹಿಸ್ಟ್ರಿಯಲ್ಲಿ ನಾನು ಇದೇ ಪುತ್ತೂರಿನಲ್ಲಿ ಹುಟ್ಟಿ ಬೆಳೆದವನು, ಈ ಪುತ್ತೂರಿನ ಮಣ್ಣಿನ ಮಗ, ಕೋಡಿಂಬಾಡಿ ಅವನು. ನಾನು ಎಲ್ಲೇ ಅಲ್ಲಿ ಇಲ್ಲಿಂದ ಬಂದವನು, ಆ ಕಡೆ ಈ ಕಡೆ ಅಲ್ಲ, ಒರಿಜಿನಲ್ ಪುತ್ತೂರು. ನನ್ನ ತಂದೆ ತಾಯಿ ಇಲ್ಲೇ ಇದ್ದವರು ಇದ್ದೇವೆ. ನಾನು ಇವತ್ತಿನವರೆಗೆ ಒಂದು ಸಲ 1,000 ಕೋಟಿ ಬಂದದನ್ನು ನಾನು ಕೇಳಲಿಲ್ಲ. ನಾನು 5ನೇ 6ನೇ ಕ್ಲಾಸಿಂದ ಮೇಲೆ ಪೇಪರ್ ಓದಿ ನಾನು ನೋಡ್ತಾ ಇದ್ದವನು. ಎಷ್ಟೋ ಜನ ಪೊಲಿಟಿಕ್ಸಲ್ಲಿ ಪಾರ್ಟಿಯಲ್ಲಿದ್ದೆ, ಬೇರೆ ಬೇರೆ ರಾಜಕೀಯ ವ್ಯಕ್ತಿಗಳ ಹತ್ರ ಜೊತೆಯಲ್ಲೆಲ್ಲ ಇದ್ದೆ. ಆದರೆ 1,000 ಕೋಟಿ ಬಂದದ್ದು ನಾನು ನೋಡಲಿಲ್ಲ. ನಾನು ಮೊನ್ನೆ ಎಲ್ಲ ತಗೊಂಡು ಕುಡಿಯುವ ನೀರಿನ ಆದ್ಯತೆ ನನ್ನ ವಿಚಾರದಲ್ಲಿತ್ತು. ಬೇಸಿಗೆ ಕಾಲದಲ್ಲಿ ಎಷ್ಟೋ ಜನ, ಅದು ವಿಟ್ಲ ಉಪ್ಪಿನಂಗಡಿ ಭಾಗದಲ್ಲಿ ಅಂತೂ ಪಟ್ಟಣ ಪಂಚಾಯತಲ್ಲಿ ಭಾರಿ ಬೇಡಿಕೆ ಕುಡಿಯೋ ನೀರಿಗೆ. ತುಂಬ ಜನ ನಮ್ಮ ಪುತ್ತೂರು ಕ್ಷೇತ್ರದಲ್ಲಿ ನಂದು ಮೊದಲಿಂದ ವ್ಯೂ, ನನ್ನ ಅದೇ ವ್ಯೂ ಅಂಥದ್ದು. ಯಾರು ಮನೆ ಇಲ್ಲದೆ ಇರಬಾರ್ದು, ಯಾರು ಕರೆಂಟ್ ಇಲ್ಲದೆ ಇರಬಾರ್ದು, ಯಾರು ಕುಡಿಯುವ ನೀರು ಇಲ್ಲದೆ ಇರಬಾರ್ದು. ದಿಸ್ ಈಸ್ ದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗ್ದು. ಅವ್ರದ್ದು ರೈಟು. ಮನುಷ್ಯನಾಗಿ ಈ ಭಾರತ ದೇಶದಲ್ಲಿ ಹುಟ್ಟಿದ ಅಂತ ಹೇಳಿದ್ರೆ ಅದನ್ನು ಕೊಡುವಂಥದ್ದು ಜನಪ್ರತಿನಿಧಿಗಳ ಸರ್ಕಾರದ ಕೆಲಸ. ಅದನ್ನು ನಾವು ಮಾಡಬೇಕು. ಹಾಗೆ ನೀರಿನ ಬಗ್ಗೆ ಆದ್ಯತೆ ತಗೊಂಡು 960 ಕೋಟಿ, 970 ಟ್ಯಾಕ್ಸ್ ಎಲ್ಲ ಸೇರಿ 970 ಕೋಟಿ ರೂಪಾಯಿ ದುಡ್ಡು ಆಗ್ತದೆ. ಇಡೀ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರ ಮತ್ತು ಸುಳ್ಯದ ಒಂದು 30 ವಿಲೇಜ್ಗಳನ್ನು ತಗೊಂಡಿದೆ. ಸುಳ್ಯದಲ್ಲಿಯೂ ಕೂಡ ಅದನ್ನು ಅಲ್ಲಿ ಈಗ ಸರ್ಕಾರದಲ್ಲಿರುವಂಥ ಬೇರೆ ಪಕ್ಷದವರು ಇರೋದ್ರಿಂದ ಅಲ್ಲಿಯನ್ನು ತಗೊಳ್ಳುವಂಥ ನನಗೆ ಸರ್ಕಾರದಿಂದ ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ನೀನು ಸುಳ್ಯವನ್ನು ನೀನು ಗಣನೆಗೆ ತಗೊಂಡ್ಬೇಕು ಅನ್ನೋ ವಿಚಾರ ನನ್ನ ಗಮನಕ್ಕೆ. ಅಲ್ಲಿದು ಒಂದು 40-50 ವಿಲೇಜ್ಗಳನ್ನು ತಗೊಂಡು 970 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ಕೊಟ್ಟಿದೆ. 220 ಕೋಟಿ ಟೆಂಡರ್ ಕೂಡ ಫ್ಲೋಟ್ ಆಗಿದೆ. ಇನ್ನೊಂದು 750 ಕೋಟಿ ರೂಪಾಯಿದು ಟೆಂಡರ್ ಆಗಲಿಕ್ಕೆ ಬಾಕಿ ಇಟ್ಟಿದ್ದೀನಿ. ಯಾಕಂತ ನಾನೇ ಬಾಕಿ ಇಟ್ಟದ್ದು. ಯಾಕಂತ ಹೇಳಿದ್ರೆ ವಿಟ್ಲ ಪಟ್ಟಣ ಪಂಚಾಯತ್ ಅದಕ್ಕೆ ಸೇರಿರಲಿಲ್ಲ. ಅದು ನಗರ ನೀರು ಸರಬರಾಜು ಇಲಾಖೆಯಲ್ಲಿ ಇತ್ತು. ಅವರೊಂದು ಕನ್ಸೆಂಟ್ ಕೊಟ್ಟರೆ ಇದನ್ನು ಸೇರಿ ಅದು 740 ಕೋಟಿದು ಒಂದೇ ಟೆಂಡರ್ ಮಾಡಿಬಿಡೋದು. ಇದೇನಾಗ್ತದೆ, ಇಲ್ಲಾಂದರೆ ಇನ್ನೊಂದು ಟೆಂಡರ್ ಮಾಡಿ ಪುನಃ ಅದನ್ನು ನೀರು ಲೈನ್ ವಿಟ್ಲ ಪಟ್ಟಣ ಪಂಚಾಯತಿ ಕೊಡಬೇಕು. ನಾವು ಪೆರುವಾಯಿಗೆ ಕೊಡ್ತೀವಿ, ಕನ್ಯಾನಕ್ಕೆ ಕೊಡ್ತೀವಿ, ಆ ಲೈನ್ ವಿಟ್ಲ ಪಟ್ಟಣ ಪಂಚಾಯತ್ ಮೇಲೆ ಹೋಗೋದು. ಇನ್ನೊಂದು ಲೈನ್ ಮಾಡೋ ಅವಶ್ಯ, ಅದು ದುಂಡು ವೆಚ್ಚ. ಅದು ದುಡ್ಡು ಮಾಡುವ ಕೆಲವು ವಿಚಾರಗಳು ಇರ್ತದೆ ಹತ್ರ, ಅಧಿಕಾರಿಗಳದ್ದು ಕೆಲವು ಪ್ಲ್ಯಾನ್ಗಳು ಇರ್ತದೆ. ಅದನ್ನು ಕಡಿವಾಣ ಹಾಕಿ CM ಇಂದ ನೋಟ್ ತಂದು ಇದ್ರ ಜೊತೆಯಲ್ಲಿ ಸೇರಿಸಬೇಕು. ಅದು ಸೇರಿಸದೆ ಇದನ್ನು ಟೆಂಡರ್ ಕರಿಬಾರ್ದು ಅಂತ ಇಟ್ಟಿದ್ದೀವಿ. ಅದನ್ನು ಸೇರಿಸಿ 970 ಕೋಟಿ ರೂಪಾಯಿದು ಕುಡಿಯುವ ನೀರ್ದು ಬಂದಿದೆ. ದೇವಸ್ಥಾನಕ್ಕೆ 5 ಕೋಟಿ ಬಂದಿದೆ.
ರಸ್ತೆಗಾಗಿ ಸಾಧಾರಣ 22 ಕೋಟಿ ರೂಪಾಯಿ ಇವಾಗಲೇ ಬಂದಿದೆ ನನಗೆ. ನಾನು ಕಾರ್ಯಯೋಜನೆ ಮಾಡಿ ಅವರಿಗೆ ಯಾವುದ್ಯಾವುದು ರೂಟು ಯಾವುದ್ಯಾವುದು ರೋಡ್ಗಳ ವ್ಯವಸ್ಥೆ ವಿವರವನ್ನು ಮಾತ್ರ ಕೊಡಲಿಕ್ಕೆ ಬಾಕಿ ಇದೆ. ಪುರಸಭೆಗೆ ದುಡ್ಡು ಬಂದಿದೆ, ಜಿಲ್ಲಾ ಪಂಚಾಯತ್ಗೆ ದುಡ್ಡು ಬಂದಿದೆ, ಶಾಸಕರ ನಿಧಿ ಏನಿದೆ ಅದರಲ್ಲೂ ನನಗೆ 50 ಲಕ್ಷ ಆಲ್ರೆಡಿ ಬಿಡುಗಡೆ, ಇನ್ನೂ 50 ಲಕ್ಷ ಬಿಡುಗಡೆ ಆಗಿದೆ ಬಂದಿದೆ. 5 ಕೋಟಿ ಡೈರೆಕ್ಟ್ ನನ್ನ ಫಂಡಿಗೆ ಕೊಟ್ಟಿದ್ದಾರೆ. PWD ಇಂದ 20 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದರಲ್ಲಿ ಪುತ್ತೂರು ಉಪ್ಪಿನಂಗಡಿ 4 ಲೈನ್ ರಸ್ತೆ ಪೂರ್ತಿ ಮಾಡ್ತೀವಿ. ಹರಿಯಡ್ಕದಿಂದ ಆ ಕಡೆ ಕಿಯೂರು ಹೋಗುವಂಥ ರಸ್ತೆಯನ್ನು 7 ಕೋಟಿ ರೂಪಾಯಲ್ಲಿ ಮಾಡ್ತೀವಿ. ಆನಂತರ ಯಾನು ಕೋಡಿಂಬಾಡಿಯಲ್ಲಿ 4 ಲೈನ್ ಬಾಕಿ ಇದೆ, ಅದನ್ನು ಕಂಪ್ಲೀಟ್ ಮಾಡ್ತೀವಿ. ನೆಕ್ಕಿಲಾಡಿಯಿಂದ ಉಪ್ಪಿನಂಗಡಿವರೆಗೆ ಬಾಕಿ ಇರುವಂಥ 4 ಲೈನನ್ನು ಕಂಪ್ಲೀಟ್ ಮಾಡ್ತೀವಿ. ಆನಂತರ ನೆಕ್ಸ್ಟ್ ಫೇಸಲ್ಲಿ 128 ಕೋಟಿ ರೂಪಾಯಿದು ಪ್ರಸ್ತಾವನೆಯನ್ನು ಇದು ಬಿಡುಗಡೆ ಆಗಿದೆಲ್ಲ, ಪ್ರಸ್ತಾವನೆಯನ್ನು ರೆಡಿ ಮಾಡಿ ಸಲ್ಲಿಸಿದ್ದೀನಿ. ಯೋಜನಾ ಹಂತದಲ್ಲಿ ನೆಕ್ಸ್ಟ್ ಇಯರ್ ಬರ್ತದೆ. ನಮ್ಮ ಪ್ರಯಾರಿಟಿ ಇರುವಂಥದ್ದು ಕಬಕದಿಂದ ವಿಟ್ಲವರೆಗೆ 4 ಲೈನು, ನಮ್ಮ 4 ಲೈನ್ ಕಬಕದಿಂದ ವಿಟ್ಲವರೆಗೆ 4 ಲೈನು. ಆನಂತರ ಅದು ಕಾಂಕ್ರೀಟ್ ಪೂರ್ತಿ. ಆನಂತರ ನಮ್ಮ ಇದು ಚಾಕ್ಲೇಟ್ ಫ್ಯಾಕ್ಟ್ರಿವರೆಗೆ 4 ಲೈನ್ ಆಗಿದೆ ಕ್ಯಾಂಪ್ಕೋ, ಅಲ್ಲಿಂದ ಸರ್ವೆವರೆಗೆ 4 ಲೈನ್ ಮಾಡಬೇಕು. ಬಾಕಿ ಎಲ್ಲ PWD ರಸ್ತೆಗಳು ಇದನ್ನೆಲ್ಲ ಅಭಿವೃದ್ಧಿ ಮಾಡಬೇಕು. ಸ್ವಲ್ಪ PWD ರಸ್ತೆಗಳು ಜಾಸ್ತಿ ಏನಿರು ಇಲ್ಲ ನಮ್ಮ ಈ ಭಾಗದಲ್ಲಿ, ಅದನ್ನು ಅಭಿವೃದ್ಧಿ ಮಾಡುವಂಥ ಅನುದಾನ ಯಾವುದಕ್ಕೂ ಕಡಿಮೆ ಆಗಲಿಲ್ಲ. ಆಗ ಕೇಳ್ಬೋದು ದುಡ್ಡು ಎಲ್ಲಿಂದ ಬಂತು, 56,000 ಕೋಟಿ ರೂಪಾಯಿ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳ್ಬೋದು. ಅದರಲ್ಲಿ ಸುಮಾರು 12,000 ಕೋಟಿ ರೂಪಾಯಿ ನಾವು ಇದರಿಂದ ಬಂದಿದೆ, ಎಕ್ಸೈಸ್ ಡಿಪಾರ್ಟ್ಮೆಂಟಿಂದ ನಾವು ಟ್ಯಾಕ್ಸ್ ಅಬಕಾರಿ ಇಲಾಖೆಯಿಂದ ಬಂದಿದೆ. ಸುಮಾರು 9,000 to 11,000 ಕೋಟಿ ರೂಪಾಯಿ ಈಗ ಏನು ಸ್ಟ್ಯಾಂಪ್ ಡ್ಯೂಟಿ ಇನ್ಕ್ರೀಸ್ ಮಾಡಿದೆ ಅದರಿಂದ ಬಂದಿದೆ. ಬೇರೆ ಬೇರೆ ಇಲಾಖೆಗಳಿಂದ ಕೆಲವು ಇಲಾಖೆಗಳಿಂದ ಸ್ವಲ್ಪ ಅವರ ಈ ಬಜೆಟನ್ನು ಕಡಿವಾಣ ಮಾಡಿ ಇದಕ್ಕೆ ಹಾಕಿರುವಂಥದ್ದು. ಎಲ್ಲಿಯೂ ಅನುದಾನ ಕಡಿಮೆ ಆಗಲಿಲ್ಲ. ಈ ಅವರು ಹೇಳ್ತಾ ಇರುವಂಥದ್ದು ನೋಡಿ, ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರೀ ಮಹಿಳೆಯರಿಗೆ ಗೃಹಲಕ್ಷ್ಮಿಯಲ್ಲಿ 64 ಕೋಟಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತದೆ. ಇದು ರೊಟೇಷನ್ ಅಲ್ವಾ? ಇದು ಆ ಮಹಿಳೆಯರಿಗೆ ಸಿಕ್ಕಿದಂಥ ದುಡ್ಡು ಅಲ್ವಾ? ಕರೆಂಟ್ ಬಿಲ್ ಫ್ರೀ, ಎಷ್ಟು ಜನ ಖುಷಿ ಪಡ್ತಾರೆ. ಅಕ್ಕಿದು 1,000 ರೂಪಾಯಿ ಅವರ ಅಕೌಂಟ್ಗೆ ಬೀಳ್ತದೆ, 2,000 ರೂಪಾಯಿ ಅವರ ದುಡ್ಡು ಅವರ ಅಕೌಂಟ್ಗೆ ಬೀಳ್ತದೆ. ಕರೆಂಟ್ ಬಿಲ್ ಫ್ರೀ, ಇನ್ನು ಏನು ಬೇಕು ಎಲ್ಲ ಕೊಡುವಂಥ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಇದನ್ನು ಬೇರೆ ಪಕ್ಷದವರಿಗೆ ತಡೀಲಿಕ್ಕೆ ಆಗುವುದಿಲ್ಲ, ಅನುದಾನ ಕೊಡುವುದಿಲ್ಲ. ನೋಡಿ ಮುಂದಿನ ಹಂತಗಳಲ್ಲಿ ಅನುದಾನ ಹೇಗೆ ಬರ್ತದೆ, ಹೇಗೆ ಡೆವಲಪ್ಮೆಂಟ್ ಆಗ್ತದೆ, ಖಂಡಿತ ಅದನ್ನು ಮಾಡಿ ತೋರಿಸುವಂಥ ಕೆಲಸ ಈಗ ಆಗಿದ್ದು 100 ದಿವಸ ಅಲ್ಲ. ವೆಯ್ಟ್ ಅಂಡ್ ಸಿ, ಲೆಟ್ ದಮ್ ವೆಯ್ಟ್ ಅಂಡ್ ಸಿ. ಸೊ ಅನುದಾನಗಳಿಗೆ ಕೊರತೆ ಆಗುವುದಿಲ್ಲ, ಯಾವುದೇ ಕೊರತೆಗಳಿಲ್ಲ, ಯೋಜನೆಗಳು ಕೂಡ ಇದರ ಮೇಲೆ ಪರಿಣಾಮ ಬೀರೋದಿಲ್ಲ, ಖಂಡಿತ ಬೀಳುವುದಿಲ್ಲ. ಆದರೆ ಸವಾಲುಗಳು ಕೂಡ ಇದೆ. ಯಾಕಂತ ಹೇಳಿದ್ರೆ ಈ ರಸ್ತೆ ವಿಸ್ತರಣೆ ಚತುಷ್ಪಥ ಅಂದಾಗ ಅದನ್ನ ಭೂ ಸ್ವಾಧೀನ ಪ್ರಕ್ರಿಯೆಗಳು ಇತ್ಯಾದಿ ದೊಡ್ಡ ದೊಡ್ಡ ಯಾವುದೇ ಭೂ ಪ್ರಕ್ರಿಯೆಗಳು ಸ್ವಾಧೀನಗಳು ಇದರಲ್ಲಿ ಹೆಚ್ಚು ಏನು ಇರುವುದಿಲ್ಲ. ಈಗ ಕೋಡಿಂಬಾಡಿ ಭಾಗದಲ್ಲಿ ಮಾತ್ರ ಸ್ವಲ್ಪ ಇರುವಂಥದ್ದು, ನೆಕ್ಕಿಲಾಡಿ ಭಾಗದಲ್ಲಿ ಸ್ವಲ್ಪ ಇದೆ, ಅದನ್ನು ಕೊಡುವಂತಹ ಕೆಲಸಗಳನ್ನು ಮಾಡ್ತೀವಿ. ಹೆಚ್ಚಿನ ಭೂ ಸ್ವಾಧೀನಗಳು ಏನು ಬರುವುದಿಲ್ಲ. ಅದನ್ನು ಕಬಕದಿಂದ ವಿಟ್ಲದವರೆಗೆ ಹೆಚ್ಚಿನ ಭೂ ಸ್ವಾಧೀನ ಏನು ಬರೋದಿಲ್ಲ. ಬಂದರೆ ಒಂದು 4-5 ಕೋಟಿ ಬರ್ಬೋದು ಅಷ್ಟೇ. ಅದನ್ನು ಮಾಡ್ಕೊಂಡು ಮಾಡುವ ಕೆಲಸ ಅದು ಕೊಡಲೇಬೇಕು. ರೈತರಿಗೆ ಅವರ ಸಾಧನೆ ಇರುವಂಥ ಜಾಗಕ್ಕೆ ನಾವು ದುಡ್ಡು ಕೊಡಬೇಕು, ಸರ್ಕಾರದಿಂದ ಕೊಡುವಂಥ ಕೆಲಸ ಆಗ್ತದೆ, ಅದೇನು ದೊಡ್ಡ ವಿಚಾರಗಳೇನಲ್ಲ. ಓಕೆ, ಮಾತಾಡೋಣ. ಈಗ ಇನ್ನೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ ಸರ್, ನಮಸ್ತೆ. ನಮಸ್ತೆ, ರಮೇಶ್ ಪೂಜಾರಿ ಅವರು ಮಾತಾಡಿ. ಇದು ನಮ್ದೊಂದು ಸರ್, ಬರೆಮೇಲು ಹೋಗುವ ದಾರಿ. ಎಲ್ಲಿನ ಬರಮೇಲು ಅಂದ್ರೆ ಇಲ್ಲಿ ತುಂಬಾ ಬರಮೇಲುಗಳು ಇದೆ ಅಲ್ವಾ? ಅಲ್ಲ, ಪರ್ಪುಂಜದಿಂದ ಪರ್ಪುಂಜದಿಂದ ಮುಂದೆ ಅಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ, ಕಾಂಕ್ರೀಟ್ ರೋಡ್ ಆಗಿಲ್ಲ ಸರ್. ಮತ್ತೆ ಒಂದು ನಮಗೊಂದು TC ಆಗಿಲ್ಲ ಸರ್, ಅಲ್ಲಿಗೆ ಕರೆಂಟಿನ ಸಮಸ್ಯೆ, ವಿದ್ಯುತ್ ಸಮಸ್ಯೆ. ವಿದ್ಯುತ್ ಸಮಸ್ಯೆ. ಅದು ಅಂದ್ರೆ ನಮಗೆ ಪದೇ ಪದೇ ಹೋಗ್ತಾ ಇರ್ತದೆ ಸರ್ ಕರೆಂಟ್. ಅಲ್ಲಿಗೊಂದು TC ವ್ಯವಸ್ಥೆ ಮಾಡ್ಬೇಕು ಅಂತ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಬರಮೇಲು ಅಲ್ವಾ? ಬರಮೇಲು, ಬರೆಮೇಲು ಮತ್ತೆ ಕಡ್ತಿಮಾರ್ ಅಂತ ಅಲ್ಲಿಗೆ ಹೆಸರು ಸರ್. ಶಿವಕೃಪಾ ಒಳಗಡೆ ಸರ್. ಓಕೆ ಓಕೆ. TC ಬಗ್ಗೆ ನಾನು ಅಲ್ಲಿ ಮೆಸ್ಕಾಂ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ. ರಸ್ತೆ ಬಗ್ಗೆ ನೀವೊಂದು ಅಲ್ಲಿ ಮನವಿ ಕೊಡಿ. ಈ ಸೈಡ್ ಇದು ಬಂದಿದ್ರು ಸರ್. ಯಾವುದು? ನೀವೊಮ್ಮೆ ಅಲ್ಲಿಗೆ ಬಂದಿದ್ರು. ಅಲ್ಲ ನೋಡಿ, ಈಗ ಬಂದಿರುವಂತ ಅನುದಾನದಲ್ಲಿ ಒಂದಷ್ಟು ರಸ್ತೆಗಳನ್ನು ತಗೊಂಡಿದ್ವಿ. ಅದು ನಿಮ್ಮ ರಸ್ತೆ ಅದಕ್ಕೆ ಸೇರಿದೆಯಾ ಇಲ್ವಾ ಅಂತ ನಮ್ಮ ಕಚೇರಿಗೆ ಬಂದು ನೀವು ನೋಡಿದರೆ, ಆ ಲೀಸ್ಟ್ ನೋಡಿದರೆ ಗೊತ್ತಾಗ್ತದೆ ನಾವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ. ಪ್ರತಿ ಆ ಭಾಗದ ಪ್ರಮುಖರಿಂದ ನಾವು ಲೀಸ್ಟನ್ನು ಪಡ್ಕೊಂಡು
ಆದ್ಯತೆ ಮೇಲೆ ಯಾವ ಯಾವ ರಸ್ತೆಗಳು ಅಭಿವೃದ್ಧಿ ಆಗಬೇಕು ಆ ಕೆಲಸವನ್ನು ಕೈಗೊಳ್ತಾ ಇದ್ದೀವಿ. ನೀವು ಕೂಡ ನಿಮ್ಮ ಒಂದು ಮನವಿಗಳಿದ್ದರೆ ಅದನ್ನು ಕೊಡಿ. ಆದ್ಯತೆ ಮೇಲೆ ಅದು ಬಂದರೆ ಖಂಡಿತ ಅದು ಫಸ್ಟ್ ಪ್ರಯಾರಿಟಿಯಲ್ಲಿ ಅದು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನೀವು ಸೈಡ್ ಡ್ರೈನೇಜ್ ಹೇಳಿದಿರಿ, ಆ ಡ್ರೈನೇಜ್ಗಳನ್ನು ಆದಷ್ಟು ಪಂಚಾಯತಿನವರು ಮಾಡಬೇಕಾಗ್ತದೆ. ಅದನ್ನು ಪಂಚಾಯತ್ ಮುಖಾಂತರ ಮುಂದಿನ ಅದಕ್ಕೆ ಬಗ್ಗೆ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ನೀವು ಟಿ ಸಿ ಮತ್ತು ರಸ್ತೆ ಬಗ್ಗೆ ವಿವರ ಕೊಡಬೇಕು, ಟಿ ಸಿ ಅಧಿಕಾರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೇನೆ. ಎಸ್, ಥ್ಯಾಂಕ್ ಯು ರಮೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ನೆಕ್ಸ್ಟ್ ಕಾಲರ್. ಹಲೋ, ನಮಸ್ತೆ ಸರ್. ನಮಸ್ತೆ. ನಾನು ಮುಂದಡಿ ರಾಮಣ್ಣ ನಾಯ್ಕ ಅಂತ. ರಾಮಣ್ಣ ಅವರು ಹೇಳಿ, ಮಾತಾಡಿ. ಇದು ಈ ಗ್ರಾಮೀಣ ಮಟ್ಟದಲ್ಲಿ ಸರ್ಕಾರಿ ಶಾಲೆ ಎಲ್ಲ ಉಂಟಲ್ಲ, ಅದರಲ್ಲಿ ಸ್ವಲ್ಪ ಶಿಕ್ಷಣದಲ್ಲಿ ಹಿಂದೆ ಇದ್ದ ಮಕ್ಕಳಿಗೆ ಸರಿಯಾದ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿಲ್ಲ. ಯಾವ ಸರ್, ಏನ್ ಸಮಸ್ಯೆ? ನಾನು ಮುಂದೆ ರಾಮಣ್ಣ ನಾಯ್ಕ ಅಂತ. ಗೊತ್ತಾಯ್ತಲ್ಲ ಸಮಸ್ಯೆ ಏನು ಅನ್ನುವಂಥದ್ದು ನೀವು ಹೇಳಿರುವಂತದ್ದು. ಅದು ಗ್ರಾಮೀಣ ಈ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಶಿಕ್ಷಣ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿಲ್ಲ ಮಕ್ಕಳಿಗೆ. ಓಕೆ, ಗ್ರಾಮೀಣ ಶಾಲೆಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಾ ಇಲ್ಲ. ಓಕೆ, ಹೇಳಿ. ನೋಡಿ, ಕೊಡ್ತಾರೆ ಅಲ್ಲ, ಉತ್ತಮ ಮಟ್ಟದ ಎಜುಕೇಷನ್ ಶಿಕ್ಷಣ ಸಿಗಬೇಕು ಅಂತ ಈಗ ಪ್ರಯತ್ನ ಮಾಡ್ತಾ ಇರೋದು. ಒಂದು ನೋಡಿ, PMC ಅಂತ KAPS ಶಾಲೆಗಳು ಅಂತ ಎಲ್ಲ ಮಾಡಿದ್ದೀವಿ. ಅದಕ್ಕೆ ಎಲ್ಲ ಶಾಲೆಗಳನ್ನು ಅಲ್ಲಿ ಪ್ರತಿ ಶಾಲೆಗಳಲ್ಲಿ ಟೀಚರ್ಗಳು ಏನು ಪಾಠ ಮಾಡ್ತಾರೆ, ಈಗ ಹಿಂದೆ ಇರುವಂಥದ್ದು ಸಬ್ಜೆಕ್ಟ್ ವೈಸ್ ಟೀಚರ್ಗಳು ಎಲ್ಲಿಯೂ ಇಲ್ಲ. ಒಂದು ಟೀಚರ್ ಪಾಠ ಮಾಡಿದರೆ ಸೈನ್ಸು ಅವರೇ ಮಾಡೋದು, ಇಂಗ್ಲೀಷ್ ಅವರೇ ಮಾಡೋದು, ಹಿಂದಿ ಅವರೇ ಮಾಡೋದು, ಎಲ್ಲ ಪಾಠಗಳನ್ನು ಅವರೇ ಮಾಡುವಂಥದ್ದು. ಇದು ಸರಿಯಲ್ಲ. ಸಬ್ಜೆಕ್ಟ್ ವೈಸ್ ಟೀಚರ್ಗಳನ್ನು ಮಾಡಬೇಕು. 13,500 ಟೀಚರ್ಗಳ ನೇಮಕ ಆಗಿದೆ. ಕೋರ್ಟಲ್ಲಿ ಅದು ತಡೆ ಹಿಡಿದಿದ್ದಾರೆ. ಅದು ಕೋರ್ಟ್ ಏನು ಹೇಳಿದೆ ಅಂತ ಹೇಳಿದರೆ, ನೀವು ಅವರಿಗೆ ಅವರ ಅಪಾಯಿಂಟ್ಮೆಂಟ್ ಪ್ರೋಸೆಸ್ಗಳನ್ನು ಮಾಡ್ಬೋದು ಅಂತ ಆದೇಶ ಕೊಟ್ಟಿದೆ. ಅಂದರೆ ಕೋರ್ಟು ಕ್ಲಿಯರೆನ್ಸ್ ಕೊಡ್ತದೆ ಅಂತ ಅದರ ಅರ್ಥ. ಮುಂದಿನ ದಿವಸಗಳಲ್ಲಿ ಈ ಟೀಚರ್ಗಳೆಲ್ಲ ಬಂದರೆ ಸಬ್ಜೆಕ್ಟ್ ವೈಸು, ಈಗ ಏನು ಟೀಚರ್ಗಳು ಪಾಠ ಮಾಡ್ತಾರೆ ಅವರು ಸಬ್ಜೆಕ್ಟ್ ವೈಸು ಪಾಠ ಮಾಡುವಂಥ ಕೆಲಸಗಳು ಆಗ್ತದೆ. ಮ್ಯಾಥ್ಸ್ ಟೀಚರು ಮ್ಯಾಥ್ಸ್ ಮಾಡೋದು, ಸೈನ್ಸ್ ಮಾಡೋದು, ಹಿಂದಿ ಮಾಡೋದು, ಇಂಗ್ಲೀಷು ಈ ಥರ ಮಾಡುವಂಥದ್ದು ಆಗ್ತದೆ. ನನ್ನ ಪರಿಕಲ್ಪನೆಗಳು ಅದೇ. ಯಾಕಂದರೆ ಕ್ವಾಲಿಟಿ ಎಜುಕೇಷನ್ ಮಾಡಬೇಕು. ದೇವರು ಎಲ್ಲರನ್ನು ಒಂದೇ ಥರ ಸೃಷ್ಟಿ ಮಾಡಿದ್ದಾನೆ. ಎಲ್ಲೇ ಯಾರೇ ಅವನು ಬಡವನು ಶ್ರೀಮಂತನು ಅದು ಅಂತ ಇರಬಾರ್ದು. ನೋಡಿ, ಹೈಯರ್ ಎಜುಕೇಷನಲ್ಲಿ ಒಂದೇ ರೀತಿಯ ಸಿಸ್ಟಮ್ ಇದೆ. ಇವು ಯಾರಿಗೂ ಡೊನೇಷನ್ ಕೊಟ್ಟು ಹೋಗುವಂಥದ್ದಿಲ್ಲ. CET ನೀಟಿಗೆ ಅವರು ಕಟ್ಟಿದರೆ ಅವರಿಗೆ ಆರಾಮ್ಸೆ ಸೀಟು ಅವರ ಕ್ವಾಲಿಫಿಕೇಷನ್ ಮೇಲೆ, ಅವರ ಮಾರ್ಕ್ಸ್ ಮೇಲೆ ಅವ್ರಿಗೆ ಸೀಟ್ ಸಿಗುವಂಥದ್ದು ಆಗ್ತದೆ. ಬೇಸಿಕ್ ನೀವು ಹೇಳ್ತಿರೋದು ಇದು ಕರೆಕ್ಟ್ ವಿಚಾರ. ಕ್ವಾಲಿಟಿ ಎಜುಕೇಷನ್ ಕೊಡುವಂಥದ್ದು ಆಗಬೇಕು. ಆದರೆ ಮಾತ್ರ ನಾವು ವಿಶ್ವಗುರು ಆಗ್ಬೋದು. ನಾವು ಯಾವತ್ತೂ ಈ ಪ್ರತಿ ಹಳ್ಳಿಯ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ಕೊಡ್ತೀವಿ, ಆಗ ಮಾತ್ರ ನಮ್ಮ ದೇಶ ಎಲ್ಲ ದೇಶಗಳಿಂದ ಶ್ರೀಮಂತ ದೇಶ ಆಗಲಿಕ್ಕೆ ಸಾಧ್ಯ. ಅದಿಲ್ಲದೆ ಸಾಧ್ಯ ಇಲ್ಲ. ಖಂಡಿತ ಆ ಪರಿಕಲ್ಪನೆಯಲ್ಲಿ ಈ ಸರ್ಕಾರ ಕೆಲಸ ಮಾಡ್ತಾಯಿದೆ. ನೀವು ಇವತ್ತು ನೋಡಿರ್ಬೋದು, ಎಲ್ಲ ಇಂಗ್ಲೀಷ್ ಮಾಧ್ಯಮಗಳು ಕೆಲವು ಶಾಲೆಗಳನ್ನು ಆರಂಭ ಮಾಡಿದೆ. ಇವತ್ತು ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಕೂಡ CBSE ಶಾಲೆಯನ್ನು ಸ್ಟಾರ್ಟ್ ಮಾಡಬೇಕಂತ ಈಗ ನಮ್ಮ ಭಾಗಕ್ಕೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಸ್ಯಾಂಕ್ಷನ್ ಆಗಿದೆ. ಅದನ್ನು ನಾವು ಪುತ್ತೂರಲ್ಲಿ ಆರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮುಂದಿನ 2 ವರ್ಷಗಳಲ್ಲಿ ನೀವು ನೋಡಿ, ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನು ಸ್ವಂತ ಖರ್ಚಿನಲ್ಲಿ ಸರ್ಕಾರ ಶಾಲೆಗೆ ತಂದು ಬಿಡುವಂಥ ವ್ಯವಸ್ಥೆಗಳು ಬರ್ತದೆ. ಆ ರೀತಿ ಎಜುಕೇಷನ್ ಕೊಡುವಂಥ ಕೆಲಸಗಳು ಆಗಬೇಕು. ಅದು ಮಾಡುವ ನಮ್ಮ ಕೆಲಸ ಕೂಡ, ಅದು ನಮ್ಮ ಕರ್ತವ್ಯ ಕೂಡ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಮೂಲಕ ಸರ್ಕಾರಿ ಶಾಲೆಗಳು ಕೂಡ ಒಳ್ಳೆ ಹೈಲಿ ಕ್ವಾಲಿಟಿ ಎಜುಕೇಷನ್ ಕೊಡುವಂಥ ಕೆಲಸ ಮಾಡ್ತೀವಿ. ಓಕೆ, ಎಸ್, ಥ್ಯಾಂಕ್ ಯು ಕರೆಯನ್ನು ಮಾಡಿದ್ದಕ್ಕಾಗಿ. ನೆಕ್ಸ್ಟ್ ಕಾಲರ್. ಹಲೋ. ಹಲೋ, ನಮಸ್ತೆ. ಜಯರಾಮ್ ಅವರು ಎಲ್ಲಿಂದ? ನಾವು ಒಳಮಗರ ಗ್ರಾಮದ ಕೇರಿ ಮನೆಯನ್ನ. ಹೇಳಿ ಮಾತಾಡಿ, ಶಾಸಕರಿದ್ದಾರೆ. ನಮಸ್ತೆ, ಹೇಳಿ. ನಮ್ಮದು ಕ್ರಮ ಅರ್ಜಿ ಕೊಟ್ಟಿದ್ದೇನೆ, ಮಿಕ್ಕಿಯದ್ದು ಒಂದು ವರ್ಷ ಆಯ್ತು. ಈಗ ಅದು ಯಾವಾಗ ಅಂತ ಕೇಳಲಿಕ್ಕೆ ಫೋನ್ ಮಾಡಿದೆ ಸರ್. ಎಷ್ಟು ವರ್ಷ ಆಯ್ತು ನೀವು ಅರ್ಜಿ ಕೊಟ್ಟು? 22ನೇ ಇಸ್ವಿಯಲ್ಲಿ ಅರ್ಜಿ ಕೊಟ್ಟಿದ್ದೇನೆ ತಾಲೂಕು ಆಫೀಸಿಗೆ. 22ನೇ ಇಸ್ವಿ, 23, 24. ಸರಿ, ಈಗ ನೋಡಿ, ಅಕ್ರಮ ಸಕ್ರಮ ಸಮಿತಿ ಆಗ್ತದೆ. ನಾವು ಚುನಾವಣೆ ಮೊದಲೇ ನಾನು ಹೇಳಿದ್ದೀನಿ, ಅಕ್ರಮ ಸಕ್ರಮ ಸಮಿತಿ ಮಾಡಿ ನಾವು ಪ್ರತಿ ಗ್ರಾಮಕ್ಕೆ ಬಂದು ನೀವು ಕೊಟ್ಟಂಥ ಅರ್ಜಿಗಳನ್ನು ಪರಿಶೀಲನೆ ಮಾಡಿ ನಿಮಗೆ ನಿಮ್ಮ ಜಾಗ ಹಕ್ಕನ್ನು ನಿಮಗೆ ಕೊಡಲಾಗ್ತದೆ. ಯಾರ್ದು ಅಬ್ಜೆಕ್ಷನ್ ಇಲ್ಲಾಂದರೆ ಖಂಡಿತ ನಿಮ್ಮ ಹೆಸರಿಗೆ ಅದನ್ನು ಮಾಡಿಕೊಡ್ಲಿಕ್ಕೆ ಆಗ್ತದೆ. ಯಾರಿಗೆ ದುಡ್ಡು ಕೊಡುವ ಅವಶ್ಯಕತೆಗಳು ಇಲ್ಲ. ನಾವು ಅಕ್ರಮ ಸಕ್ರಮ ಸಮಿತಿಯವರು ಬಂದು ನಿಮ್ಮ ಜಾಗೆಯನ್ನು ಅಲ್ಲಿ ಆ ಫೈಲ್ಗಳನ್ನು ತೆಗೆದು ಪ್ರತಿ ಗ್ರಾಮದಲ್ಲಿ ಮೀಟಿಂಗ್ ಮಾಡುವ ಮುಖಾಂತರ ನಿಮ್ಮ ಅಕ್ರಮ ಸಕ್ರಮ ಏನು ಅರ್ಜಿ ಕೊಟ್ಟಿದ್ರಿ ಅದನ್ನು ವಿಲೇವಾರಿ ಮಾಡುವಂಥ ಕೆಲಸ ಮಾಡಿಕೊಡ್ತೇವೆ. ಒಂದು 2 ತಿಂಗಳು ಕಾಯುವಂಥ ಕೆಲಸ ಮಾಡಿ 1 ತಿಂಗಳಲ್ಲಿ ಸಮಿತಿ ಆಗ್ತದೆ. ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇನೆ.
ಥ್ಯಾಂಕ್ ಯು ಕರೆಯನ್ನು ಮಾಡಿದ್ದಕ್ಕಾಗಿ. ಅದರ ಜೊತೆಗೆ ಇನ್ನೊಂದು ಬಹುಶಃ ಯೋಜನೆಗಳೆಲ್ಲ ಬಗ್ಗೆ ವಿವರಿಸಿದ್ರಿ. ಬಹುಶಃ ತಮ್ಮ ಮೂಲಕ ಕೇಳಿ ಬಂದಂಥ ಇನ್ನೊಂದು ಮಾತು, KMF ಪುತ್ತೂರಿಗೆ ಬರ್ತಿದೆ, ಪುತ್ತೂರಲ್ಲಿ ಒಂದು 50 ಎಕರೆಯಲ್ಲಿ ಒಂದು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿದರೆ ಇಲ್ಲಿನ ಹೈನುಗಾರರಿಗೂ ಉತ್ತಮ ಆಗುತ್ತೆ, ಜೊತೆಗೆ KMFಗೂ ಲಾಭ ಅನ್ನುವಂಥ ಮಾತನ್ನು ಈ ಹಿಂದೆ ಒಂದು ಸಭೆಯಲ್ಲಿ ತಾವು ಉಲ್ಲೇಖ ಮಾಡಿದ್ರಿ. ಸೊ ಅದರ ಬಗ್ಗೆ ಅದೀಗ ಎಲ್ಲಿದೆ ಅದು ಪ್ರಸ್ತಾವನೆ, ಅಥವಾ ಒಂದು ಅಂದಾಜು ಎಷ್ಟು ಸಮಯ ಹಿಡಿಯುತ್ತೆ, ಅದು ಹೇಗೆ ಅಂತ? ನೋಡಿ, ರಾಜಕಾರಣಿಗಳಂತ ಹೇಳಿದ್ರೆ ಒಂದು ವೇದಿಕೆ ಸಿಗುವಾಗ, ಮೈಕ್ ಸಿಗುವಾಗ ಒಂದು ಕೊಟ್ಟು ಬಿಟ್ಟು ಹೋಗ್ಬಿಡುದು ಆ ಕಡೆ, ಒಂದು ಚಪ್ಪಾಳೆ ತಟ್ಟಿಸ್ಕೊಂಡು ಹೋಗ್ಬಿಡುದು. ನಾನು ಇದನ್ನು ಮಾಡಿ ನಾನು ರಾಜಕಾರಣಿ ಆಗದೇ ಇರುವಾಗ ಇದನ್ನೆಲ್ಲ ನೋಡಿದ್ದೀನಿ. ನಂದು ಕೆಲಸ ವಿಚಾರಗಳಂತ ಹೇಳಿದ್ರೆ, ಒಂದು ವಿಚಾರ ಹಿಡಿದ್ರೆ ಅದನ್ನು ಬಿಡುವುದಿಲ್ಲ ಅಷ್ಟು ಬೇಗ. ವಿಚಾರ ಕೈಗೆ ತಗೊಳ್ತೀನಿ, ಅದು ಆಗ್ತಾ ಹೋಗ್ತದ ಅಂತ ಸಾಧಕ ಬಾಧಕ ನೋಡ್ತೇನೆ, ಅದನ್ನು ಅಷ್ಟು ಸುಲಭ ಕೈಯಿಂದ ಮಾತ್ರ ಬಿಡುವುದಿಲ್ಲ. ನಾನು ಹೇಳಿರುವಂಥದ್ದು KMF ನೋಡಿ, ಈ ಭಾಗದ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಈ ಭಾಗದಲ್ಲಿ ಹಾಲು ಕರೆಯುವಂಥದ್ದು, ಹೈನುಗಾರಿಕೆ ಮಾಡುವಂಥದ್ದು ಇಲ್ಲಿಯವು. ಇದನ್ನು ಯಾಕಪ್ಪ ಮಂಗಳೂರಿಗೆ ತಗೊಂಡೋಗಿ ಅಲ್ಲಿ ಅದನ್ನು ಪ್ಯಾಕ್ ಮಾಡಿ ಪುನಃ ನಮಗೆ 4 ರೂಪಾಯಿಗೆ ಕೊಡೋದು? ನೀವು ಇಲ್ಲೇ ಪ್ಲಾಂಟ್ ಮಾಡಿ. ಅಲ್ಲಿ ಮಂಗಳೂರಲ್ಲಿ ಇರುವಂಥ ಜಾಗದಲ್ಲಿ ಅಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ, ಸಿಟಿ ಮಧ್ಯೆ ಇರುವಂಥದ್ದು, ಲೀಸ್ ಇರುವಂಥ ಜಾಗ, ತೊಂದರೆ ಇದೆ. ಇಲ್ಲಿ ನಮ್ಮ ಈ ಭಾಗದ ಡೈರೆಕ್ಟರ್ಗಳೆಲ್ಲ ಇದ್ದಾರೆ, ಅವರನ್ನೆಲ್ಲ ಕರೆದು, ನಮ್ಮ ಪಾನಾಜಿಯಲ್ಲಿ ನಾರಾಯಣ್ ಪ್ರಕಾಶ್ ಅಂತ ಒಬ್ಬರು ಇದ್ದಾರೆ, ಇಲ್ಲಿ ಅವರನ್ನೆಲ್ಲ ಕೂಡಿಸಿ ಅವ್ರ ಹತ್ರ ಎಲ್ಲ ಮಾತಾಡಿ, ಜಯರಾಮ್ ರೈಗಳು ಅಂತ ಒಬ್ಬರು ಇದ್ದಾರೆ, ಇವರನ್ನೆಲ್ಲ ಕೂಡಿಸಿ ಅವ್ರನ್ನೆಲ್ಲ ಕರೆದು ಮಾತಾಡಿ ಅವರ ವಿಚಾರವನ್ನು ತಗೊಂಡು ನಾವು ಹೇಳಿದ್ರು 10 ಎಕರೆ ಕನಿಷ್ಠ ಜಾಗ ನಮಗೆ ಕೊಡಿ ಅಂತ ಹೇಳಿದ್ರು. ನಾವು ಎಲ್ಲಿ ಜಾಗ ಕೊಡಲಿಕ್ಕೆ ನಮ್ಮ ಭಾಗದವರು ಹಾಗೆ, ನಾನು ಒಂದು ಕಡೆ ಜಾಗ ಇದನ್ನು ನಿಗದಿ ಮಾಡುವಾಗ ಅಲ್ಲಿ ಒಂದಷ್ಟು ಜನ ಸೇರ್ಪಡ್ತಾರೆ, ಅಲ್ಲೂ ನಮ್ಮ ಪಕ್ಷದವರು ಬರ್ತಾರೆ, ಅಶೋಕ್ ರೈಗಳು, ಶಾಸಕರು ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು, ತುಂಬಾ ಕಡೆ ಜಾಗ ನೋಡಿದ್ದೀವಿ. ಆದ್ರೆ ನಾನು ಹಠ ಮಾತ್ರ ಬಿಡ್ಲಿಲ್ಲ. ಎಲ್ಲಾದ್ರೂ ಸತಾಯಗತ್ತೆ ನಮಗೆ ತುಂಬಾ ಒತ್ತಡ ಅಂತ ಹೇಳಿದ್ರೆ ನಾನು ಅದನ್ನು ಹೇಳಲಿಕ್ಕೆ ಇಲ್ಲ. ಯಾರೋ ಜಾಗ ಕೊಡ್ಲಿಕ್ಕೆ, ಯಾರೋ ಕುಮಿಕಿ ಜಾಗ ಇದ್ರು ಅದನ್ನು ಕೊಡ್ಲಿಕ್ಕೆ ಯಾರು ತಯಾರಿಲ್ಲ. ಅದು ನನ್ನ ಜಾಗ, ಕ್ಲೈಮ್ ಮಾಡೋವರೇ ಇರುವಂಥದ್ದು. ಮತ್ತು ಒಂದು ಕಡೆ ಒಬ್ಬರನ್ನು ಸಮಾಧಾನ ಮಾಡಿಸಿ ಅವರನ್ನು ಮಾಡಿ ಅವರಿಗೆ 10.5 ಎಕರೆ ಜಾಗವನ್ನು ಪ್ರಪೋಸಲ್ ಮಾಡಿ ಅವರನ್ನು ಎಲ್ಲ ಅದರ ತುಂಬ ಪ್ರಯತ್ನವನ್ನು ನಾನು ಪಟ್ಟಿದ್ದೀನಿ. ಅದನ್ನು ಮಾಧ್ಯಮದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಪ್ರಯತ್ನವನ್ನು ಪಟ್ಟು ನಮಗೆ ಸಹಕಾರ ಕೂಡ ಕೊಟ್ಟರು ಆ ಕುಟುಂಬದವರು. ಕೊನೆಗೆ ಆ ಕುಟುಂಬದವರು ನಮಗೆ ಸಹಕಾರ ಕೊಡುವಂಥದ್ದಾಯಿತು. ಇಲ್ಲಿಯ ಕೆಲವು ಪ್ರಮುಖರು ಸೇರಿದರು, ಅವರು ಸಹಕಾರ ಕೊಡುವಂಥ ಕೆಲಸಗಳಾಗಿ 10.5 ಎಕರೆ ಜಾಗವನ್ನು KMFಗೆ ನಿಗದಿ ಮಾಡಿ ಫೈಲು ಸರ್ಕಾರಕ್ಕೆ ಹೋಗಿದೆ. ಮೊನ್ನೆ ನಮ್ಮ ಯಾರು ಕಂದಾಯ ಮಂತ್ರಿಗಳು ಬಂದಿರುವಾಗ ನಾನು ಪ್ರಸ್ತಾವನೆ ಮಾಡಿ ಅದರಲ್ಲಿ ಮಾರ್ಕ್ ಮಾಡಿ ಕೂಡಲೇ ಮಂಜೂರು ಅಂತ ತಗೊಂಡು ಇನ್ನು ಕ್ಯಾಬಿನೆಟ್ಗೆ ತಗೊಂಡೋಗಿ ಅವ್ರಿಗೆ ಕೊಡುವಂಥ ಕೆಲಸ. ಜೊತೆ ಅಲ್ಲಿ ಇರುವಂಥ ಒಂದು 5 ಎಕರೆ ಜಾಗ ಯಾರಿಗೆ ಸಂಬಂಧಪಟ್ಟವರು ಇದ್ದಾರೆ ಅವರು ಕೂಡ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. KMFನಲ್ಲಿ ಇವಾಗಲೇ ಅವರ ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗಲ್ಲಿ 70 ಕೋಟಿಗೆ ಪ್ರಸ್ತಾವನೆ ಪಾಸಾಗಿ ರೆಡಿ ಇದೆ. ನಾವು ಜಾಗ ಕೊಡುವಂಥದ್ದು, ಅವರು ಇಲ್ಲಿ ಕೆಲಸ ಆರಂಭ ಮಾಡುವಂಥದ್ದು, ಎರಡೇ ಕೆಲಸ ಇರುವಂಥದ್ದು. ಅಲ್ಲಿಗೆ ನಾನು ಅವ್ರ ಹತ್ರ ಇನ್ನೂ ಡಿಸ್ಕಷನ್ ಮಾಡಿ ಅವ್ರ ಹತ್ರ ಹೇಳಿದ್ದೀನಿ, ಅವರ ಫೀಡ್ ಫ್ಯಾಕ್ಟ್ರಿಯನ್ನು ಇಲ್ಲಿ ತಗೊಂಡು ಬನ್ನಿ, ಫೀಡ್ ಇಲ್ಲಿ ಮಾಡಿ, ಪೌಡ್ರ್ ಫ್ಯಾಕ್ಟ್ರಿ ಇದೆ ಅದನ್ನು ಇಲ್ಲಿ ಮಾಡಿ, KMFನ ಮೆಗಾ ಪ್ರಾಜೆಕ್ಟನ್ನು ಇಲ್ಲಿ ಮಾಡಿ. ಅಂದರೆ ಇದು 11 ಎಕರೆ, ಇನ್ನೊಂದು 4 ಎಕರೆ, 19 ಎಕರೆ, 16 ಎಕರೆ ಆಯಿತು. 16 ಎಕರೆಯಲ್ಲಿ ಮೆಗಾ ಪ್ರಾಜೆಕ್ಟನ್ನು ಮಾಡ್ಬೋದು. ಮೆಗಾ ಪ್ರಾಜೆಕ್ಟ್ ಮಾಡಿ ಸುಮಾರು 250ರಿಂದ 300 ಕೋಟಿ ರೂಪಾಯಿ ಅಂಥದ್ದು. ಅದನ್ನು ಕೂಡ ಮುಂದಿನ ಹಂತಗಳಲ್ಲಿ ಇಲ್ಲಿ ಪುತ್ತೂರಲ್ಲಿ ಆಗಬೇಕು. ಅದು ನಮ್ಮ ಪರಿಕಲ್ಪನೆಗಳು. ಒಂದೇ ಹಂತ ಪೂರ್ತಿ KMF ಇಲ್ಲಿ ಶಿಫ್ಟ್ ಮಾಡಬೇಕು. KMFನ್ನು ಬೈಫರ್ಕೇಷನ್ ಮಾಡಿ ಉಡುಪಿ ಸೆಕ್ಷನ್ ಬೇರೆ, ಮಂಗಳೂರು ಸೆಕ್ಷನ್ ಬೇರೆ ಮಾಡುವಂಥದ್ದನ್ನು ಪ್ರಸ್ತಾವನೆ ಇಲ್ಲಿ ರೆಡಿಯಾಗಿದೆ. ಸರ್ಕಾರದಿಂದ ಅನುಮೋದನೆ ಸಿಗಬೇಕು. ನಾನು ಹೇಳಿದೆ, ನಮ್ಮ ಹತ್ರ ಕೊಡಿ, ನಾನು ಹೋಗಿ ಸರ್ಕಾರದಿಂದ ಅನುಮೋದನೆ ಸಿಗುವಂಥ ಕೆಲಸವನ್ನು ಮಾಡ್ತೀನಿ, ಸಹಾಯ ಮಾಡ್ತೀನಿ. ಸರ್ಕಾರದಿಂದ ಅದು ನ್ಯಾಯಯುತವಾಗಿ ಬೇಕಿರುವಂಥದ್ದು, ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡಿ KMFನ ಕೆಲಸ ಒಂದು ಹಂತ ಜಾಗ ಮಂಜೂರಾದರೆ ಅದೊಂದು KMF ಶಿಫ್ಟ್ ಆಗೋದು. ಎಲ್ಲ ಕೆಲಸಗಳು ನಾವು ಹೇಳಿರುವಂಥ ಒಂದು ಕೆಲಸಗಳು ಮುಗ್ದಾಗೆ ಅದರ ಅಧ್ಯಾಯ ಮುಗಿಯಿತು, ಅದು ಇಲ್ಲಿ ಬರುವಂಥದ್ದು ಆಗ್ತದೆ. ಆ ಕೆಲಸ ಮುಂದುವರಿತದೆ. ಅಂದಾಜು ಸಮಯ ಈಗ ಕನಿಷ್ಠ ಒಂದು 3ರಿಂದ 4 ತಿಂಗಳವರೆಗೆ KMFನ ಭೂಮಿ ಪೂಜೆ ಆಗ್ಬೋದು ಅಂತ ನನ್ನ ಅಂದಾಜು. ಓಕೆ, ಆ ನಿರೀಕ್ಷೆಯನ್ನು ನಾವು ಮಾಡ್ಬೋದು ಖಂಡಿತ. ನೆಕ್ಸ್ಟ್ ಕಾಲರ್ ಶ್ವೇತಾ ಅವರು ಬಲ್ನಾಡಿಂದ. ನಮಸ್ತೆ. ಹಲೋ ಹಲೋ ಸರ್ ನಮಸ್ತೆ. ನಮಸ್ತೆ, ಮಾತನಾಡಿ, ಶಾಸಕರಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಶ್ವೇತಾ ಅವರೇ, ಹೇಳಿ. ಸರ್, ನಾವು ಮೊದಲಿಂದಲೇ ಬಿಜೆಪಿ ವೋಟರ್ ಸರ್. ಈ ಸಲ ಕೂಡ ನಾವು ಬಿಜೆಪಿಗೆ ವೋಟ್ ಮಾಡಿದ್ದು. ಆದ್ರೆ ಈಗ ಮಾತ್ರ ನಿಮ್ಮ ಈ ಭ್ರಷ್ಟಾಚಾರ ರಹಿತ ಆಡಳಿತ
ಮತ್ತೆ ಅದರಲ್ಲೂ ಈಗ ಒಂದು 3 ತಿಂಗಳ ಅವಧಿಯಲ್ಲಿ ನೀವು ಅದೆಷ್ಟೋ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಿರಿ. ಅಂದ್ರೆ KMF ನ ಒಂದು ಹಾಲಿಗೆ ಪ್ಯಾಕೇಜಿಂಗ್ ಯೂನಿಟ್ ತಂದು ಇಲ್ಲಿನ ಯುವಕರಿಗೆ ಉದ್ಯೋಗ ದೊರೆಸುವ ಯೋಜನೆ, ಅದ್ರಲ್ಲೂ ಎಷ್ಟೋ ಯುವಕರಿಗೆ ನಿಮ್ಮ ಖರ್ಚಿನಲ್ಲೇ KSRTC ಚಾಲಕ ವೃತ್ತಿಯ ಟ್ರೈನಿಂಗ್ ಕೊಡಿಸಿ ಅವರಿಗೆ ಉದ್ಯೋಗ ನೀಡಿದ್ದೀರಿ. ಮತ್ತೆ 24 ಗಂಟೆಯ ಕುಡಿಯುವ ನೀರಿನ ಯೋಜನೆ, ಕೊಯ್ಲದಲ್ಲಿ ಒಂದು ಪಶು ಸಂಗೋಪನಾ ಯೋಜನೆಯನ್ನು ಮಾಡ್ತಾ ಇದ್ದೀರಿ. ನೂತನ ಕಚೇರಿ ಒಂದು ಮಾಡಿ 10 ಅಸಿಸ್ಟೆಂಟ್ ಗಳನ್ನು ಇಟ್ಟುಕೊಂಡು ಅಪಾಯಿಂಟ್ಮೆಂಟ್ ಮಾಡಿ ಜನರ ಕಷ್ಟಗಳಿಗೆ ಸ್ಪಂದಿಸುವ ಕಾರ್ಯ ಇತ್ಯಾದಿ ನಿಜಕ್ಕೂ ಅಪ್ರಿಶಿಯೇಬಲ್. ಥ್ಯಾಂಕ್ ಯು. ಇದನ್ನೆಲ್ಲ ನೋಡುವಾಗ ಸರ್, ನಾವು ಬೇರೆ ಪಕ್ಷಕ್ಕೆ ವೋಟ್ ಹಾಕಿ ತಪ್ಪು ಮಾಡಿದೇವಾ ಅಂತ ಅನಿಸ್ತಾ ಇದೆ. ನಿಮ್ಮಂತ ಕ್ಯಾಂಡಿಡೇಟ್ಗೆ ನಾವು ವೋಟ್ ಹಾಕದೆ ತಪ್ಪು ಮಾಡಿದೇವ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು. ಇನ್ನು ಮುಂದೆ ಆದ್ರೂ, ಇವಾಗ ಮೊನ್ನೆ ಹಾಕಿಲ್ಲ ಆದ್ರೆ ಮುಂದಿನ ಚುನಾವಣೆ ಬರೋದ್ರಲ್ಲೂ ದಯಮಾಡಿ ನೀವು ಮತ್ತೆ ನಿಮ್ಮ ಯಾರು ಪರಿಚಯಸ್ಥರಿದ್ದಾರೆ, ನಿಮ್ಮ ಸಂಬಂಧಿಕರಿದ್ದಾರೆ, ಅವ್ರ ಹತ್ರ ನಮಗೆ ವೋಟ್ ಹಾಕಿಸುವಂತ ಕೆಲಸ ಮಾಡಿ. ಖಂಡಿತ ಸರ್, ಎಲ್ಲರಿಗೆ ಇಲ್ಲಿವರೆಗೆ ನಾವು ಹೇಳ್ತಾ ಇದ್ದೇವೆ, ನಿಮ್ಮಂತ ಒಂದು ಕ್ಯಾಂಡಿಡೇಟ್ಗೆ ವೋಟ್ ಹಾಕ್ಲಿಲ್ಲ ಅಂತ ನಿಮಗೆಲ್ಲ ಪಶ್ಚಾತ್ತಾಪ ಆಗ್ತಾ ಇದೆ. ಥ್ಯಾಂಕ್ ಯು ಶ್ವೇತಾ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮಂತರ ಈ ಪ್ರೋತ್ಸಾಹ, ನಿಮ್ಮಂತ ಈ ಮಾತುಗಳು ಕೇಳಿ ನಮಗೆ ಇನ್ನಷ್ಟು ಕೆಲಸ ಮಾಡಬೇಕು ಅಂತ ನಮಗೆ ಉತ್ತೇಜನ ಆಗ್ತದೆ. ನಿಮ್ಮಂತ ಸಹಕಾರಗಳು ಇರಲಿ. ಹಿಂದೆ ನೀವು ಓಟು ಮುಂದಿನ ಯೋಜನೆಗಳಾದ ಮೆಡಿಕಲ್ ಕಾಲೇಜ್ ಮತ್ತೆ SP ಕಚೇರಿ ಸ್ಥಳಾಂತರ ಇಂತ ಹಲವು ಯೋಜನೆಗಳನ್ನು ಇಟ್ಟುಕೊಂಡಿದ್ದೀರಿ. ಎಲ್ಲ ಕೂಡಿ ಬರ್ಲಿ ಅಂತ ಆಶಿಸ್ತಾ, ನೀವೊಂದು ಮಂತ್ರಿ ಖಾತೆಯನ್ನು ನಿಮಗೆ ದೊರಕಲಿ ಅಂತ ನಾವು ಆಶಿಸ್ತಾ ಇದ್ದೇವೆ ಸರ್. ಥ್ಯಾಂಕ್ ಯು. ನೀವು ಓಟ್ ಹಾಕಿಲ್ಲ ಅಂತ ಹೇಳ್ತೀರಿ, ಆದ್ರೂ ಶುಭ ಹಾರೈಕೆಗಳಿದೆ. ಇದು ನಮಗೆ ಶಕ್ತಿ ತುಂಬುವಂತ ಕೆಲಸ ಆಗಿದೆ. ಮುಂದಿನ ಸಲ ನಿಮ್ಮ ಆಶೀರ್ವಾದ ನಮ್ಮ ಕಡೆಗೆ ಇರಲಿ. ಜೊತೆಯಲ್ಲಿ ನಿಮ್ಮ ಈ ಎಲ್ಲ ವಿಚಾರಗಳನ್ನು ತಗೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಭರವಸೆಯನ್ನು ಕೂಡ ನಿಮಗೆ ಕೊಡ್ತೀನಿ ಶ್ವೇತಾ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ಕರೆಗಾಗಿ ಮುಂದಿನ ಕಾಲರ್ ಶಾರದಾ ಅವರು ಕಾವಿನಿಂದ. ನಮಸ್ತೆ. ನಾನು ಕಾವಿನಿಂದ ಮಾತಾಡುದು. ಹಲೋ, ಕಾವಿನಿಂದ ಮಾತಾಡುದು. ಶಾರದಾ ಅವರೇ ಮಾತನಾಡಿ. ನನ್ನ ಮಗನಿಗೆ ಒಂದು ಕೆಲಸ ಏನಾದ್ರೂ ಆಗ್ಬೋದು, ಅವನಿಗೆ ಡಿಪ್ಲೊಮಾ ಆಗಿದೆ. ನನಗೆ ಜೋರ್ ಮಾತಾಡಿ, ದಯವಿಟ್ಟು ಸ್ವಲ್ಪ ಜೋರಾಗಿ ಮಾತನಾಡಿ ಶಾರದಾ ಅವರೇ. ನನ್ನ ಮಗನಿಗೆ ಏನಾದ್ರೂ ಕೆಲಸ ಕೊಡಿಸಬಹುದಾ? ಏನು ಕಲ್ತಿದ್ದಾರೆ ಮಗಳು? ಏನು ಕಲ್ತಿದ್ದಾರೆ? ಡಿಪ್ಲೊಮಾ ಆಗಿದೆ. ಕಷ್ಟ ನೋಡಿ. ನಮ್ಮ ಆಫೀಸಿಗೆ ಒಂದು ನೀವು ಮನವಿಯನ್ನು ಕೊಡಿ. ಅವರ ನಮ್ಮ ಆಫೀಸ್ನಲ್ಲಿ ನಿಮ್ಮ ಬಯೋಡೇಟಾ, ನಿಮ್ಮ ಮಗಳಿನ ಬಯೋಡೇಟಾವನ್ನು ಅವ್ರಿಗೆ ಹೇಳಿ. ಅವ್ರಿಗೆ ಗೊತ್ತಾಗ್ತದೆ ನಿಮ್ಮ ಮಗಳಿಗೆ. ಆ ಮಗನ ಬಯೋಡೇಟಾವನ್ನು ಕೊಡಿ. ನಮ್ಮ ಆಫೀಸು ಪುತ್ತೂರು, ನಮ್ಮ ತಾಲೂಕು ಆಫೀಸಿನ ಪಕ್ಕ ಕಚೇರಿ ಇದೆ, ಅಲ್ಲಿ ನಿಮ್ಮ ಮಗನ ಬಯೋಡೇಟಾವನ್ನು ಕೊಡಿ. ನಾವು ಎಲ್ಲಾದರೂ ಇದು ಬರುವಾಗ, ವೇಕೆನ್ಸಿಗಳು ಬರುವಾಗ ನಮ್ಮಲ್ಲಿ ಬರ್ತಾರೆ, ಬೇಕಾದಷ್ಟು ವೇಕೆನ್ಸಿಗಳು ಗೊತ್ತಾಗ್ತದೆ. ಬ್ಯಾಂಗ್ಳೂರಿನಲ್ಲಿ, ಮೈಸೂರಿನಲ್ಲಿ, ಬೇರೆ ಬೇರೆ ಕಡೆ ನಮ್ಮಲ್ಲಿ ಒಂದು ಜಾಬ್ ವಿಂಗ್ ಅಂತಲೇ ಕೆಲಸ ಮಾಡ್ತಾರೆ. ಅದರಲ್ಲಿ ಜೋಡಣೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅಕ್ಕ. ಇದು ಮಗಳಿಗೆ ಏನು ಮದುವೆ ಉಂಟು, ಏನಾದ್ರೂ ಸಹಾಯ ಮದುವೆಗೆ? ನೋಡಿ, ಮದುವೆಗೆ ಅಂತ ಹೇಳಿದ್ರೆ ತುಂಬ ಜನ ಬರ್ತಾರೆ ಇದಕ್ಕೆ ಅಂತ. ನೀವು ಬೇರೆ ಬೇರೆ ಯಾರು ಇಲ್ಲ, ಗಂಡ ಇಲ್ಲ, ತೀರೋಗಿದ್ದಾರೆ, ನಾನು ಮತ್ತು ಮಕ್ಕಳು ಮಾತ್ರ. ಕೆಲವು ಸರ್ಕಾರದ ಯೋಜನೆಗಳು ಕೂಡ ಇದೆ. ನೀವು ಒಂದು ಸಲ ಇದು ಬರುವಾಗ ನಮ್ಮ ಕಚೇರಿಗೆ ಬಂದು ಭೇಟಿ ಕೊಡಿ, ನಿಮಗೆ ಯಾವ ರೀತಿ ಸಹಕಾರ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಶಾರದಕ್ಕ. ನಾನು ಇವತ್ತು ನಾಳೆ ಮಧ್ಯಾಹ್ನ ಇರ್ತೀನಿ. ನಾಳೆ ಮಧ್ಯಾಹ್ನ ಯಾವಾಗಲೂ ಒಂದು 3 ಗಂಟೆ 4 ಗಂಟೆ ಮಧ್ಯಾಹ್ನ ನಂತರ ಕಚೇರಿಯಲ್ಲಿ ಇರ್ತೀನಿ. ಬೆಳಿಗ್ಗೆ ಕಾರ್ಯಕ್ರಮಕ್ಕೆ ಹೋದರೆ. ನಾನು ಮೊನ್ನೆ ಒಮ್ಮೆ ಬಂದಿದ್ದೆ, ಆಗ ನೀವು ಮಾತಾಡಲಿಕ್ಕೆ ಸಿಗಲಿಲ್ಲ. ಒಂದು 2 ದಿವಸ ಕೆಲವು ಬ್ಯಾಂಗ್ಳೂರಿಗೆಲ್ಲ ಹೋಗ್ತಾ ಇರ್ತೀನಿ. ಆದರೂ ನಮ್ಮ ಕಚೇರಿಯಲ್ಲಿ ಸಿಬ್ಬಂದಿಗಳೆಲ್ಲ ಇರ್ತಾರೆ. ನೀವು ಬನ್ನಿ, ಮಧ್ಯಾಹ್ನ ನಂತರ ಕರೆ ಮಾಡಿ. ನಮ್ಮ ಆಫೀಸ್ನ ನಂಬರ್ ಎಲ್ಲ ಇದೆ, ಕರೆ ಮಾಡಿಕೊಂಡು ಬನ್ನಿ. ಇದೇ ನಂಬರ್ ಅಲ್ಲ, ನಮ್ಮ ಆಫೀಸಿನ ನಂಬರು. ಧನ್ಯವಾದಗಳು ಶಾರದಾ ಅವರೇ ಕರೆಯನ್ನು ಮಾಡಿದ್ದಕ್ಕಾಗಿ. ಮುಂದಿನ ಕಾಲರ್ ಥೋಮಸ್ ಅವರು. ಹಲೋ ಥೋಮಸ್ ಅವರೇ ಮಾತಾಡಿ. ನಾವು APMC ರೋಡ್ ಸೈಡ್ ಮನೆ ನಮ್ದು. ಓಕೆ, ಹೇಳಿ. ಇಲ್ಲಿ ಕಂಟಿ ನಾವು ಚೀಫ್ ಆಫೀಸರ್ ಎಲ್ಲ ಕಂಪ್ಲೇಂಟ್ ಕೊಟ್ಟೆವು. ಆದ್ರೆ ಏನು ಅವ್ರು ಬಂದು ಇದು ಮಾಡಲಿಲ್ಲ. ಕಣಿಯಲ್ಲಿ ಕಸ ತುಂಬಿ ಎಲ್ಲ ಮಾರ್ಗದಲ್ಲಿ ನೀರು. ಮತ್ತೆ ಈ ಸಾಯ ಉಂಟಲ್ಲ, ಸಾಯ ಎಂಟರ್ಪ್ರೈಸ್ ಹಿಂಬದಿ, ಅವರು ಎಲ್ಲ 2 ಬಿಲ್ಡಿಂಗ್ ಕಟ್ಟಿದ್ದಾರೆ. ಬಿಲ್ಡಿಂಗ್ ಕಟ್ಟಿ ಅವರಿಗೆ ನಿಜವಾಗಿ ಕಣಿ ಮಾಡ್ಲಿಕ್ಕೆ ಮಾಡಿ ಕೊಡ್ಬೇಕು ಅವರು. ಮುನ್ಸಿಪಾಲಿಟಿ ಅವರು
ವಾಟರ್ ಆಗಿರ್ಬೇಕು. ಅವರು ತೂಂಬ್ ಹಾಕಿದ್ದಾರೆ ಸರ್. ಅಲ್ಲಿ ಪುರಸಭಾ ಸದಸ್ಯರು ಯಾರಿದ್ದಾರೆ? ಇಲ್ಲಿ ಶಕ್ತಿ ಸಿನ್ಹಾ. ಹಾ, ಶಕ್ತಿ ಸಿನ್ಹಾ ಅವರಿಗೆ ಅವ್ರ ಹತ್ರ ಹೇಳಿದೆ ಸರ್. ಹೇಳಿ ಅಲ್ಲಿ ಚೀಫ್ ಆಫೀಸರ್ಗೆ ಕಂಪ್ಲೇಂಟ್ ಕೊಟ್ಟು ಬರ್ತೇನೆ ಹೇಳಿದ್ರು, ಬರ್ಲೇ ಇಲ್ಲ. ಆಯ್ತು, ಈಗ ಅಲ್ಲಿ ನಾನು ಚೀಫ್ ಆಫೀಸರ್ಗೂ ತಿಳಿಸ್ತೀನಿ, ನಮ್ಮ ಪುರಸಭಾ ಸದಸ್ಯರಿಗೂ ತಿಳಿಸ್ತೀನಿ. ಈಗ ಮಳೆಗಾಲದಲ್ಲಿ ಕೆಲವು ತೋಡುಗಳನ್ನು ಕ್ಲೀನ್ ಮಾಡುವಂಥ ಕೆಲಸ ಸ್ವಲ್ಪ ಕಷ್ಟ ನೋಡಿ ಅದನ್ನು ನೋಡಿಕೊಂಡು ಅದಕ್ಕೆ ಸ್ಪಂದಿಸಲಿಕ್ಕೆ ಅವರಿಗೆ ನಿರ್ದೇಶನವನ್ನು ಕೊಡ್ತೇನೆ. ಜೋಸೆಫ್ ಅಲ್ಲ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಕರೆಯನ್ನ ಮಾಡಿದ್ದಕ್ಕಾಗಿ. ಎಸ್, ಶಾಸಕರಿಗೆ ಮತ್ತೊಂದು ಪ್ರಶ್ನೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಈಗಾಗಲೇ ಕ್ರೀಡಾಂಗಣದ ಒಂದು ವ್ಯವಸ್ಥೆ ಬೇಕು ಅನ್ನುವಂಥದ್ದು. ಈಗ ಕ್ರಿಕೆಟ್ ಸ್ಟೇಡಿಯಂಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕೆಲಸಗಳಾಗ್ತಾ ಇದೆ ಅನ್ನುವಂತಹ ಮಾಹಿತಿ. ಹೇಗಿದೆ ಅದರ ಸ್ಥಿತಿಗತಿ? ಈಗ ಈ ಹಿಂದೆ ಸಭೆಯನ್ನು ಕೂಡ ಮಾಡಿದ್ದೀರಿ ಅನ್ನುವಂಥದ್ದು, ಏನಾಗಿದೆ ಸರ್? ಈ ಕ್ರಿಕೆಟ್ ಸ್ಟೇಡಿಯಂ ಬಗ್ಗೆ ಒಂದು 3 ಸುತ್ತಿನ ಮಾತುಕತೆಯನ್ನು ಮಾಡಿದ್ದೀವಿ. ನಾನು ಅವರಿಗೆ ಒಂದು ಸಲ ಅವರು ಕ್ರಿಕೆಟ್ ಸ್ಟೇಡಿಯಂ ಮಾಡ್ತೀವಿ ಅಂತ ಹೇಳಿ ಬಂದಾಗ ಅವು ಹಿಂದೆ ಕೂಡ ಈ ಪ್ರಸ್ತಾವನೆ ಇತ್ತು. ಇದು ನನ್ನ ಪ್ರಕಾರ ಒಂದು 7-8 ವರ್ಷದ ಹಿಂದಿನ ಪ್ರಸ್ತಾವನೆ. ಶಕುಂತಲಾ ಶೆಟ್ಟರು ಇಲ್ಲಿನ ಶಾಸಕಿಯಾಗಿರುವಾಗ ಈ ಪ್ರಸ್ತಾವನೆ ಆರಂಭ ಆಗಿದೆ. ಆ ನಂತರ ಕೆಲವು ಹಂತ ಹೋಯಿತು, ಮೇಲೆ ಕೆಳಗೆ ಅಂತ ಒಂದು ಹಂತದಲ್ಲಿ ನಿಂತಿತ್ತು ಅದು. ನಾನು ಮೊನ್ನೆ ಅವರನ್ನು ಕರೆದು, ನಿಮಗೆ ಅವರು ಅಂದರೆ KCA ಮುಖಾಂತರ ನಾವು ಕಬಕದಲ್ಲಿ ಗ್ರೌಂಡ್ ಮಾಡುವಂಥದ್ದು, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ನಲ್ಲಿ ಕ್ರಿಕೆಟ್ ಮೈದಾನ ಮಾಡುವಂಥದ್ದು. ನಾನು ಅವರಿಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ನಿಮಗೆ ನಾವು ಜಾಗ ಕೊಡಬೇಕಿದ್ರೆ ನಮ್ಮ ಈ ಭಾಗದ ಮಕ್ಕಳಿಗೆ ಜಾಗ ಮಾಡಲಿಕ್ಕೆ ಒಂದು ಗ್ರೌಂಡ್ ಮಾಡಿ ಕೊಡಬೇಕು. ನೀವು ಇಂಟರ್ನ್ಯಾಷನಲ್ ಗ್ರೌಂಡ್ ಮಾಡಿ, ಏನು ನಮ್ದೇನು ತೊಂದರೆ ಇಲ್ಲ. ಅಲ್ಲಿ ನಮ್ಮ ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಗ್ರೌಂಡ್ ಬೇಕು. ದೊಡ್ಡ ಗ್ರೌಂಡು ನೀವು ಸೆಕೆಂಡ್ ಗ್ರೌಂಡ್ ಅದು ಮಾಡಬೇಕು. ಎರಡನೇದ್ದು, ಅಲ್ಲಿ ನೀವು 3 ವರ್ಷದ ಒಳಗೆ ಅದನ್ನು ಡೆವಲಪ್ ಮಾಡಬೇಕು. ವರ್ಷದಲ್ಲಿ ಕನಿಷ್ಠ ಒಂದು 10 ರಿಂದ 15 ಕೋಟಿ ರೂಪಾಯಿ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಆ ಜಾಗವನ್ನು ಡೆವಲಪ್ ಮಾಡಬೇಕು, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಮಾಡಬೇಕು. ಮತ್ತು ಅಲ್ಲಿ ಏನು ಕಮಿಟಿಗಳು ನೀವು ಮಾಡ್ತಾರೆ, ಅಲ್ಲಿ ಏನು ಅವ್ರದ್ದು ಸೊಸೈಟಿಗಳು ಇದು ಬರ್ತದೆ, ರಿಕ್ರಿಯೇಷನ್ ಕ್ಲಬ್ ಬರ್ತದೆ, ನಮ್ಮ ಪುತ್ತೂರಿನವರಿಗೆ ಅಲ್ಲಿ ಅವಕಾಶ ಕಲ್ಪಿಸುವಂಥದ್ದು ಆಗಬೇಕು. ಇನ್ನು ನಾವು ಜಾಗ ಕೊಡೋದು ಪುತ್ತೂರಿನವರು, ಎಲ್ಲ KCA ಅಲ್ಲಿಂದ ಇಲ್ಲಿಂದ ಬರೋದು, ಅವರೇ ಆಟ ಆಡೋದು ಹೋಗೋದು, ನಮ್ಮ ಮಕ್ಕಳಿಗೆ ಏನು ಪ್ರಯೋಜನ? ಒಂದಲ್ಲಿ ಅಭಿವೃದ್ಧಿ ಆಗಬೇಕು, ಕೆಲಸಕ್ಕೆ ನಮ್ಮವರನ್ನು ತಗೊಳ್ಬೇಕು. ಎರಡನೇದು, ನಮ್ಮವರು ಗ್ರೌಂಡ್ ಯೂಸ್ ಮಾಡುವಾಗೆ ಇರಬೇಕು. ಅವರು 3 ವರ್ಷದಲ್ಲಿ ಅದನ್ನು ಡೆವಲಪ್ ಮಾಡುವಂಥ ಕೆಲಸಗಳು ಆಗಬೇಕು. ಈ ಕಂಡೀಷನ್ಗೆ ನೀವು ಫಸ್ಟ್ MOU ಸೈನ್ ಮಾಡಬೇಕು. ಅದು ಸೈನ್ ಮಾಡಿದರೆ ಮಾತ್ರ ನಿಮಗೆ ಜಾಗ ಮಂಜೂರು, ಇಲ್ಲದ್ರೆ ನಿಮ್ಮ ಜಾಗವನ್ನು ಕ್ಯಾನ್ಸಲ್ ಮಾಡೋದು ಅಂತ ಹೇಳಿದ್ವಿ. ಅದಕ್ಕೆ ಅವರೆಲ್ಲ ಒಪ್ಪಿಕೊಂಡಿದ್ದಾರೆ. ಈ ಭಾಗದ ಪ್ರಮುಖರು, ಉದ್ಯಮಿಗಳು ಎಲ್ಲ ಸೇರಿ ನಾನು ಒಬ್ಬನೇ ಅವರ ಹತ್ರ ಮೀಟಿಂಗ್ ಮಾಡಿರುವಂಥ, ಸಭೆ ಮಾಡಿರುವಂಥದ್ದಲ್ಲ. ಈ ಭಾಗದ ಉದ್ಯಮಿಗಳನ್ನೆಲ್ಲ ಸೇರಿಸಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವ ಸುಮಾರು 10-20 ಜನರನ್ನು ಸೇರಿಸಿ ಸಭೆ ಮಾಡಿದ್ದೀವಿ. ಅವರೆಲ್ಲ ಒಮ್ಮತವನ್ನು ಪಡೆದು DC ಮತ್ತು AC ಇನ್ಸ್ಟ್ರಕ್ಷನ್ ಕೊಟ್ಟು ಅವರಿಗೆ 21 ಎಕರೆ ಜಾಗವನ್ನು ಹ್ಯಾಂಡ್ ಓವರ್ ಮಾಡುವಂಥ ಕೆಲಸಗಳಾಗಿದೆ. ಅದನ್ನು ಈಗ ಅವರಿಗೆ ಫೈನಲ್ ಅಗ್ರಿಮೆಂಟ್ ಸೈನ್ ಮಾಡಲಿಕ್ಕೆ ಮಾತ್ರ ಇಲ್ಲಿ AC ಅವರ ಹತ್ರ ಇದೆ. ಆಲ್ರೆಡಿ ಅವರು ಎಷ್ಟು ದುಡ್ಡು ಇದು ಮಾಡ್ತೀವಿ, ಈಗ ಭೂಮಿ ಪೂಜೆ ಇನ್ನೊಂದು 10-15 ದಿವಸದಲ್ಲಿ ನಾವು ಭೂಮಿ ಪೂಜೆಯನ್ನು ಕೂಡ ಅದಕ್ಕೆ ಮಾಡಲಿಕ್ಕಿದೆ. 1-2 ವರ್ಷದಲ್ಲಿ ಫಸ್ಟ್ ಕ್ಲಾಸ್ ಗ್ರೌಂಡ್ 20 ಎಕರೆಯಲ್ಲಿ ಕಬಕದಲ್ಲಿ ಫಸ್ಟ್ ಕ್ಲಾಸ್ ಗ್ರೌಂಡ್ ಆಗುವಂಥದ್ದು ಕೆಲಸಗಳಾಗ್ತದೆ. ಅದಕ್ಕೆ ಬೇಕಾಗುವಂಥ ರಸ್ತೆಗಳನ್ನು ನಾಡಿ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ಅಲ್ಲಿ ಹೋಗುವಂಥ ರಸ್ತೆಗಳು ಆಗಿರಬೇಕು. ಗ್ರೌಂಡ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿ ರಸ್ತೆ ನೀವು ಹೀಗೆ ಹೋದರೆ ಏನು ಪ್ರಯೋಜನ? ಆ ರಸ್ತೆಯನ್ನು ಕೂಡ ನಾವು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಬಿರುಮಲಗುಡ್ಡೆಯನ್ನು ಕೂಡ ಅಭಿವೃದ್ಧಿ ಮಾಡಬೇಕು, ಪ್ರವಾಸಿ ತಾಣ ಮಾಡಬೇಕು. ಪ್ರವಾಸೋದ್ಯಮದ ವಿಚಾರಗಳಿಗೂ ಕೂಡ ಹೇಗೆ ಯೋಜನೆಗಳು ಅಂತ, ಪ್ರವಾಸೋದ್ಯಮ ಕೂಡ ಒಂದಷ್ಟು ವ್ಯವಸ್ಥೆಗಳು ಮಾಡಬೇಕು. ಬಿರುಮಲಗುಡ್ಡೆಯನ್ನು ಒಂದು ವಿಶೇಷ ರೀತಿಯಲ್ಲಿ ನಾವು ಲೈಟಿನಲ್ಲಿ ಅಲಂಕಾರ ಮಾಡಿ ಆ ರಾತ್ರಿ ನೋಡುವಾಗ ಅಲ್ಲಿ ನಮಗೆ ಬಿರುಮಲಗುಡ್ಡೆಗೆ ಹೋಗುವಂಥ ಪುತ್ತೂರಿನ ಜನರಿಗೆ ಆಗಬೇಕು. ಈಗ ಮಂಗಳೂರಿನವ್ರು ಏನು ಅಂತಾರೆ, ಸಂಡೇ ನಮಗೆ ರಜೆ ಇದ್ದರೆ ಬೀಚಿಗೆ ಹೋಗುವ ಅಂತ. ಅಲ್ಲಿ ಹೋಗಿ ಕೂತು ಒಂದು ಅರ್ಧ ಗಂಟೆ ಇದ್ದು ಹೋಟ್ಲಿಗೆ ಹೋಗಿ ಅದು ಇದು ತಿಂದು ಮಕ್ಕಳ ಜೊತೆ ಒಂದು ರಿಲ್ಯಾಕ್ಸೇಷನ್ ಮೂಡ್ ಆಗ ಶಾರ್ಟ್ ಡ್ರೈವ್. ಪುತ್ತೂರಿನ ಜನರಿಗೆ ರಿಕ್ರಿಯೇಷನ್ ಏನಿಲ್ಲ, ಕೆಲಸ ಮಾಡೋದು, ಮನೆಗೆ ಹೋಗು, ತಿನ್ನೋದು, ಕೂತ್ಕೊಳ್ಳಿ, ಇಷ್ಟೇ ಅಲ್ಲಲ್ಲ ಜೀವನದಲ್ಲಿ ಎಲ್ಲ ರೀತಿಯ ಸುಖಗಳು ಬೇಕು ನಮಗೆ. ರಿಕ್ರಿಯೇಷನ್ ಕ್ಲಬ್ ಬೇಕು, ಮಕ್ಕಳನ್ನು ಅಲ್ಲಿ ಕರ್ಕೊಂಡು ಹೋಗಬೇಕು, ಮಕ್ಕಳಿಗೆ ನೋಡಬೇಕಂತಿದೆ, ಮಾಲ್ ಹೋಗಬೇಕು, ಬೇರೆ ಹೋಗಬೇಕು. ದಿಸ್ ಈಸ್ ಕಾಲ್ಡ್ ಎ ಲೈಫ್.
ಸೊ ಅಲ್ಲಿ ಕೂಡ ಒಂದು ಲೈಟಿಂಗ್ ವ್ಯವಸ್ಥೆ, ಅಲ್ಲಿ ಪ್ಯಾಲೇಸ್ ಥರ ನಿರ್ಮಾಣ ಮಾಡಬೇಕು, ಜನ ಅಲ್ಲಿ ಹೋಗಬೇಕು. ಅದಕ್ಕೆ ಮುಂಚೆ ಅಲ್ಲಿ ಹೈ ಅಲರ್ಟ್ ಸೆಕ್ಯೂರಿಟಿ ಆಗಬೇಕು. ಇವತ್ತು ನಮ್ಮ ಪೊಲೀಸ್ ಇಲಾಖೆಗೆ ಗೈಡ್ಲೈನ್ಸ್ ಕೊಟ್ಟಿದ್ದೀನಿ. ನಿಮ್ಮ ಪೊಲೀಸ್ನವರು ಆ ವ್ಯಾನ್ ಬಸ್ ಇದಂಥ ಟೊಯಾಟಾ ಗಾಡಿಯನ್ನು ಹಿಡ್ಕೊಂಡು ಇಲ್ಲಿ ಸುತ್ತುವುದಲ್ಲ, ಅಲ್ಲೊಮ್ಮೆ ಸುತ್ತುವುದು ಇಲ್ಲೊಮ್ಮೆ ಸುತ್ತುವುದು ಅಂತಲ್ಲ, ರಾತ್ರಿ ಹಗಲು ಎಲ್ಲ ಕಡೆ ನೀವು ಗಾರ್ಡ್ ಮಾಡಬೇಕು. ಆ ಬಿರ್ಮಲಗುಡ್ಡೆಯಲ್ಲಿ ಕೂಡ ರಾತ್ರಿ 11 ಗಂಟೆವರೆಗೆ ನಿಮ್ಮ ಗಾಡಿ ಓಡಾಡಬೇಕು ಅನ್ನೋ ನಿರ್ದೇಶನವನ್ನು ಕೊಟ್ಟಿದ್ದೀನಿ. ವೆರಿ ಕ್ಲಿಯರ್ ಇನ್ಸ್ಟ್ರಕ್ಷನ್. ಸೊ ಅದನ್ನು ಕೂಡ ಅವ್ರು ಮಾಡ್ತೇನೆ, ಅವ್ರು ಮಾಡಲಿಕ್ಕೆ ರೆಡಿ ಇದ್ದಾರೆ, ಅಧಿಕಾರಿಗಳು ಒಳ್ಳೆಯವರಿದ್ದಾರೆ. ಸೊ ಆ ಜವಾಬ್ದಾರಿಯನ್ನು ಹೊತ್ಕೊಂಡು ಅಲ್ಲಿ ಪ್ರವಾಸೋದ್ಯಮವನ್ನು ಅಲ್ಲಿ ಕೂಡ ಮಾಡುವಂಥ ಕೆಲಸ. ಇನ್ನೊಂದು ನೀವು ಉಪ್ಪಿನಂಗಡಿಯಲ್ಲಿ ಪ್ರವಾಸೋದ್ಯಮದ ಬಗ್ಗೆ, ಉಪ್ಪಿನಂಗಡಿಯಲ್ಲಿ ಮೊನ್ನೆ ಮಂತ್ರಿಗಳು ಬಂದಿದ್ದು, ಸುಮಾರು 350-370 ಕೋಟಿಯಲ್ಲಿ ಅಲ್ಲಿ ಡ್ಯಾಮನ್ನು, ಸಂಗಮದ ಹತ್ರ ಡ್ಯಾಮ್ ಕಟ್ಟಬೇಕು, ಪೂರ್ತಿ ನೀರು ನಿಲ್ಲುವಂಥ ವ್ಯವಸ್ಥೆಗಳು ಹಾಕಬೇಕು. ಕೂಡಲ ಸಂಗಮ ನೀವು ನೋಡಿರ್ಬೋದು, ಕೂಡಲ ಸಂಗಮದಲ್ಲಿ ನೀರು ನಿಂತಿದ್ರು ಸುಮಾರು 60 ಫೀಟು ಕೆಳಗಡೆ ನಾವು ನೀರಿನಲ್ಲಿಯೇ ಕೆಳಗಡೆ ಇಳಿಯುವಂಥದ್ದು, ಅದಕ್ಕೆ ಕಟ್ಟೆ ಬಾವಿ ಥರ ಮಾಡಿ ಅದಕ್ಕೆ ನೀರಿನ ಕೆಳಗಡೆ ಹೋಗಿ ಆ ಉದ್ಭವಲಿಂಬಕ್ಕೆ ಪೂಜೆ ಮಾಡಿ ಅಲ್ಲಿಂದ ವಾಪಸ್ ಬರುವಂಥದ್ದು. ಆ ರೀತಿ ಅದಕ್ಕೆ ಪ್ಲ್ಯಾಟ್ಫಾರ್ಮ್ ಆಗಬೇಕು, ಇಲ್ಲಿಂದ ಪ್ಲ್ಯಾಟ್ಫಾರ್ಮ್ ಆಗಿ ಅದಕ್ಕೆ ಇಳಿಯುವಂಥದ್ದು. ವಯಸ್ಕರಿಗೆ ಹೋಗುವಾಗ ಅದಕ್ಕೆ 10-15 ಜನರದ್ದು ಲಿಫ್ಟ್ ಹಾಕುವಂಥ ವ್ಯವಸ್ಥೆ, ಅದಕ್ಕೆ ಪೂರ್ತಿ ಲೈಟಿಂಗ್ ಹಾಕುವಂಥ ಕೆಲಸ. ಆ ನೀರಲ್ಲಿ ಬೋಟಿಂಗ್ ಮಾಡೋದು, ಡೇ ಟೈಮಲ್ಲಿ ಬೋಟಿಂಗ್, ಒಳ್ಳೆ ಬೋಟಿಂಗ್ ಕಂಪನಿಗೆ ಬೋಟಿಂಗ್ ಕೊಡುವಂಥದ್ದು, ಅಲ್ಲಿ ಅವರಿಗೆ ವಸತಿ ಗೃಹ ಮಾಡುವಂಥದ್ದು, ಬಂದವರಿಗೆ ನಿಲ್ಲುವಂಥದ್ದು, ಇಡೀ ಅದನ್ನು ಲೈಟಿಂಗಲ್ಲಿ ಒಂದು ಬ್ಯೂಟಿಫಿಕೇಷನ್ ಮಾಡುವಂಥದ್ದು. ಈ ಒಬ್ಬರು ಮೂಡಬಿದ್ರೆಯಲ್ಲಿ ಒಂದು ಕಂಪನಿ ಇದೆ, ಅವರು ಟಾಟಾ ಬಿರ್ಲಾ ಅಂತ ಈ ಟೆಂಪಲ್ಗಳಿಗೆ ಕೂಡ ಲೈಟಿಂಗ್ ಮಾಡಿದವರು. ಮಲೇಷ್ಯಾದಲ್ಲಿ ಹೋಗಿ ಲೈಟಿಂಗ್ ಮಾಡ್ತಾರೆ. ಅಂದರೆ ಅವರ ಅದು ವಿಶಿಷ್ಟವಿದೆ. ಮಹಾಲಿಂಗೇಶ್ವರ ದೇವಸ್ಥಾನ, ಬಿರ್ಮಲಗುಡ್ಡೆ ಮತ್ತು ಸಹಸ್ರಲಿಂಗೇಶ್ವರ, ಈ 3 ಜಾಗಗಳು ಅವ್ರ ಹತ್ರ ಲೈಟಿಂಗ್ ಎಸ್ಟಿಮೇಟ್ ಮಾಡಲಿಕ್ಕೆ ಹೇಳಿದ್ದೀನಿ. ಅವರ ತಜ್ಞರು ಬಂದು ಲೈಟಿಂಗ್ ಮಾಡ್ತಾರೆ, ಯಾವ ರೀತಿ ಲೈಟ್ ಉರಿಬೋದು, ಯಾವ ರೀತಿ ಮಾಡ್ಬೋದು ಅಂತ. ಆ ರೀತಿ ಮಾಡಿ ಆ ಪೂರ್ತಿ 3 ಕ್ಷೇತ್ರಗಳನ್ನು ಕೂಡ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ವಿಚಾರದಲ್ಲಿ ತೊಡಗಿಸೋಕ್ಬೇಕಾದ್ರೆ ಎಲ್ಲ ಊರಿನ ಜನರನ್ನು ಪುತ್ತೂರಿಗೆ ಬರುವಂತೆ ಮಾಡಬೇಕಂತ ನಮ್ಮ ಆಸೆ ಮತ್ತು ಪರಿಕಲ್ಪನೆ. ನೋಡಬೇಕು ಮುಂದೆ ಸಾಕ್ತೇವೆ. ಇದೀಗ ಚಿಂತನೆ ಹಂತದಲ್ಲಿ ಮಂಡಿಸಿ ಮುಖ್ಯಮಂತ್ರಿಗಳು ಅದಕ್ಕೆ ಅನುಮೋದನೆ 350 ಕೋಟಿ ಉಪ್ಪಿನಂಗಡಿದಕ್ಕೆ ಮುಖ್ಯಮಂತ್ರಿಗಳು ಬರೆದು ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅಲ್ಲಿಯ ಅನುಮೋದನೆಯನ್ನು ತೆಕ್ಕೊಂಡು ಅಲ್ಲಿಯ ಅದಕ್ಕೆ 50% ಕೋಟದಲ್ಲಿ ವರ್ಕ್ ಆಗ್ತದೆ. ಅದನ್ನು ತೆಕ್ಕೊಂಡು ಮುಂದಿನ ಈ ಮಳೆಗಾಲ ಮುಗ್ದ ಕೂಡಲೇ ಅದನ್ನು ಮಂಜೂರು ತಗೊಳ್ಬೇಕಂತ ನಮ್ಮ ಹತ್ರ ಟಾರ್ಗೆಟ್ ಇದೆ. ಖಂಡಿತ ಮಾಡ್ತೀವಿ. ಅದರ ಹಿಂದೆ ಬಿದ್ದು ಅದನ್ನು ಫಾಲೋಅಪ್ ಮಾಡಿ ಅದು ಮಾಡುವಂಥ ಕೆಲಸ ಮಾಡ್ತೀವಿ. ಇದಕ್ಕೆ ಇಟ್ಟದ್ದು 5 ಜನ 8 ಜನ PAಗಳು ಸಹಾಯಕರನ್ನು ಇಟ್ಟಿರು. ಕಚೇರಿಯ ಬಗ್ಗೆ ಕೂಡ ಮಾತನಾಡಬೇಕು. ಅದಕ್ಕಿಂತ ಮೊದಲು ಒಂದು ಕರೆ ಇದೆ, ಮಾತನಾಡಿಕೊಳ್ಳೋಣ. ಉಮರ್ ಅವರು ಕೆಮ್ಮಾರದಿಂದ. ನಮಸ್ತೆ. ಉಮರ್ ಕೆಮ್ಮಾರ ಶಾಸಕರಿದ್ದಾರೆ, ಮಾತಾಡಿ ಉಮರ್ ಹೇಳಿ. ಹಲೋ ಅಶೋಕಣ್ಣ ನಮಸ್ಕಾರ. ಉಮ್ಮರ್ ಕೆಮ್ಮಾರ. ಹೇಳಿ ಉಮ್ಮರ್ ಅವರೇ, ನಮಸ್ಕಾರ. ನಮ್ಮ ಇದರಲ್ಲಿ ಕೆಲವು ಫಾರೆಸ್ಟ್ ಅಂತ ಹೇಳಿ, ಫಾರೆಸ್ಟ್ ಅಲ್ಲ ಅದು, ಕೆಲವು ಅಕ್ರಮ ಸಕ್ರಮ ಬಾಕಿ ಆಗಿದೆ, ಪೆಂಡಿಂಗ್ ಉಂಟು, ಕೆಲವು ಆಗಿದೆ. ಹಾಗೆ ಮತ್ತೊಂದು ಅಶೋಕಣ್ಣ, ನಮ್ಮ ಇದು ಸರ್ಕಾರಿ ಆಸ್ಪತ್ರೆ ಉಂಟಲ್ಲ ಉಪ್ಪಿನಂಗಡಿ, ಅದರಲ್ಲಿ ಎಕ್ಸ್ರೇದು ಖಾಲಿ ಉಂಟು, ಎಕ್ಸ್ರೇ ಕೆಲಸ, ಅದನ್ನು ಡಾಕ್ಟ್ರೇ ಮಾಡ್ತಾರೆ. ಏನು ಖಾಲಿ ಇದೆ? ಎಕ್ಸ್ರೇ ಮಿಷನ್, ಎಕ್ಸ್ರೇ ಮಿಷನ್ ಇದೆ, ಟೆಕ್ನಿಷಿಯನ್ ಇಲ್ಲ, ಡಾಕ್ಟ್ರೇ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳೋದು ಈಗ. ಹೌದೌದು, ಗೊತ್ತಿದೆ. ಉಪ್ಪಿನಂಗಡಿ ಸೆಂಟರಲ್ಲಿ, PH ಸೆಂಟರಲ್ಲಿ ಅಲ್ಲಿ ನೀವು ಡಾಕ್ಟ್ರು ಇಲ್ಲ, ಟೆಕ್ನಿಷಿಯನ್ ಇಲ್ಲ ಅಂತ ಎಕ್ಸ್ರೇ ಮಿಷಿನ್ ಬಂದಿದೆ, ಟೆಕ್ನಿಷಿಯನ್ ಇಲ್ಲ ಅಂತ ನೀವು ಹೇಳೋದು. ಹೌದು, ಡಾಕ್ಟರ್ಗಳೇ ಮಾಡ್ತಾ ಇದ್ದಾರೆ. ಆರೋಗ್ಯ ಗೊತ್ತಾಯ್ತು. ಆರೋಗ್ಯ ಇಲಾಖೆಯಲ್ಲಿ ಕೆಲವು ಸಿಬ್ಬಂದಿಗಳ ಕೊರತೆ ಇದೆ, ಕೆಲವು ಬೇರೆ ಬೇರೆ ಕೊರತೆಗಳಿದೆ. ಈಗ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ ಅಪ್ಗ್ರೇಡೇಷನ್ ಮಾಡಲಿಕ್ಕೆ. ಮತ್ತು ಕೆಲವು ನಮಗೆ ಇಲ್ಲಿ ಗೈನಕಾಲಜಿಸ್ಟು ಮತ್ತು ಇಲ್ಲಿ ಅಲ್ಟ್ರಾಸೌಂಡಿಗೆ ಕೂಡ ಇಲ್ಲಿ ಡಾಕ್ಟ್ರ್ ಇಲ್ಲ, ಒಬ್ಬರು ಇದ್ದವರು ರಜದಲ್ಲಿ ಹೋಗಿದ್ದಾರೆ. ಆ ಪ್ರಸ್ತಾವನೆಗಳು ನಮ್ಮ ಹತ್ರ ಇದೆ ಇವರೇ, ಅದನ್ನು ಖಂಡಿತ ಮಾಡುವಂಥ ಕೆಲಸಗಳು ಆಗ್ತದೆ. ಈಗ 3 ತಿಂಗಳಾಗಿದೆ, ಇನ್ನೊಂದು ಸ್ವಲ್ಪ ಅವಕಾಶ ಕೊಡಿ. ಯಾವುದೇ ಒಂದು ನೇಮಕ ಮಾಡಬೇಕಿದ್ರೂ ಡಾಕ್ಟ್ರಿಗೆಲ್ಲ ಕೊರತೆ ಅಂತೂ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಕಡೆ PG ಮಾಡುವಂಥ ಎಲ್ಲ ಅವರು 1 ವರ್ಷ ಈ ಥರ ಕೆಲಸ ಮಾಡಬೇಕಾಗ್ತದೆ. ಡಾಕ್ಟ್ರಿಗೆಲ್ಲ ಕೊರತೆ ಎಲ್ಲಿಯೂ ಇಲ್ಲ. ಟೆಕ್ನಿಷಿಯನು ಮತ್ತು ಅಸಿಸ್ಟೆಂಟ್ಗಳ ಕೊರತೆ ಇದೆ, ಅದನ್ನು ಫಿಲ್ ಮಾಡುವಂಥ ಕೆಲಸಗಳು ಮಾಡ್ತೀವಿ. ಥ್ಯಾಂಕ್ ಯು
ಕುಮಾರ್ ಅವರೇ ಕರೆ ಮಾಡಿದ್ದಕ್ಕಾಗಿ. ನೆಕ್ಸ್ಟ್ ಕಾಲರ್ ಲೋಹಿತ್ ಅವರು ತಿಂಗಳಾಡಿಯಿಂದ. ನಮಸ್ತೆ. ನಮಸ್ತೆ. ಶಾಸಕರೇ ಮಾತಾಡಿ. ರೋಹಿತರೇ ನಮಸ್ತೆ. ಮಾತಾಡಿ ಹೇಳಿ. ತಮ್ಮ ಮಾತು ಸ್ಪಷ್ಟವಾಗಿ ಅರ್ಥವಾಗ್ತಾ ಕ್ಲಿಯರ್ ಇಲ್ಲ. ಹಲೋ, ಹೇಳಿ ಹೇಳಿ ಲೋಹಿತ್ ಅವರೇ ಮಾತಾಡಿ. ನಮ್ಮ ಸಂಬಳವನ್ನು ಕೊಂಡೋಗಿರೋ ದಯವಿಟ್ಟು ತಾವು ಮತ್ತೊಮ್ಮೆ ಒಂದು ಪ್ರಯತ್ನವನ್ನ ಮಾಡಿ ಅನ್ನುವಂಥ ವಿನಂತಿಯನ್ನ ಮಾಡ್ತಾ ಇದೆ. ಅಥವಾ ನೇರ ಪ್ರಸಾದ ಲೈವ್ ಚಾಟ್ನಲ್ಲಿ ತಮ್ಮ ಒಂದು ಪ್ರಶ್ನೆಯನ್ನ ತಾವು ಹಾಕಿದ್ರೆ ಅದನ್ನು ಕೂಡ ಶಾಸಕರ ಗಮನಕ್ಕೆ ತರುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೇನೆ. ಮುಂದಿನ ಕಾಲರ್ ಮನೋಹರ್ ಅವರು. ನಮಸ್ತೆ. ನಮಸ್ತೆ ಮನೋಹರ್ ಸರ್. ನಮಸ್ತೆ. ನಮಸ್ತೆ. ನೀವು ಶಾಸಕರಾದ್ಮೇಲೆ ನಾನು ನೋಡಿದ್ದು ಪುತ್ತೂರಿನಲ್ಲಿ ನಿಮ್ಮಂತ ಶಾಸಕರನ್ನು ಇಷ್ಟರವರೆಗೆ ನೋಡ್ಲಿಲ್ಲ. ಅಂದ್ರೆ ಅಷ್ಟು ಕೆಲಸ ಮಾಡ್ತಾ ಇದ್ದೀರಿ. ವಿಧಾನಸಭೆಯ ಕಲಾಪಗಳನ್ನು ನೋಡಿದ್ರೆ ನನಗೆ ಬಹಳ ಖುಷಿ ಆಯ್ತು. ಧನ್ಯವಾದ ಸರ್. ನಾನು ಒಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡುದು ಸರ್, ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ನಮಗೆ ಪುತ್ತೂರಿನಲ್ಲಿ ಈಗ ನೀವು ಮೊನ್ನೆ ಹೇಳಿದ್ದೀರಿ ಫ್ಲಾಟಿಂಗಿನ ವಿಷಯ. ನಾವು ಏಕ ವ್ಯಕ್ತಿ ಫ್ಲಾಟಿಂಗ್ ಒಂದು ಅರ್ಜಿ ಹಾಕಿದ್ದೇನೆ. ಅದರಲ್ಲಿ ಏನಾದ್ರೂ ಒಂದು ಆ ರೀತಿ ಮಾಡ್ಲಿಕ್ಕೆ ಆಗ್ತದ ಅಂತ ಒಂದು ಅದಕ್ಕೊಂದು ಕಾನೂನು ತಂದು ಮಾಡ್ಲಿಕ್ಕೆ ಆಗ್ತದ ಅಂತ ಒಂದು ನೋಡ್ಬೇಕು ಸರ್. ನೋಡಿ, ಪ್ಲಾಟಿಂಗ್ ಒಂದು 30,000 ಫೈಲುಗಳು ಪೆಂಡಿಂಗ್ ಇದೆ. ಈಗ ಮೊದಲು ನೀವು ಹೇಳಿದ ಹಾಗೆ ಒಂದು ಪ್ಲಾಟಿಂಗ್ ಒಬ್ಬರು ಮಾಡಬೇಕಿದ್ರೆ, ಒಂದು ಸರ್ವೆ ನಂಬರ್ದು ಒಬ್ಬರು ಪ್ಲಾಟಿಂಗ್ ಮಾಡಬೇಕಿದ್ರೆ ಅದಕ್ಕೆ ಸಪರೇಟ್ ಫೈಲ್ 1 to 5 ಅನ್ನು ಸಪರೇಟ್ ಕಳಿಸ್ಕೊಡ್ಬೇಕಂತ ಒಂದು ಕಾನೂನು ಇತ್ತು. ನಾವು ಮೊನ್ನೆ ಅದನ್ನೆಲ್ಲ ಚರ್ಚೆ ಮಾಡಿ ಒಂದು ಸರ್ವೆ ನಂಬರ್ನಲ್ಲಿ ಒಂದು ಸಲ 1 to 5 ಕಳಿಸಿದರೆ ನೆಕ್ಸ್ಟ್ ಇನ್ನೊಬ್ಬ ಅರ್ಜಿ ಹಾಕುವಾಗ 1 to 5 ಕಳಿಸ್ಕೊಡ್ಲಿಕ್ಕೆ ಇಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ವಿ. ಇದರಿಂದ ಏನಾಗ್ತದೆ ಅಂದರೆ 50% ವರ್ಕ್ ಲೋಡ್ ಕಡಿಮೆ ಆಗ್ತದೆ. ಇನ್ನೊಂದು ವಿಚಾರ ಅಲ್ಲಿರುವಂಥದ್ದು ಸರ್ವೇರ್ಗಳದು ಮತ್ತು ನಮ್ಮ ಸರ್ಕಾರ ನಿಯೋಜನೆ ಮಾಡಿದಂಥ ಪ್ರೈವೇಟ್ ಸರ್ವೆಗಳ ಕೊರತೆ ಇತ್ತು. ಅದನ್ನು ಕೂಡ ಇವಾಗಲೇ ಇಮಿಡಿಯೇಟ್ ಟೇಕಪ್ ಮಾಡಲಿಕ್ಕೆ ಮಾಡಿ ಹೇಳಿದ್ದೇವೆ. ಈ ಪ್ಲಾಟಿಂಗ್ ಸಮಸ್ಯೆಗೆ ನಿಮಗೆ ಒಂದು 2 ಈಗ ಹಿಂದೆ ಇರುವಂಥ ಏನು ಫೈಲ್ಗಳಿದೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ನಿಮ್ಮ ಫೈಲುಗಳು ನಿಮಗೆ ಅತ್ಯಂತ ಬೇಗ ಏನಾದರೂ ಅವಶ್ಯಕತೆಗಳಿದ್ದರೆ ನಮ್ಮ ಕಚೇರಿಯನ್ನು ಭೇಟಿ ಮಾಡಿ ಅದನ್ನು ಬೇಗ ಮಾಡಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇಲ್ಲ ಎಲ್ಲರ ಸಾರ್ವಜನಿಕರಿಗೆ ಬೇಕಾಗುವ ರೀತಿಯಲ್ಲಿ ಈ ಪ್ಲಾಟಿಂಗ್ ಸಮಸ್ಯೆಯನ್ನು 1-2 ತಿಂಗಳಲ್ಲಿ ಖಂಡಿತ ಈಸಿಯೆಸ್ಟ್ ವೇಯಲ್ಲಿ ಸುಲಭ ರೀತಿಯಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಎಸ್, ಥ್ಯಾಂಕ್ ಯು ಸರ್ ಕರೆಯನ್ನು ಮಾಡಿದ್ದಕ್ಕಾಗಿ. ಅದರ ಜೊತೆಗೆ ಇನ್ನೊಂದಷ್ಟು ಮಂದಿ ನಮ್ಮ ನೇರ ಪ್ರಸಾರವನ್ನು ಯೂಟ್ಯೂಬ್ನಲ್ಲಿ ನೋಡ್ತಾ ಅದಕ್ಕೆ ಲೈವ್ ಚಾಟ್ನ ಮೂಲಕ ಕೂಡ ಕೆಲವೊಂದಷ್ಟು ಸಮಸ್ಯೆಗಳನ್ನು ಹೇಳಿಕೊಂಡಿದ್ದಾರೆ. ಅದನ್ನು ಕೂಡ ನಿಮ್ಮ ಗಮನಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಸಂಪತ್ ಕುಮಾರ್ ಅನ್ನುವಂಥವ್ರು ಹೃದಯ ಬೆಂದ್ರತೀರ್ಥ ಅಭಿವೃದ್ಧಿಯನ್ನು ಕೂಡ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಬೆಂದೂರು ತೀರ್ಥ ಅದು ಮಾಡಬೇಕು. ಈಗ ಹಿಂದೆ ಬಂದ ಕೆಲವು ಅನುದಾನಗಳಿದೆ. ಬೆಂದೂರು ತೀರ್ಥ ಮತ್ತೆ ನಮ್ಮ ಗೆಜ್ಜೆಗಿರಿ ಅದು ನಮ್ಮ ಮನಸ್ಸಿನಲ್ಲಿದೆ. ಆ ಗೆಜ್ಜೆಗಿರಿ ಮತ್ತು ಬೆಂದೂರು ತೀರ್ಥ ಅದನ್ನು ಅಭಿವೃದ್ಧಿ ಮಾಡುವಂಥ ಕಲ್ಪನೆಗಳು ಇದೆ. ಹಿಂದೆ ಬಂದದ್ದನ್ನು 2 ಕೋಟಿ 3 ಕೋಟಿ ದುಡ್ಡು ಅನುದಾನ ನಮ್ಮ ಹತ್ರ ಇದೆ ಅನ್ನುವ ವಿಚಾರ, ಅದರ ಬಗ್ಗೆ ಮೀಟಿಂಗ್ ಕರೀತೇನೆ. ಮುಂದಿನ ದಿವಸ ಅದನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಓಕೆ. ಅದೇ ರೀತಿ ತಿಲಕ್ ರಾಜನ್ ಅವರು ಮುಂಡೂರು ಕಡ್ಡಿಯ ವಿದ್ಯುತ್ನ ಲೋ ವೋಲ್ಟೇಜ್ ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿಕೊಂಡಿದ್ದಾರೆ. ಅದೇ ರೀತಿ ಸಂಪತ್ ಅವರು ಇನ್ನೊಂದು ವಿಚಾರವನ್ನು ಹಂಚಿಕೊಂಡಿರುವಂಥದ್ದು ಪುತ್ತೂರು ಸರ್ಕಾರಿ ಬಸ್ ನಿಲ್ದಾಣದ ನಿರ್ವಹಣೆ ಕಡಿಮೆ ಇದೆ, ಮೇಂಟೆನೆನ್ಸ್ ಕಡಿಮೆ ಇದೆ ಅನ್ನುವಂಥದ್ದು. ಬಸ್ಸಿನ ಅಂದರೆ ಕೊರತೆಗಳು ಇರುವುದರಿಂದ ಬಸ್ಸನ್ನು ಓವರ್ ರನ್ ಮಾಡ್ತಾ ಇರುವಂಥದ್ದು ನಾವು ಕಂಡಿದ್ದೀವಿ. ನಾವು ಹತ್ತಿರದಿಂದ ಅದನ್ನು ಗಮನ ಹರಿಸಿದ್ದೀವಿ, ಹರಿಸಿಲ್ಲ ಅಂತಲ್ಲ. ಅದೇ ಇದೊಂದು 40, 50, 60 ಬಸ್ಸುಗಳು ಬಂದರೆ ಅದರ ವ್ಯವಸ್ಥೆಗಳು ಮತ್ತು ಕಂಡಕ್ಟರ್ಗಳು ಏನು ನೇಮಕವನ್ನು ಮಾಡಿದರೆ ಈಗ ಆಲ್ರೆಡಿ ಆಗ್ತಾ ಇದೆ. ಆ ಪ್ರಾಬ್ಲಮ್ ಒಂದು 2 ತಿಂಗಳಲ್ಲಿ ಅದನ್ನು ಸಾಲ್ವ್ ಮಾಡುವಂಥ ಕೆಲಸ ಮಾಡ್ತೇವೆ. ಓಕೆ. ಅದರ ಜೊತೆಗೆ ಬೆಟ್ಟಂಪಾಡಿಯಲ್ಲಿ ಒಂದು ಉತ್ತಮ PHC ಆಗಬೇಕು ಅನ್ನುವಂಥ ಒಂದು ಮನವಿ ಕೂಡ ಬಂದಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಬೇಕು ಅನ್ನುವಂಥದ್ದು. ಈಗ ಪಾನಾಜಿಯಲ್ಲಿ ಆಲ್ರೆಡಿ ಇದೆ. ಒಂದು PS ಸೆಂಟರ್ ಮಾಡಿದ್ರೆ ಇನ್ನೊಂದಕ್ಕೆ ಇಷ್ಟು ಡಿಸ್ಟೆನ್ಸ್ ಆಗಬೇಕು ಅಂತ ಇದೆ. ಈಗ ಆಲ್ರೆಡಿ ಒಂದು ನಮಗೆ ಸ್ಯಾಂಕ್ಷನ್ ಆಗಿ ಅದಕ್ಕೆ ದುಡ್ಡು ಸ್ಯಾಂಕ್ಷನ್ ಆಗಿ ಇದೆ. ಅದನ್ನು ನಾವು ಹಿರೇಬಂಡಾಡಿ ಹತ್ರ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿದ್ದೀವಿ. ಪಾನಾಜಿಗೆ ಹತ್ತಿರವಾಗಿರುವುದರಿಂದ ಅದನ್ನು ಮಾಡಲಿಕ್ಕೆ ಅದರ ಡಿಸ್ಟೆನ್ಸು ತುಂಬ ಕಡಿಮೆ ಆಗ್ತದೆ. ನಾವು ಮುಂದಿನ ದಿವಸಗಳಲ್ಲಿ ಹೇಗೂ ನಾವು ಮೆಡಿಕಲ್ ಕಾಲೇಜಿನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ. ಅವಶ್ಯಕತೆ ಬಿದ್ದರೆ ಅಂತ ಪ್ರಸ್ತಾವನೆಯನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡ್ತೀವಿ. ಇನ್ನೊಬ್ರು ಕಾಲರ್ ಇದ್ದಾರೆ, ನಾರಾಯಣ್ ಅವರು. ನಮಸ್ತೆ. ನಮಸ್ತೆ. ಹೇಳಿ, ಮಾತಾಡಿ, ಶಾಸಕರಿದ್ದಾರೆ. ಹೇಳಿ ನಾರಾಯಣ್. ಹಲೋ ಹೇಳಿ ನಾರಾಯಣ್, ಹೇಳಿ. ನಮಸ್ತೆ ಸರ್. ನಮಸ್ತೆ. ಪುತ್ತೂರಲ್ಲಿ ತುಂಬಾ ಕಡೆ ರೋಡ್ಗಳು ತುಂಬಾ ಹಾಳಾಗಿ ಹೋಗಿದೆ ಸರ್. ಸ್ಪೆಷಲಿ ಬಸ್ ಸ್ಟ್ಯಾಂಡ್ ಹತ್ರ, ಗಾದಿಕಟ್ಟೆ ಹತ್ರ ಅಲ್ಲಿ ಹೋಗೋದೇ ಕಷ್ಟ. ಮಳೆ ಬಂದಂತೂ ಇಟ್ಸ್ ಎ ವೆರಿ ಮಿಸರೇಬಲ್. ಆಮೇಲೆ ತುಂಬಾ ಕಡೆ ಇದೆ ರೋಡ್ಗಳು, ಅದು ಎಲ್ಲ ನಂಗೆ ಕಾಣುತ್ತೆ ಮುಂದೆ ಅಲ್ಲಿ ಖಂಡಿತವಾಗಿ ಆಕ್ಸಿಡೆಂಟ್ಗಳೇ ಆಗತ್ತೆ ಅಂತ ಹೇಳಿ, ಅದು ರಿಪೇರಿ ಮಾಡಿಲ್ಲ ಅಂದ್ರೆ. ಈ ತರ ಇದೆ ರೋಡ್ಗಳು.
ಅದನ್ನ ನಿಮ್ಮ ಸೈಡಿಂದ ಏನು ಮಾಡ್ಬೋದು ಸರ್ ಅದನ್ನ? ಅಲ್ಲ, ಅದು ನೀವು ಗಾಂಧಿ ಕಟ್ಟಿದ್ದು ಇವಾಗ ನೀವು ಹೇಳಿದಿರಿ, ಅದನ್ನು ಈಗಲೇ ಇನ್ಸ್ಟ್ರಕ್ಷನ್ ಕೊಟ್ಟು ಕಮಿಷನರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಅದನ್ನು ಇಮಿಡಿಯೇಟ್ ಅಲ್ಲಿ ಏನು ತೊಂದರೆ ಆಗ್ತದೆ ಅದನ್ನು ಸರಿ ಮಾಡುವಂಥ ಕೆಲಸ ನೀವು ಮಾಡಿಸ್ತೀನಿ. ನಾಳಿದ್ರಲ್ಲಿ ಆ ಕೆಲಸ ಕಂಪ್ಲೀಟ್ ಆಗ್ತದೆ, ನೀವು ನೋಡ್ಕೊಳ್ಳಿ. ಅಂದರೆ ಪೂರ್ತಿ ಡಾಮರ್ ಹಾಕಿ ಕಾಂಕ್ರೀಟ್ ಹಾಕಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮರ ಬರೋದ್ರಿಂದ ಅದನ್ನು ಮೋಟರೇಬಲ್, ಅಂದರೆ ಈಗ ಗಾಡಿ ಹೋಗಲಿಕ್ಕೆ ಏನು ತೊಂದರೆ ಆಗದ ರೀತಿಯಲ್ಲಿ ಅದಕ್ಕೆ ವೆಟ್ ಮಿಕ್ಸ್ ಹಾಕಿ ಅದನ್ನು ಲೆವೆಲ್ ಮಾಡಿಸಿ, ಎತ್ತರ ತೆಗಿರುವುದು ನೀವು ಹೇಳಿರುವಂಥದ್ದು, ಅದನ್ನು ಸರಿ ಮಾಡುವಂಥ ಕೆಲಸ ಮಾಡ್ತೀವಿ. ಬೇರೆ ನೀವು ಎಲ್ಲಾದರೂ ಇದ್ದರೆ ಸ್ಪೆಸಿಫಿಕ್ ಹೆಸರು ಎಲ್ಲಿ ಹೇಳಿದೆ ಅಂತ ಹೇಳಿದ್ರೆ ಅದಕ್ಕೆ ಸ್ಪಂದನೆ ಕೊಡುವಂಥ ನಮ್ಮ ಪುರಸಭಾ ಅಧಿಕಾರಿಗಳಿಂದ ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡಿಸ್ತೇನೆ. ಥ್ಯಾಂಕ್ ಯು ನಾರಾಯಣ್ ಅವರ ಕರೆಗಾಗಿ. ಲೋಹಿತ್ ಅವರು ತಿಂಗಳ ಅಡಿಯಿಂದ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹಲೋ ಹಲೋ ಲೋಹಿತ್ ಅವರೇ ಮಾತಾಡಿ. ಲೋಹಿತ್ ಹೇಳಿ. ನಮಸ್ತೆ. ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ನಮ್ಮದಾದ ಬಂಡ ಒಂಜಿ ಎಲ್ಲೇ ಸಮಸ್ಯೆ ದಾನೆ ಪಲ್ಲೆ ನಮ್ಮ ಸ್ಕೂಲ್ ಬೋಡಾಪುನಂಚಿನ ಟೀಚರ್ಸ್ ನಗಲು ಕಮ್ಮಿ ಉಂಡು. ಈ ಟೀಚರ್ಸ್ ನಗಲು ಕಮ್ಮಿ ಇಪ್ಪುನಾಗ ಒಂಜೊಂಜಿ ಸ್ಕೂಲ್ 15-20 ಜೋಕ್ಲು ಇಲ್ಲ. ಕ್ಲಾಸ್ ಇನ್ನಕ್ಕೆ ಒಂಜಿ ಬಸ್ದ ವ್ಯವಸ್ಥೆ ಮಂತದ್ದು ಒಂಜೇ ಸ್ಕೂಲ್ ಮಂತನ ಅಲ್ಪ ಬೋಡಾಯಿನ ಟೀಚರ್ಸ್ ನಗಲು ಬರ್ಪೇರಂತ 3-4 ಟೀಚರ್ ಅಲ್ಲ 2 ಟೀಚರ್ ಈ ಜೋಕ್ಲೆಗ್ ಬೋಡಾಯಿನ ಎಜುಕೇಶನ್ ತಿಕ್ಕಿದ್ವಿ. ಕರೆಕ್ಟ್. ಈರ್ನ ಲೋಹಿತ್ರೆ ಈರ್ನ 100% ಯು ಆರ್ ರೈಟ್. ಎಂಕಲ್ನ ಪರಿಕಲ್ಪನೆ ಎಲ್ಲ ಅಂಚನೆ ಇಪ್ಪನೆ ಒಂಜಿ ಕೂಡಿಡು ಕ್ವಾಲಿಟಿ ಎಜುಕೇಷನ್ ಮಲ್ತದ್ದು ಈ 10 ಜೋಕುಲು ಇತ್ತಿನಕ್ಲೇನು ಒಂಜಿ ಕೂಡೆ ಕೊಂಡ್ರೋಡು ಒಂದು ಇತ್ತೆ ಕೆಲವುದಕ್ಲ ಅಭಿಪ್ರಾಯ ಎಂಚೆ ಇಪ್ಪುನು ಪಂಡ ಈ ಶಾಲೆನ ಬಂದ್ ಮಲ್ಪೇರು ಅಲ್ಪಲ ಬಂದಾಯರ ಬಳ್ಳಿ 5 ಜೋಕುಲು ಇತ್ತಿನಲ್ಲ ಆ ಊಡದಾಕ್ಲೆಗೆ ಒಂಜಿ ಪ್ರೆಸ್ಟೀಜ್ ಇಪ್ಪುನು ಎಂಕಲ್ನ ಶಾಲೆ ಬಂದಾಯರ ಬಳ್ಳಿಂದ ಇತ್ತೆ ನಮ್ಮ ಸರ್ಕಾರದಲ್ಲ ಬಗ್ಗೆ ಎಂಕಲ್ನ ಯೋಜನೆ ಎಂಚಿನ ಪಂಡ ಒಂಜಿ ದಿಗಿಟ್ಟು ಇಪ್ಪುನ ಒಲ್ಪ ನಮ್ಮ ಕೊಲ್ಪ ಈ ರೀತಿಯ ಪಲ್ಲೆಗಳು ಅಲ್ಪ ಕ್ವಾಲಿಟಿ ಎಜುಕೇಷನ್ ಕೊರಡು ಆ ಜೋಕುಲೇನು ಬಸ್ದ ಮುಖಾಂತರ ಇಡೆ ಕೊಣದು ಬರಡು ಒಂದು ಈ ಪರಿಕಲ್ಪನೆ ನಡತೊಂದುಂಡು ಪಂಡ ನಮ್ಮ ಒರೋಣೆ ಸ್ಪೀಡ್ ಮಲ್ತೊಂದಾಂಡ ಜನಕುಲೆಗೆ ಅಭಿಪ್ರಾಯ ಬದಲ ಅದು ಅವು ತೊಂದರೆ ಆಪಣ ಪಂಡಪದು ಆ ಜೋಕುಲೆ ಇಡೆ ಬರಪಳೆ ಕಾರಣದಾಂಡ ಆ ಶಾಲೆನೇ ಬುಕ್ಕ ಉಂತಾದ ಈ ಶಾಲೆ ಪೊರ್ಲುಡು ನಮ್ಮ ಎಜುಕೇಶನ್ ಕೊರ್ಪಣ ಅಂಚಿನ ಕೆಲಸ ಮಲ್ಪೊಳ್ಳಿ ಆ ಮುಖಾಂತರ ಕೆಲಸ ಒಂದುಂಡು ಒಂದೊಂದೇ ಹಂತವಾದ ಮಲ್ತೊಂದುಲ್ಲು ಖಂಡಿತ ದುಂಬು ನಮ್ಮ ಈರ್ಪನ್ನ ಆಲೋಚನೆ ಎಲ್ಲ ಎಂಕಲ್ನ ಆಲೋಚನೆ ಎಲ್ಲ ಒಂದೇ ರೀತಿ ಉಂಡು ಐನು ಮಲ್ಪಣ ಅಂಚಿನ ಕೆಲಸ ಮಲ್ಪ ಬುಕ್ಕೊಂಜಿನ ಒಂಡ ನಮ್ಮ ಕಂಬಳ ನೀರು ಬೆಂಗಳೂರು ಮಟ್ಟ ಮಂತೊಂದುಲ್ಲಾರು ನೆಕ್ ನಮ್ಮ ಶುಭಾಶಯಲು. ಥ್ಯಾಂಕ್ ಯು, ಧನ್ಯವಾದ. ನಮ್ಮ ಕೋಡೆ ಬತ್ತಿತ್ತ ಮೀಟಿಂಗ್ ಪೂರ ನನ್ನ ಒಂದೇ ಎಂಜಿನ ಒಂಡ ಎಂಕ್ಲ ಕಂಬಳ ತಗ್ಲೆಗಿಲ್ಲ ಒಂಜಿ ಚೂರು ಏರು ಸಾಂಕುಣಗ್ಲೇಗಿ ದಾಣೆಲ್ಲ ಒಂಜಿ ಗೌರವ ತಿಕ್ಕಲೆಕ್ಕ ದುಡ್ಡು ತಿಕ್ಕುಂಡ ಖಂಡಿತ ಅವು ಕಂಬಳ ಇತ್ತೆ ತುಳಿ ನಮ್ಮ ಮುಲ್ಪ ಕಂಬಳ ಭವನ ಮಲ್ಪೋಡು ಕುಡ್ಲಾಡು ಕಂಬಳ ಗೊಂಜಿ ಎಕರೆ ಜಾಗೆ ಕೊರಡು ಐತೆ ನಮ್ಮ ಕುಡ್ಲಾಡು ಬ್ಯಾಂಗ್ಳೂರು ಕಂಬಳ ಮಲ್ಪೆರ್ಲ ಪೋತನೆಲ್ಲ ಆಯ್ಕೆ ಕಂಬಳ ಬಣ್ಣ ಮತ್ತು ನಮ್ಮ ತುಳುತ ಸಂಸ್ಕೃತಿ ಆಚಾರ ವಿಚಾರ ಇಡೀ ದೇಶಗೂ ಇದು ರಾಷ್ಟ್ರ ವ್ಯಾಪ್ತಿ ಗೊತ್ತಾವಡು ಅಲ್ಪ ನಮ್ಮ ಬ್ಯಾಂಗ್ಳೂರು ಕಂಬಳದ ಒಂಜಿ ಪುದಾರಡು ಒಂಜಿ ತುಳು ಭಾವನೆ ಮಲ್ಪೋಡು ತುಳುಕು ಒಂಜಿ ಜಾಗೆ ತಿಕ್ಕೊಡು ತುಳುತ ಒಂಜಿ ಅಕಾಡೆಮಿ ಪೊರ್ಲುಡು ಐಕ್ ದುಡ್ಡು ಕೊರಪಣಂಚಿನ ವ್ಯವಸ್ಥೆ ಪೂರ ಆವಡು ಪನಪನ ದೃಷ್ಟಿಕೋನದಿ ಒಂದೇ ಮಲ್ದ ಮಾತ ತುಳುವೇರ್ನ ಸಹಕಾರ ಇಪ್ಪುಣು ತೋಜುನು ನಮ್ಮ ಮಾತೆರ್ಲ ನಮ್ಮ ಕಂಬಳ ಎಂಕಲ ಮಲ್ಪನೆ ಪಂಡ ಪುದಾರ ಇಂಚನ್ನೆ ಬ್ಯಾಂಗ್ಳೂರು ಕಂಬಳ ನಮ್ಮ ಕಂಬಳ ಅಂದ್ ಆ ರೀತಿ ಅವೇ ಒಂಜಿ ರೀತಿ ಶಾಸಕರು ನಮ್ಮ ದಾಯ್ದ ಬಂಡ ಯಾನ ದಾಯಂದಿನ ಪಂಡೆ ಬಂಡ ನಮ್ಮ ದಕ್ಷಿಣ ಕನ್ನಡದ ಕಮಿಟಿ ಉಂಡು ಆನ ಎಂಕ್ಲಿಗ್ ಕಮಿಟಿ ತಗ್ಲಿಗ್ ಬೋಡಾಯನಂಚಿನ ಒಂಜಿ ಜಾಗೆ ಇಜ್ಜಿ ಈ ಒಂಜಿ ಆಫೀಸ್ ಇಜ್ಜಿ ಇಂದು ಪೂರ ಎಂಕ್ಲ ಕಂಬಳದ ಎಲ್ಲೆಲ್ಲೇ ಸಮಸ್ಯೆಗಳು ಊಟ ಉಂಡು ಆನ ಎಂಕ್ಲಿಗ್ ಬೋಡಾಯನ ಒಂಜಿ ಆಫೀಸ್ ಐಕ್ ಬೋಡಾಯನ ಒಂಜಿ ಜಾಗೆ ದಾಲ ಇಜ್ಜಿ ತುಲೆ ಈತು ವರ್ಷಲ ಕಂಬಳೆಗೆ ಸರಿ ದುಡ್ಡು ಕೊರಪಣ ವ್ಯವಸ್ಥೆ ಆತಜಿ ಈ ವರ್ಷ ಪ್ರತಿ ಕಂಬಳಗಳು 5 ಲಕ್ಷ ರೂಪಾಯಿ ಕೊರಪಣ ಅಂಚಿನ ಕೆಲಸ ಅದು ಕೆಲವುದಕ್ಕೆ ತಿಕ್ಕೊಂಡಿದ್ದೀನಿ ಕೆಲವುದಾಗಲಿ ತಿಕ್ಕೊಂಡಿದ್ದೇನೆ 5 ಕೊರಪಣ ಅಂಚಿನ ಕೆಲಸ ಮಲ್ಪೋ ಕುಡ್ಲಾಡು ಪಿಲಿಕುಲಾಡು ನಮ್ಮ ಒಂಜಿ ಡಿಮಾಂಡ್ ಮಲ್ಪೋಡು ನಮ್ಗೆ 1 ಎಕರೆ ಜಾಗೆ ಕೊರಡು ಐಟೆ ಕಂಬಳ ಭವನ ಕಟ್ಟೋಡು ನಮ್ಮ ಪುರ ಆಲೋಚನೆಲು ದೂರದೃಷ್ಟಿ ಪರಿಕಲ್ಪನೆಲು ಪುರ ಉಳ್ಳು ನಿಖಿಲ ಪುರ ಸಹಕಾರ ಖಂಡಿತ ದುಂಬದ ಮಲ್ಪುಗ ಲೋಹಿತರೆ. ಥ್ಯಾಂಕ್ ಯು ಲೋಹಿತ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ನೆಕ್ಸ್ಟ್ ಕಾಲರ್. ಹಲೋ ನಮಸ್ತೆ. ಹೇಳಿ. ಹಲೋ ನಮಸ್ತೆ ಮೇಡಮ್, ನಿಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮಾತಾಡಿ. ಮುಕ್ರಂಪಾಡಿಯಿಂದ. ಸರ್, ಮೊದಲನೇದಾಗಿ ಶಾಸಕರಿಗೆ ಹೇಳಿ ಮುಂದುವರಿಸಿ. ಅಲ್ಲ ಸರ್, ಪುತ್ತೂರಿನ ಶಾಸಕರಾಗಿದ್ದಕ್ಕೆ ತಮಗೆ ಮೊದಲನೇದಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮ ದೊಡ್ಡ ಅಭಿಮಾನಿ ಸರ್. ಥ್ಯಾಂಕ್ ಯು.
ನಿಮ್ಮ ಕಾರ್ಯವೈಖರಿ ನೋಡಿ ತುಂಬಾನೇ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಹಾಗೆ ನಾನು 2 ವಿಷಯಕ್ಕೆ ಧನ್ಯವಾದ ಹೇಳ್ತೀನಿ ಸರ್. ಹೇಳಿ. ಒಂದು, ನಿಮ್ಮ ನಿರುದ್ಯೋಗ ಯುವಕರು ಯಾರಿದ್ದಾರೆ ನಮ್ಮ ಪುತ್ತೂರಲ್ಲಿ, ಅವರಿಗೊಂದು KSRTCಯಲ್ಲಿ 44 ಜನರಿಗೆ ಉದ್ಯೋಗ ಕೊಡುವಂತ ಕೆಲಸ ಮಾಡಿದ್ದೀವಿ. ಇನ್ನೊಂದು, ಪಶುವೈದ್ಯಕೀಯ ಆಸ್ಪತ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಂಬುಲೆನ್ಸ್ ತಂದು ನಮ್ಮ ತಾಲೂಕಿನ ಯುವಕರಿಗೆ ಉದ್ಯೋಗ ಸಹ ಒದಗಿಸಿಕೊಟ್ಟಿದ್ದೀರಿ ಸರ್. ಅದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಅರುಣಾ ಅವರೇ, ಥ್ಯಾಂಕ್ ಯು. ಹೌದು. ಇನ್ನೊಂದು ಸರ್, ನಿಮ್ಮದೊಂದು ದೊಡ್ಡ ಕನಸು KMF ಮೆಡಿಕಲ್ ಕಾಲೇಜ್, ಆಮೇಲೆ SP ಕಚೇರಿ ಸ್ಥಳಾಂತರ ಮಾಡ್ಬೇಕು ಅಂತ, ಅದು ನಿಮ್ಮ ಅವಾಗ ಆಗ್ಬೇಕು ಅಂತ ನನ್ನ ಆಸೆ ಸರ್. ಹಾಗೆ ನಮ್ಮೆಲ್ಲರ ಆರೋಗ್ಯ ಕೂಡ ನಿಮಗೆ. ಥ್ಯಾಂಕ್ ಯು ಅರುಣ್ ಅವರೇ, ನಿಮ್ಮೆಲ್ಲ ಹಾರೈಕೆಯಿಂದ ಆ ಕೆಲಸಗಳೆಲ್ಲ ಆಗಲಿ, ಪುತ್ತೂರಿನಲ್ಲಿ ಅಭಿವೃದ್ಧಿ ಪಥದಲ್ಲಿ ಸಾಗಲಿ. ನನ್ನ ಸತ ಪ್ರಯತ್ನವನ್ನು ನಾನು ಖಂಡಿತ ಮಾಡ್ತೇನೆ ಅರುಣ್ ಅವರೇ. ಅಷ್ಟೇ ಅಲ್ಲ ಸರ್, ಸುಮಾರು 12 ವರ್ಷದಿಂದ ನಿರಂತರ ಬಡವರ ಸೇವೆ ಮಾಡ್ತಾ ಬರ್ತೀನಿ ಸರ್. ಅದು ಇನ್ನು ಮುಂದೆ ನಿರಂತರವಾಗಿ ಬರ್ತೀವಿ, ಅದೇ ನನ್ನ ಆಸೆ. ಆಯ್ತು ಅರುಣಕ್ಕ, ಥ್ಯಾಂಕ್ ಯು. ಥ್ಯಾಂಕ್ ಯು ಅರುಣ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ಒಂದು ವಿಚಾರವನ್ನು ಇಲ್ಲಿ ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತಾ ಇರುವಂಥದ್ದು, ಕರೆಗಳು ನಿರಂತರವಾಗಿ ಬರ್ತಾ ಇದೆ, ಪ್ರವಾಹ ಕೂಡ ಬರ್ತಾ ಇದೆ ಕರೆಗಳದ್ದು. ಆದರೆ ಶಾಸಕರಿಗೆ ಮುಂದಿನ ಒಂದಷ್ಟು ಕಾರ್ಯಗಳ ಒತ್ತಡದಿಂದಾಗಿ ಇನ್ನು ಮುಂದಕ್ಕೆ ನಾವು ಕಾರ್ಯಗಳನ್ನು ಸ್ವೀಕಾರ ಮಾಡ್ತಾ ಇಲ್ಲ. ತುಂಬ ಸಮಸ್ಯೆಗಳನ್ನು ತಾವು ಲೈವ್ ಚಾಟ್ನಲ್ಲಿ ಹಾಕ್ಬೋದು ಅಥವಾ ಕಮೆಂಟ್ಗಳಲ್ಲಿ ಹಾಕಬಹುದು. ಅದನ್ನು ಶಾಸಕರ ಆಪ್ತ ಸಹಾಯಕರ ಮೂಲಕ ಶಾಸಕರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೇವೆ. ಈಗಾಗಲೇ ಕೆಲವೊಂದಷ್ಟು ಮಂದಿ ಲೈವ್ ಚಾಟ್ನಲ್ಲಿ ಹಾಕಿರುವಂತಹ ಸಮಸ್ಯೆಗಳಿಗೆ ಶಾಸಕರಿಂದ ಉತ್ತರ ದೊರಕಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಇನ್ನೊಬ್ಬರು ಕೇಳಿರುವಂಥದ್ದು ಶಾಂತಾರಾಮ್ ರಾವ್ ಅನ್ನುವಂಥವರು, ಪುತ್ತೂರು ಜಿಲ್ಲೆ ಆಗುವುದರ ಬಗ್ಗೆ ಏನಾಯ್ತು ಅಂತ ತಿಳಿಸಬೇಕು, ಜೊತೆಗೆ SP ಕಚೇರಿ ಹಾಗೂ ಮೆಡಿಕಲ್ ಕಾಲೇಜ್ ಬಗ್ಗೆ ತಿಳಿಸಬೇಕು ಅನ್ನುವಂಥದ್ದು. ಸೊ ಈಗ SP ಕಚೇರಿಯ ಒಂದು ಪುತ್ತೂರಿಗೆ ಸ್ಥಳಾಂತರ ಬಗ್ಗೆ ತಾವು SP ಕಚೇರಿಗೆ ಮನವಿ ಕೊಟ್ಟು SP ಕಚೇರಿಯನ್ನು ಇಲ್ಲಿಗೆ ವರ್ಗಾವಣೆ ಮಾಡಲಿಕ್ಕೆ ಒಂದು ಹಂತದ ಅನುಮತಿಯೆಲ್ಲ ದೊರೆತಿದೆ. ಓಕೆ. ಅದಕ್ಕೆ ಪೂರಕವಾಗಿ ಬಾಕಿ ಪೊಲೀಸ್ ಫೋರ್ಸ್ಗಳು ಕೂಡ ಇಲ್ಲಿ ಬರಬೇಕಾಗ್ತದೆ. ಸುಮಾರು 300-400 ಜನ ಪೊಲೀಸ್ನವರಿಗೆ ವಸತಿ ಗೃಹ ಬಾಕಿದು ಎಲ್ಲ ವ್ಯವಸ್ಥೆಗಳು ಜೊತೆಯಲ್ಲಿ ಇಲ್ಲಿ ಶಿಫ್ಟ್ ಆಗುವಂಥದ್ದು. ಇದರ ಬಗ್ಗೆ ನಮ್ಮ ಹೋಮ್ ಮಿನಿಸ್ಟ್ರು ಮತ್ತು ನಾವು ಅಧಿಕಾರಿಗಳು ಒಂದು ರೌಂಡ್ನ ಚರ್ಚೆಯನ್ನು ಕೂಡ ಮಾಡಿದ್ದೀವಿ. ಬರೀ SP ಆಫೀಸ್ ಶಿಫ್ಟ್ ಮಾಡಬೇಕಿದ್ರೆ ಇಮಿಡಿಯೇಟ್ ಮಾಡುವಂಥದ್ದು 5 ಎಕರೆ ಜಾಗ ಇಲ್ಲಿ ರೆಡಿ ಆಗಿದೆ, ಮಾಡುವಂಥದ್ದನ್ನು ಮಾಡ್ಬೋದು. ಆ ಫುಲ್ ಸೆಟ್ ಅವರದು ಪೊಲೀಸ್ ಇಲಾಖೆಗಳು ಅದಕ್ಕೆ ಫೋರ್ಸ್ ಬರಬೇಕಂತ ಹೇಳಿದ್ರೆ ಅವರಿಗೆ ಯೋಜನೆಗಳು ಬೇಕಾಗ್ತದೆ, ಬಿಲ್ಡಿಂಗ್ ಬೇಕಾಗ್ತದೆ, ಅದಕ್ಕೆಲ್ಲ ವ್ಯವಚಾರಗಳು ಬೇಕು. ಅದಕ್ಕೆ ಹೋಮ್ ಮಿನಿಸ್ಟ್ರು ಸ್ಪಂದನೆ ಕೊಟ್ಟಿರೋದು ಏನಂತ ಹೇಳಿದ್ರೆ, ನಾವು ಈ ವರ್ಷಲ್ಲ ನೆಕ್ಸ್ಟ್ ಇಯರಲ್ಲಿ ಟೇಕಪ್ ಮಾಡುವ, 2-3 ವರ್ಷದಲ್ಲಿ ಅದು ಟೇಕಪ್ ಮಾಡಿ ಹೇಗೂ ಇವತ್ತೆಲ್ಲ ನಾಳೆನೇ ಶಿಫ್ಟ್ ಮಾಡಲೇಬೇಕು. ಸೊ ವಿ ವಿಲ್ ಶಿಫ್ಟ್ ಡೂ ಇಟ್ 1 by 1 ಅಂತ ಹೇಳಿ ಆಲ್ರೆಡಿ ಓರಲ್ ಆರ್ಡರ್ಸ್ ಆಗಿದೆ, ಒಪಿನಿಯನು ಜನರೇಟ್ ಆಗಿದೆ. ನಾನು ಅದನ್ನು ಮುಂದೆ ಹೇಳ್ಕೊಡ್ಲಿಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ರೆ ಆಗಲಿ, ಕೆಲಸಗಳು ಆಗಬೇಕು. ನಾವು ಹೇಳುವ ಮೊದಲು ಕೆಲಸಗಳು ಒಂದು ಹಂತ ಅದು ಮುಂದುವರಿಬೇಕು, ಆ ನಂತರ ನಾವು ಹೇಳಬೇಕು. ಆ ರೀತಿಯಲ್ಲಿ ನಾನು ಇಟ್ಕೊಂಡಿದ್ದೀನಿ. ಒಂದು ಸಲ ಪೇಪರಲ್ಲಿ ಮುಂದುವರೆದ ನಂತರ ಮುಂದೆ ಅದನ್ನು ಕೂಡ ಮಾಡುವಂಥ. ಜಿಲ್ಲೆ ಬಗ್ಗೆ ನಾವು ಈಗಲೇ ಜಿಲ್ಲೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದು ಅಷ್ಟು ಚಿಕ್ಕ ಕೆಲಸಗಳು ಅಲ್ಲ. ನಮ್ಮಲ್ಲಿ ಯಾವಾಗ SP ಆಫೀಸಲ್ಲಿ ಶಿಫ್ಟ್ ಆಯಿತು, ಯಾವಾಗ ಡ್ರೈನೇಜ್ ಸಿಸ್ಟಮ್ಸ್ ಬಂತು, ಯಾವಾಗ ಮೆಡಿಕಲ್ ಕಾಲೇಜುಗಳು ಬಂತು, ಯಾವಾಗ ನಮ್ಮ ಧಾರ್ಮಿಕ ಕೇಂದ್ರಗಳು ಒಳ್ಳೆ ರೀತಿಯಲ್ಲಿ ಟೂರಿಸಮ್ ಆಗಿ ಮಾರ್ಪಾಡಾಗ್ತದೆ, ಆಟೋಮೆಟಿಕ್ ಆಗಿ ಇಟ್ ವಿಲ್ ಬಿ ಫೋರ್ಸ್ ಟು ಕಮ್. ಅಂದರೆ ಜಿಲ್ಲೆ ಐತೆ ಅಂತ ಲೆಕ್ಕ. ಅದನ್ನು ಮುಂದಿನ ದಿವಸಗಳಲ್ಲಿ ಅದನ್ನು ಟೇಕಪ್ ಮಾಡ್ತೇನೆ. ಹಂತವಾಗಿ ಒಂದೊಂದು ಕೆಲಸಗಳನ್ನು ಮುಂದೆ ಸುಮ್ಮನೆ ಬಾಯಲ್ಲಿ ಹೇಳುವುದಕ್ಕಿಂತ ಕೆಲಸ ಮಾಡಿ ತೋರಿಸೋದು ಬೆಟರ್. ನಾವು ಹೇಳಿದನ್ನು ಏನಿದ್ರು ಅದಕ್ಕೆ ಪ್ರಯತ್ನ ಮಾಡಿ ಅದನ್ನು ಮಾಡುವಂಥ ಕೆಲಸಗಳು ಆಗಬೇಕು. ಬರೀ ಮೈಕಿಗೆ ಮಾತ್ರ, ಮಾಧ್ಯಮಕ್ಕೆ ಮಾತ್ರ ಸೀಮಿತ ಆಗಿರುವುದು. ಮಾಧ್ಯಮಕ್ಕೆ ಸೀಮಿತ ಆಗಿದ್ರೆ ಅದಕ್ಕೆ ಒಂದು ಹಂತಕ್ಕೆ ಮಾತ್ರ ಅದಕ್ಕೆ ಗೌರವ ಇರುವಂಥದ್ದು. ಅದು ಇಂಪ್ಲಿಮೆಂಟ್ ಈಗ KMF ಅಂತ ಹೇಳಿಬಿಟ್ಟು KMFನಲ್ಲಿ ಬಿಟ್ಟು ಹೋಯ್ತು ನನಗೆ ಆಗಲಿಲ್ಲ ಅಂತ ಹೇಳಿದ್ರೆ ಅದು 6 ತಿಂಗಳು ಆಗುವಾಗ ಮತ್ತೆ ಹೇಳ್ತಾರೆ ಜನ, ಎಲ್ಲಿ ಹೋಯ್ತು KMF ಅಂತ ಹೇಳಲ್ವಾ? ಹಾಗೆ ನಾವು ಎಲ್ಲ ಹೇಳುವ ಮೊದಲು ಒಂದೊಂದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಇನ್ನೊಂದನ್ನು ಹೇಳುವಂಥದ್ದು ಆಗಬೇಕು. ಆಗ ಅದು ಯೋಜನೆಯನ್ನು ಮಾಡಿ ಹೇಳಬೇಕೇ ಹೊರತು ಬಾಯಲ್ಲಿ ಮೊದಲು ಹೇಳೋದು ಸರಿಯಲ್ಲ. ಪೊಲಿಟಿಕ್ಸ್ ಎಲ್ಲ ಹಾಗೇನೆ ಹೇಳುವಂಥದ್ದು. ಆಗೋ ಮೊದಲು ಮೈಕ್ ಸಿಕ್ಕಿತಂದರೆ ಬಿಟ್ಟು ಹರಿಬಿಟ್ಟ ಆಯಿತು. ನಾವು ಆಲೋಚನೆ ಮಾಡಿಕೊಂಡು ಮಾಡುವ.
ಈಗ ಮೊದಲೇ ಹಂತದ 100 ದಿವಸ ಹಂತದಲ್ಲಿ ಇದ್ದೀನಿ. ನಿಮ್ಮೆಲ್ಲ ಸಹಕಾರಗಳು ಕೊಡಿ, ನೀವು ಆಶೀರ್ವಾದ ಮುಂದಿನ ದಿವಸಗಳಲ್ಲೂ ಮಾಡಿ ಖಂಡಿತ ಅಭಿವೃದ್ಧಿ ಬಗ್ಗೆ ಪುತ್ತೂರನ್ನು ತಿಳ್ಕೊಂಡು ಹೋಗುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಓಕೆ, ಅದರ ಬಹುಶಃ ಈ SP ಕಚೇರಿಯ ವಿಚಾರ ಈಗ ಪ್ರಸ್ತುತ ಯಾಕಂತ ಹೇಳಿದ್ರೆ ಒಂದಷ್ಟು ಈಗ ಕಳ್ಳತನದ ಪ್ರಕರಣಗಳಾಗ್ತಾ ಇದೆ. ಒಂದು ದರೋಡೆ ಪ್ರಕರಣ ಆಯಿತು ಅಂದರೆ SP ಅವರು ಈಗ ಇಲ್ಲಿಗೆ ಬಂದು ಅಧಿಕಾರಿಗಳಿಗೆ ಮಾರ್ಗದರ್ಶನ ಮಾಡುವಂಥ ಒಂದು ಪರಿಸ್ಥಿತಿ. ಸೊ ಇದರ ಬಗ್ಗೆ ಈಗ ಇಲಾಖೆಗೆ ತಾವು ಮಾತನಾಡಿದ್ದೀರಿ ಅನ್ನುವಂಥ ಮಾಹಿತಿ ಕೂಡ ಇದೆ. ಸೊ ಇಲಾಖೆಗೆ ಹೋಮ್ ಮಿನಿಸ್ಟರ್ ಹತ್ರ ನಿನ್ನೆ ಮಾತಾಡಿದ್ದೀನಿ, IG ಅವ್ರ ಹತ್ರ ಮಾಡಿದ್ದೀನಿ, SP ಹತ್ರ ಮಾತಾಡಿದ್ದೀನಿ, ಇವತ್ತು DSP ಹತ್ರ ಮಾತಾಡಿ ಎಲ್ಲ ಅಲ್ಲಲ್ಲಿ ಪೊಲೀಸ್ಗಳನ್ನು ಹಾಕಬೇಕು ಅನ್ನೋ ವಿಚಾರವನ್ನು ಹೇಳಿದ್ದೀನಿ. ಈಗ ಇಲ್ಲಿಗೆ ಕೆಲವು ಅಧಿಕಾರಿಗಳು ಬರಲಿಕ್ಕೆ ಹಿಂಜರಿಯುವಂಥದ್ದನ್ನು ನಾವು ಕಾಣ್ಬೋದು. ಕೆಲವು ಅಧಿಕಾರಿಗಳು ಇಲ್ಲಿನ ಇನ್ಸ್ಪೆಕ್ಟರ್ಗಳು ಬರಲಿಕ್ಕೂ ಯಾರೂ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ. ಅದರ ವಿಚಾರಗಳು ಏನು ಅಂತ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ನಾನು ಬಯಸುವುದಿಲ್ಲ. ಒಂದಷ್ಟು ಅಧಿಕಾರಿಗಳು ಪುತ್ತೂರಿಗೆ ಅಂತ ಹೇಳುವಾಗ ಹಿಂಜರಿಯುವಂಥದ್ದು ಇದೆ. ಒಟ್ಟಿನಲ್ಲಿ ಈಗ IG ಅವರಿಗೆ ನಿನ್ನೆ ಹೇಳಿ ಎಲ್ಲ ಯಾವುದು ವೇಕೆಂಟ್ಗಳು ಏನಾದರೂ ಇದ್ದರೂ ಅದನ್ನು ಭರ್ತಿ ಮಾಡುವಂಥ ಕೆಲಸಗಳನ್ನು ಮಾಡಬೇಕು, ಅದಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದೀನಿ, ಮಾಡುವಂಥ ಕೆಲಸವನ್ನು ಹೇಳಿದ್ದಾರೆ. ನೋಡಿ, ಪೊಲೀಸ್ ವಿಚಾರದ ಬಗ್ಗೆ ಅದನ್ನು ಅವರು ಎಲ್ಲ ಕಡೆ ಬಂದೋಬಸ್ತು ಮಾಡುವಂಥದ್ದು, ಕೇರಳ ಭಾಗದಿಂದ ಬರುವ ಎಲ್ಲ ಗಡಿಗಳಿದೆ ಅದನ್ನು ಸ್ವಲ್ಪ ಅಲ್ಲಿ ತಪಾಸಣೆ ಮಾಡುವಂಥದ್ದು, ಮತ್ತು ಈ ಮೊಬೈಲ್ ಸ್ಕ್ವಾಡ್ ಏನಿದೆ ಅವರನ್ನು ಸ್ವಲ್ಪ ರಾತ್ರಿ ಗಸ್ತು ತಿರುಗುವಂಥ ಕೆಲಸವನ್ನು ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಇವತ್ತು DOSP ಅವರಿಗೆ ಹೇಳಿದ್ದೀನಿ. ಅವರು ಕೂಡ ನನಗೆ ಹೇಳಿದ್ದಾರೆ, ಇಲ್ಲ ಸರ್ ನಾವು ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀವಿ, ಅಲ್ಲಲ್ಲಿ ಗಸ್ತು ತಿರುಗುವಂಥ ಕೆಲಸ ರಾತ್ರಿ 11 ಗಂಟೆವರೆಗೆ ಅವರು ಗಸ್ತು ತಿರುಗಬೇಕು ಆ ವೆಹಿಕಲ್. ನಾನು ಹೇಳಿದರೆ ಸಾಯಂಕಾಲದವರೆಗೆ ಅವರು ಇಟ್ಟು ಹೋಗುವುದಲ್ಲ, ಹಗಲು ಹೇಗೆ ತಿರುಗ್ತಾರೆ ಅಲ್ಲೊಂದು ಕಡೆ ತಪಾಸಣೆ ಮಾಡೋದು, ಇಲ್ಲೊಂದು ಕಡೆ ತಪಾಸಣೆ ಮಾಡೋದು, ಇಲ್ಲೊಂದು ಕಡೆ ತಪಾಸಣೆ ಮಾಡೋದೇ ಅವ್ರದ್ದು ಕೆಲಸ ಅಲ್ಲ. ಅವರು ರಾತ್ರಿ ಕೂಡ ಆ ವಾಹನವನ್ನು ಹಿಡ್ಕೊಂಡು ಎಲ್ಲ ಕಡೆ ಸುತ್ತುವಂಥ ಕೆಲಸವನ್ನು ಮಾಡಿ ದಿಸ್ ಇಸ್ ಬೆಟರ್ ದೆನ್ ದ್ಯಾಟ್ ಅಂತ ಹೇಳಿದ್ದೀನಿ. ಹಾಗೆ ಅವರು ಅದಕ್ಕೆ ಇಲ್ಲ, ಅದನ್ನು ನಾನು ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಸರ್, ಅದನ್ನು ಮಾಡ್ತೀವಿ, ನಾವು ವಿ ವಿಲ್ ಟೇಕ್ ಕೇರ್ ಅಂತ ಹೇಳಿದರೆ DOSP ಅವರು ಹೇಳಿದ್ದಾರೆ. SP ಅವ್ರ ಹತ್ರ ಮಾತಾಡಿದ್ದೀನಿ, ಅಂತೂ ಇದರಲ್ಲಿ ಕಾಂಪ್ರಮೈಸ್ ವಿಚಾರಗಳೇ ಇಲ್ಲ. ಓಕೆ, ಅದರ ಜೊತೆಗೆ ಆಗ ಒಂದು ವಿಚಾರ ತಾವು ಪ್ರಸ್ತಾಪ ಮಾಡಿದ್ರಿ, ಶಾಸಕರ ಕಚೇರಿಯ ಬಗ್ಗೆ ಆಪ್ತ ಸಹಾಯಕರನ್ನು ಇಟ್ಟುಕೊಂಡು ಜನರನ್ನು ತಲುಪುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ, ಅದರ ಬಗ್ಗೆ ಅಷ್ಟು ಅನುದಾನ ಬಳಕೆ ಅಗತ್ಯ ಇರಲಿಲ್ಲ ಅನ್ನುವಂಥ ಒಂದು ಆರೋಪಗಳು ಕೂಡ ಬಂತು. ಏನು ಹೇಳ್ತೀರಿ ಸರ್, ಈಗ ಹೇಗಿದೆ ಜನರ ಸ್ಪಂದನೆ? ನೋಡಿ, ಯಾವುದೇ ಒಂದು ಕೆಲಸಗಳು ಮಾಡಬೇಕಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನೀವು ಇಲ್ಲಿ ಆಫೀಸ್ ಮಾಡಿ ಏನಿಲ್ಲದಿದ್ದರೆ ಮಾಡಲಿಕ್ಕೆ ಆಗ್ತದೆ? ಆಗೋದಿಲ್ಲ. ಅಲ್ಲಿ ವರ್ಕಿಂಗ್ ಒಳ್ಳೆ ಅಟ್ಮಾಸ್ಫಿಯರ್ ಬೇಕು, ಅಲ್ಲಿ ಜನಗಳು ಬಂದಾಗ ಸ್ಪಂದನೆ ಬೇಕು. ಹಿಂದೆ ಎಲ್ಲ ಜನಗಳೇ ಬರ್ತಾ ಇಲ್ಲ. ಯಾರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ, ನಾನು ಯಾರನ್ನು ಆರೋಪ ಮಾಡೋದಿಲ್ಲ ಅಂತ ನಾನು ಸುಮ್ಮನೆ ಕೂತದ್ದು ಇಷ್ಟವರೆಗೆ. ನೀವೀಗ ಕೇಳಿದ್ದಕ್ಕೆ ನಾನು ಉತ್ತರ ಕೊಡಬೇಕಾಗ್ತದೆ, ಇಲ್ಲಾದರೆ ಅದು ನಮ್ಮದು ತಪ್ಪಾಗ್ತದೆ. ಮೊದಲಿನವರು ಯಾರು ಮಾಡಬಾರ್ದಂತ ಇಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಒಬ್ಬರು 56, 60, 69 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ನಾನು ಯಾರ ಹೆಸರನ್ನು ಯಾರು ಅವ್ರು ಮಾಡಲಿ, ಅದು ಮಾಡಲಿಕ್ಕೆ ಏನು ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ. ಅದು ಅವರಿಗೆ ಇವತ್ತು ಮುಖ್ಯಮಂತ್ರಿಗಳ ಕಚೇರಿಗಳಿಗೆ ಮಾಡ್ತಾರೆ, ಇನ್ನೊಂದಕ್ಕೆ ಮಾಡ್ತಾರೆ. ಅಲ್ಲಿ ವರ್ಕಿಂಗ್ ಅಟ್ಮಾಸ್ಫಿಯರ್ ಬೇಕು ಅಂತ ನಾವು ಮಾಡಿರುವಂಥದ್ದು. ನನಗೆ ಸಿಗುತ್ತಿರುವಂಥದ್ದು 90,000 ರೂಪಾಯಿ ಸಂಬಳ. ನಾನು ಕೊಡ್ತಾ ಇರುವಂಥದ್ದು 2.25 ಲಕ್ಷ ರೂಪಾಯಿ ಸಂಬಳ ನನ್ನ ಆಪ್ತ ಸಹಾಯಕರಿಗೆ. ನಾನು ಅದರಲ್ಲಿ ಒಬ್ಬರನ್ನ ಸಂಬಳವನ್ನು ಒಳಗೆ ಹಾಕಿ ನನಗೆ ಬೆಂಗಳೂರಲ್ಲಿ 2 PAಗಳು ಯಾಕೆ ನನ್ನ ಬ್ಯಾಗ್ ಇಟ್ಕೊಂಡು ಹೋಗ್ಲಿಕ್ಕೆ? ಅದಕ್ಕೇನಲ್ಲ, ಎಲ್ಲ ಜನರ ಕೆಲಸ ಆಗಬೇಕು, ಇಲ್ಲಿ ಡೆವಲಪ್ಮೆಂಟ್ಗಳಾಗಬೇಕು, ಇಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕು, ಫೈಲ್ಗಳನ್ನ ಹಂತದಲ್ಲಿ ಇಷ್ಟರೊಳಗೆ ಯಾಕೆ 1,000 ಕೋಟಿ ಬಂದಿಲ್ಲ? 960 ಕೋಟಿ ದಕ್ಷಿಣ ಕನ್ನಡ ಮೊದಲು 5 ವರ್ಷ ಸರ್ಕಾರ ಇರಲಿಲ್ವಾ? ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ? ಪಶುವೈದ್ಯಕೀಯ ಕಾಲೇಜು 5 ಇಂಚು ಧೂಳು ಹಿಡ್ಕೊಂಡು ಇರಬೇಕಿತ್ತ? 5 ವರ್ಷದಲ್ಲಿ ಇರಬೇಕಿತ್ತ? ಮಾಲಿಂಗೇಶ್ವರ ದೇವಸ್ಥಾನಕ್ಕೆ 5.5 ಕೋಟಿ ಇಷ್ಟವರೆಗೆ ಬಂದಿದೆಯಾ? ನಾನು ಕೇಳ್ತಿರೋ ಡ್ರೈನೇಜ್ ಫೆಸಿಲಿಟಿ ಇವತ್ತಿನವರೆಗೆ ಸರ್ವೆ ಮಾಡಲಿಕ್ಕೆ ಆಗಿ ಬಂದಿದೆಯಾ? ತುಳುವಿನ ಬಗ್ಗೆ ಯಾರಾದರೂ ಇಷ್ಟವರೆಗೆ ಯಾರಾದರೂ ಮಾತಾಡಿದವರು ಇದ್ದಾರಾ? 14 ದಿವಸ ಕಲಾಪದಲ್ಲಿ 12 ದಿವಸ ಮಾತಾಡಿದ್ದೀನಿ. ಅಡಿಕೆ ವಿಚಾರ, ಬಾಕಿ ವಿಚಾರ ಎಲ್ಲ ಮಾತಾಡಿದ್ದೀನಿ, ಪರವಾಗಿ ಮಾತಾಡಿದ್ರು ಅವರು. 32,000 ಅಕ್ರಮ ಸಕ್ರಮ 94C ಫೈಲು ಅಲ್ಲಿ ಬಿದ್ದು ಬೀಳುವಂಥ ಅವಶ್ಯಕತೆ 5 ವರ್ಷದಲ್ಲಿ ಯಾರಿಗೆ ಕಾಣಿಲ್ವಾ? ಇದಕ್ಕೆಲ್ಲ ಕಚೇರಿ ಬೇಕು ಅಂತ ಹೇಳಿತು. ಇದಕ್ಕೆ ಕಚೇರಿ ಬೇಕು. ನಾವೇನು ದುಡ್ಡು ಮಾಡಬೇಕಿದ್ರೆ ನಮಗೆ ಕಚೇರಿ ಬೇಡ ಆಯಿತು. ಒಂದು ಸಲ ಕೌಂಟ್ರ್ ಮಾಡಿ ಅಲ್ಲಿ ಕೂತ್ಕೊಳ್ಳೋದು, ಜನ ಬಂದಾಗ ತಪ್ಪಿಸಿ ಓಡೋದು, ಮತ್ತು ಯಾರೆಲ್ಲ ದುಡ್ಡು ಕೊಡ್ತಾರೆ ಅವ್ರದ್ದು ಅಕ್ರಮ ಸಕ್ರಮ ಇದು ಕಲೆಕ್ಷನ್ ಮಾಡುವ ಸೆಂಟರ್ ಮಾಡಬೇಕಿದ್ರೆ ಆಫೀಸ್ ಬೇಡ, 8 ಜನ 6 ಜನ PEಗಳು ಬೇಡ, ಒಬ್ಬ ಏಜೆಂಟ್ 2 ಏಜೆಂಟುಗಳು ಸುತ್ತಮುತ್ತ ಇದ್ದರೆ ಆ ಏಜೆಂಟುಗಳ ಮುಖಾಂತರ ದುಡ್ಡು ತೆಕ್ಕೊಂಡು ಕಡತವನ್ನು ಮಾಡುವಂಥದ್ದು.
ಅವರಿಗೆ ಬೇಡ. ನಾನು ಮೊದಲು ಹೇಳಿದಾಗೆ ನಾನು ದುಡ್ಡು ಮಾಡಲಿಕ್ಕೆ ರಾಜಕೀಯಕ್ಕೆ ಬಂದವನಲ್ಲ. ನಾನು ಸೇವೆ ಮಾಡಲಿಕ್ಕೆ ಬಂದಿದ್ದೇನೆ. ಜನಗಳ ಆಶೀರ್ವಾದ ಬೇಕು, ದೇವರ ಆಶೀರ್ವಾದ ಬೇಕು. ನಾನು ಇದನ್ನು ನಿಜವಾಗ್ಲೂ ಬೇರೆ ಬಗ್ಗೆ ಮಾತಾಡೋದಿಲ್ಲ ಅಂತ ಕೂತಿದ್ದೀನಿ. ಇವತ್ತು ನೀವು ಪ್ರಶ್ನೆ ಕೇಳುವಾಗ ನನ್ನ ಆ ಬ್ಲಾಕ್ ಏನು ಅದು ಓಪನ್ ಆಯಿತು, ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ಆದರೂ ನಾನು ಯಾರ ಬಗ್ಗೆನೂ ವಿಚಾರಗಳನ್ನು ಹೇಳುವುದಿಲ್ಲ, ಯಾರ ಬಗ್ಗೆನೂ ಮಾತಾಡೋದಿಲ್ಲ. ಅಭಿವೃದ್ಧಿ ಬಗ್ಗೆ ಮಾತಾಡ್ತೀನಿ. ನಾನು ಖರ್ಚು ಏನು ಮಾಡಿದ್ದೀನಿ ಜನರಿಗಾಗಿ ಮಾಡಿದ್ದೀನಿ, ನನ್ನ ಸ್ವಂತಕ್ಕೆಲ್ಲ. ಯಾರು ಶಾಸಕರಾಗ್ತಾರೆ ಆ ಶಾಸಕರಿಗೆ ಕೂತ್ಕೊಳ್ಳಿಕ್ಕೆ ಇರುವಂಥದ್ದು. ನಾನು ಎಷ್ಟು ವರ್ಷ ಶಾಸಕನಾಗಿದ್ದೇನೆ ನನಗೆ ಕೂತ್ಕೊಳ್ಳಿಕ್ಕೆ. ಇನ್ನು ಯಾರಿಗೆ ನಾನು ಅದನ್ನು ನಾನೇನು ತಗೊಂಡು ಹೋಗೋದಿಲ್ಲ ನನ್ನ ಮನೆಗೆ. ಅದು ಯಾರಿಗೆ ಇಡುತ್ತದೆ, ಯಾರಿಗೆ ಆ ಯೋಗ್ಯತೆ ಬರ್ತದೆ, ಯಾರು ಕೆಲಸ ಮಾಡ್ತಾರೆ, ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವನಿಗೆ ಕೂತ್ಕೊಳ್ಳಿಕ್ಕೆ ಇರುವಂಥದ್ದನ್ನು ಅದು ಎಲ್ರಿಗೂ ಬೇಕಾಗಿ ಅಲ್ಲಿ ಕೂತ್ಕೊಳ್ಳೋನು ಕೂಡ ಮುಂದಿನ ಎಲ್ಲ ಜನರಿಗೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡಲಿ, ಪುತ್ತೂರಿನ ಅಭಿವೃದ್ಧಿಗಾಗಿ ಕೆಲಸ ಮಾಡಲಿ ಅಂತ ನಾನು ಅವರಿಗೆ ವಿನಂತಿ ಮಾಡಿಕೊಳ್ಳೋದು ಅವ್ರ ಹತ್ರ ನನ್ನ ಕಳಕಳಿಯ ವಿನಂತಿ. ಓಕೆ. ಅದರ ಜೊತೆಗೆ ಈಗ ಶಾಸಕರ ನೇತೃತ್ವದಲ್ಲಿ ಒಂದಷ್ಟು ಆಪರೇಷನ್ ಹಸ್ತ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಆರೋಪ. ಬಹುಶಃ ಪಂಚಾಯತ್ನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಒಂದಷ್ಟಂತ ಬೆಳವಣಿಗೆಗಳನ್ನು ನೋಡಿದ್ದೇವೆ. ನೋಡಿ, ಇದು ಆಪರೇಷನ್ ಹಸ್ತ ಖಂಡಿತ ಅಲ್ಲ. ಓಕೆ. ಈ ಸರ್ಕಾರದ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಒಂದು ಜನಗಳಿಗೆ ಏನಾಗ್ತಿತ್ತು ಮನಸ್ಸಲ್ಲಿ ಅಂತ ಹೇಳಿದರೆ, ಇದು ಎಲ್ಲ ಕಾಂಗ್ರೆಸ್ ಪಕ್ಷದ ಸುಳ್ಳು ಭರವಸೆಗಳು ಅಂತ ಇತ್ತು. ನಮ್ಮ ಕುಟುಂಬಸ್ಥರಿಗೆ, ನಮ್ಮ ಹತ್ತಿರದ ಬಂಧುಗಳಿಗೆ 2,2 ಸಾವಿರ ರೂಪಾಯಿ ಬಂದಿದೆ. ಏನು ಅಕ್ಕಿ ಭಾಗ್ಯ, ಅನ್ನ ಭಾಗ್ಯ ಬಂತು, ದುಡ್ಡೆಲ್ಲ ಅವರವರ ಅಕೌಂಟಿಗೆ ಹೋಗುವಂಥದ್ದಾಯಿತು. ಬಸ್ಸಿನಲ್ಲಿ ಬಸ್ ಪಾಸ್ ಕೊಡುವಂಥದ್ದು ಮಹಿಳೆಯರಿಗೆ ಉಚಿತವಾಗಿ. ಯಾವ ಮಹಿಳೆ ಕೂಡ ಎಲ್ಲಿ ಬೇಕಿದ್ರು ಪ್ರಯಾಣ ಮಾಡ್ಬೋದು. ಅದಕ್ಕೆ ದುಡ್ಡು ಕೊಡಿ, ಇದಕ್ಕೆ ದುಡ್ಡು ಕೊಡಿ, ಬಸ್ ಹತ್ತೋದು, ಕಂಡಕ್ಟರ್ಗೆ ತೋರಿಸೋದು, ಕಾರ್ಡು ಹೋಗ್ತಾನೆ ಇರುವಂಥದ್ದು ಯಾವ ಸರ್ಕಾರ ಕೊಟ್ಟಿದೆ? ದುಡ್ಡು ಕೊಡೋದು. ಅಕ್ಕಿ ಬಗ್ಗೆ ಮೊದಲು ಅಕ್ಕಿ ಕೊಡ್ತಾ ಇದ್ರು, ಆ ಅಕ್ಕಿಯನ್ನು ತಿನ್ಲಿಕ್ಕೆ ಆಗ್ತಿದ್ದ. ಹಾಕಿ ಸೂರಿ ಬಂದ ಹಾಕಿ ಇವಾಗ ದುಡ್ಡು ಅವರ ಅಕೌಂಟಿಗೆ ಬರ್ತದೆ. ಅವರಿಗೆ ಅಕ್ಕಿ ತಗೋಬಹುದು, ಕುಚಿಲಕ್ಕಿ ತಗೋಬಹುದು, ತರಕಾರಿ ತಗೋಬಹುದು, ಮೆಡಿಸಿನ್ ತಗೋಬಹುದು, ಸ್ವಂತ ಬಳಕೆ ಮಾಡ್ಬೋದು. ಕರೆಂಟ್ ಬಿಲ್ 0 ಆಯಿತು. ನನ್ನ ಎಷ್ಟೋ ಜನ ನಮಗೆ ಪರಿಚಯದವರಿಗೆ. ಆನಂತರ 2,000 ರೂಪಾಯಿ ಗೃಹಲಕ್ಷ್ಮಿಯಲ್ಲಿ ಅವರ ಮನೆಗೆ 60 ಕೋಟಿ 64 ಕೋಟಿ ದಕ್ಷಿಣ ಕನ್ನಡ, 740 ಕೋಟಿ ಒಂದು ವರ್ಷಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಆ 740 ಕೋಟಿ ಎಲ್ಲಿ ಹೋಗ್ತಿತ್ತು? ಯಾರ ಕಾಂಟ್ರಾಕ್ಟ್ರಿಗೆ, ಯಾರ ಬ್ರಿಡ್ಜ್ ಯಾವುದೋ ಒಂದು ಮಾಡಿಕೊಂಡು ಅರ್ಧ ಕಾಂಟ್ರಾಕ್ಟರ್ ತಿಂತಾ ಇದ್ದ, ಅರ್ಧ ಪೊಲಿಟಿಕಲ್ ನಮ್ಮಂಥ ತಿನ್ನುವವರು ನುಂಗುವವರು ಇರ್ತಾರಲ್ಲ ರಾಜಕೀಯದಲ್ಲಿ, ಅವರು ತಿಂದು ಬಿಡ್ತಾ ಇದ್ರು. 40%, 20%, 30% ಅಂತ ತಿಂದು ತೇಗ್ತಾ ಇದ್ರು. ಇವತ್ತು 64 ಕೋಟಿ ಯಾರಿಗೆ ಹೋಗಿದೆ? ಬಡವರ ಕೈಗೆ ಸೇರುವಂತಾಗಿದೆ. ಖುಷಿ ಆಗ್ತದೆ. ಅವರು ಇದನ್ನೆಲ್ಲ ನೋಡಿ ಅವರು ಸ್ವ ಇಚ್ಛೆಯಿಂದ ಬರೋದು ಆಪರೇಷನ್ ಹಸ್ತ ಅಲ್ಲ. ಇದು ಆಪರೇಷನ್ ಅಂತ ಕೈ ಕೊಟ್ಟು ಬರುವಂಥದ್ದು, ಕೈ ಎಳ್ಕೊಂಡು ಬರುವಂಥದ್ದಲ್ಲ. ಅವರೇ ಕೈ ಕೊಟ್ಟು ಬರೋದು ನಮ್ಮ ಹತ್ರ. ನಾವು ಬರ್ತೇವೆ ನಿಮ್ಮ ಜೊತೆಯಲ್ಲಿ. ಜನ ಒಪ್ಪಿದ್ದಾರೆ, ಜನ ನಂಬಿದ್ದಾರೆ. ಇಲ್ಲಿ ರಾಜಕೀಯ ಮಾಡ್ತಾ ಇದ್ದದ್ದು ಧರ್ಮದ ಮೇಲೆ, ಬರೀ ಧರ್ಮದ ಮೇಲೆ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ 5 ವರ್ಷದಲ್ಲಿ? 5 ವರ್ಷದಲ್ಲಿ ಯಾವುದೇ ಡೆವಲಪ್ಮೆಂಟ್ಗಳಿಲ್ಲ. ಬರೀ ಧರ್ಮದ ಮೇಲೆ ರಾಜಕೀಯವನ್ನು ಮಾಡಿರುವಂಥದ್ದು. ಅದನ್ನು ಜನ ಇವತ್ತು ತಿಳ್ಕೊಂಡಿದ್ದಾರೆ. ನಾವು ಧರ್ಮದ ಮೇಲೆ ಹೇಳೋದಲ್ಲ, ನಾನು ಕೆಲಸ ಮಾಡ್ತೀನಿ. ನಾನು ಹೇಳ್ತಿರೋದು ಒಂದೇ, ಯುವಕರ ಕೈಗೆ ಕೆಲಸ ಕೊಡುವಂಥ ಕೆಲಸ ಮಾಡಬೇಕು, ಅಭಿವೃದ್ಧಿ ಆಗಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಿದೆ. ಆಪರೇಷನ್ ಹಸ್ತ ಅಲ್ಲ, ಅವರು ಶೇಕ್ ಹ್ಯಾಂಡ್ ಮಾಡಿ ನಮ್ಮ ಕಡೆ ಬರ್ತಾ ಇರುವಂಥದ್ದು. ಇನ್ನಷ್ಟು ಜನ ಬರಲಿಕ್ಕಿದ್ದಾರೆ, ತುದಿ ಕಾಲಲ್ಲಿ ನಿಂತಿದ್ದಾರೆ, ಬರ್ತಾರೆ. ನೀವು ನೋಡ್ತಾ ಇರಿ, ನಿಮಗೆ ನಿಮ್ಮ ಪೇಪರಲ್ಲಿ ಬರ್ತಾ ಇರೋದು, ಸುದ್ದಿ ಮಾಧ್ಯಮದಲ್ಲಿ ತುಂಬ ಜನ ಕ್ಯೂ ಅಲ್ಲಿದ್ದಾರೆ, ಬರ್ತಾ ಇದ್ದಾರೆ. ಓಕೆ. ಸೊ ಇದು ಮುಂದುವರಿಯುತ್ತೆ ಅಂತ. ಎಸ್. ಓಕೆ. ಸೊ ಬಹುಶಃ ಸಮಯ ಕೂಡ ಮೀರ್ತಾ ಇದೆ. ಶಾಸಕರು ಈಗ ಒಂದು ಹಂತದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಪ್ರತಿ 3 ತಿಂಗಳಿಗೊಮ್ಮೆ ಬಂದು ಈ ರೀತಿ ಸಾರ್ವಜನಿಕರ ಜೊತೆಗೆ ಒಂದು ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾನೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಒಬ್ಬರು ಆಗದಿಂದ ವೆಯ್ಟ್ ಮಾಡ್ತಿದ್ದಾರೆ. ಒಂದು ಲಾಸ್ಟ್ ಕಾಲನ್ನು ಒಂದು ಅಟೆಂಡ್ ಮಾಡಿಬಿಡೋಣ ಅಂತ ಹೇಳ್ತಾ. ಹಲೋ 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 ಸೊಲ್ಮೇಲು ಪುತ್ತೂರದ ಶಾಸಕರಿಗೆ ನಮಸ್ತೆ. ಕುದರ್ ಒಲ್ಪಾಡ್ದು ಕಾಲ್ ಮಂತೊಂದುಲ್ಲಾರೆ ವಿನೋದ್ ರೈ ಕೊಲ್ಪಿಗಿರ್ದು ವಿನೋದ್ ರೈ ಅಶೋಕರ್ನ ವಿಶೇಷವಾದ ಸೊಲ್ಮೇಲು ಇರಗೆ ಧನ್ಯವಾದ. ಒಂದಿನದಾತ್ ವಿಧಾನಸಭೆ ನಮ್ಮ ಅಪ್ಪೆ ಭಾಷೆ ತುಳು ಭಾಷೆದ ಬಗ್ಗೆ ಬಾರಿ ಪೊರ್ಲುಡೆ ವಿಚಾರನ ಮಂಡಿಸಾತಾರೆ. ನಮ್ಮ ಒಂಜಿ ಭಾಷೆಗೆ ಅಧಿಕೃತ ಸ್ಥಾನಮಾನ ತಿಕ್ಕೊಡೊಂದು ಪ್ರಯತ್ನವಂತೊಂದುಲ್ಲ ರೈಕ್ ಬೋಡಾಟೆ. ಅವತ್ತಿಗೆ ನಮ್ಮ ಒಂದು ತುಳುನಾಡದ ವಿಶೇಷ ಜಾನಪದ ಕ್ರೀಡೆ ಕಂಬಳ.
ಕಂಬಳಗ आणि ಸುಪ್ರೀಂ ಕೋರ್ಟ್ ಇದು ಹೋರಾಟ ಮಾಡ್ತಾರೆ ಅಂದೆ ಅವತ್ತಾನ ಇದು ಬೆಂಗಳೂರುಟ್ಲ ಬಾರಿ ಪೊರ್ಲುಟೆ ಮಾಡ್ಕೊಡೋದು ಬಿದಾಡ್ತಾರೆ ಅಂದೆ ಅವಕ್ಲೆಡ್ಡ ಅವರು ನಿಖಿಲಪುರ ಸಾಕಾರ ನಮ್ಮ ರೈತರಿಗೆ ಒಂಜಿ ಮಾಡಿ ಬಾರಿ ಮಲ್ಲ ಸಮಸ್ಯೆ ಆಗ್ತದೆ. ಸುಮಾರು ಜನ ಇನ್ನ ಸೊಸೈಟಿ ಪೋಪುಡೆ ಕೇನುಣೆ ಬರ್ಪುಣೆ ಆಯ್ತದೆ ಬೆಲೆ ವಿಮೆತ ಬಗ್ಗೆ ಇನ್ನೊಂಜಿ ವಿಧಾನಸಭೆ ಪಾತ್ರದ ಮಂತ್ ಕೊಡಿ ಅವಕ್ಕೊಂಜಿ ಸೋಲ್ ಮೇಲೆ ಅಂತೆ ಇರು ಮನ್ಪುಣಕ್ಕಿನ ಪೂರ ಕಾರ್ಯ ನಾನಾತಿ ಎಡ್ಡೆ ಆವಡು ಆ ಕೇಮಪುಲ ನಮ್ಮ ಪುತ್ತೂರಿಗೆ ಬರಡು ನಮ್ಮ ಜಗನ್ ಪೂರ್ವಜಿ ಉದ್ಯೋಗ ಭಾಗ್ಯ ಬರಡು ವಿನಾಂತಿ ಮಾಡ್ತಾರೆ. ಧನ್ಯವಾದ ಥ್ಯಾಂಕ್ ಯು. ನಿಖಿಲಪುರ ಸಹಕಾರ ಇಪ್ಪಡು ಕಂಬಳಾಲಪುರ ಪೊರ್ಲುಡು ಮಲ್ಪಗ ಜನ ಆಶೀರ್ವಾದ ಮಲ್ತನೆ ಕೆಲಸ ಮಲ್ಪಾರೆ ಖಂಡಿತ ನಿಲಿಟ್ಟಿ ಕೆಲಸ ಮಲ್ಪೆ ಬಿಡೋದನ್ನ. ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಸರ್. ಈ ಸಂದರ್ಭದಲ್ಲಿ ಕೊನೆಯದಾಗಿ ಬೆಂಗಳೂರಿನಲ್ಲಿ ನಡೆಯುವಂಥ ಕಂಬಳದ ಬಗ್ಗೆ ಒಂದಷ್ಟು ಮಾಹಿತಿ ಜೊತೆಗೆ ಕೊನೆಯ ಮಾತು ಈ ಸಂದರ್ಭದಲ್ಲಿ. ನೋಡಿ, ಕಂಬಳ ಮಾಡುವಂಥದ್ದು ಈ ಕಂಬಳವನ್ನು ಭಾರಿ ಹಿಂದಿಂದ ಹೋರಾಟ ಮಾಡಿಕೊಂಡು ಬಂದೆ. ನಂದು ಒಂದು ವಿಚಾರಗಳಿದೆ. ನಾನು ಒಂದು ವಿಚಾರವನ್ನು ಕೈಗೆತ್ತಿಕೊಂಡು ಅದನ್ನು ಹೋರಾಟ ಮಾಡಿದರೆ ಅದು ಬಿಡುವುದಿಲ್ಲ ಬೇಗ. ಕಂಬಳವನ್ನು ಎಷ್ಟು 7 ವರ್ಷದಿಂದ ಹೋರಾಟ ಮಾಡಿ 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 ಎಲ್ಲ ಮಾಧ್ಯಮಗಳೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ನಾನು ಹೋದಲ್ಲಿ ಎಲ್ಲ ಸಹಕಾರಗಳು ಆ ಸಬ್ಜೆಕ್ಟಿಗೆ ಸಿಗ್ತಾ ಇದೆ. ಈ ಕಂಬಳವನ್ನು ಉಳಿಸ್ಲಿಕ್ಕೆ ಮಾಧ್ಯಮದ ಪಾತ್ರವನ್ನು ತುಂಬ ಇದೆ. ಇವತ್ತು ಕೂಡ ಹೋರಾಟ ಮಾಡಿ ಮಾಡಿ ಇಲ್ಲಿ ಸುಗ್ರೀವಾಜ್ಞೆ ಆಯಿತು, ಮೇಲೆ ಹೋಯಿತು, ಅದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸೈನ್ ಮಾಡಿದರು. ಆನಂತರ ಕೂಡ ಈ ಪೇಟದವರು ಬೇರೆ ಬೇರೆ ವಿಚಾರವಾಗಿ ಸುಪ್ರೀಂ ಕೋರ್ಟಲ್ಲಿ ವಾದ ಹಾಕಿದರು. ಯಾವುದೇ ಒಂದು ಕಂಬಳ ಸಮಿತಿ ಆಗಲಿ, ಜಿಲ್ಲಾ ಕಂಬಳ ಸಮಿತಿ ಆಗಲಿ, ಯಾವುದೇ ಒಂದು ಕಂಬಳ ಸಮಿತಿಯವರು ಅದಕ್ಕೆ ಅಪ್ಲಿಕೇಶನ್ ಆಗಿ ಪಿಟಿಷನ್ ಹಾಕಲಿರುವಂಥದ್ದು ಇಲ್ಲ, ಇಂಪ್ಲೀಡಿಂಗ್ ಪಿಟಿಷನ್ ಹಾಕಿದವರು ಇಲ್ಲ. ನಾನು ನನ್ನ ಸ್ವಂತ ಖರ್ಚು, ನಿಮಗೆಲ್ಲ ಗೊತ್ತಿರ್ಬೋದು, ಸುಪ್ರೀಂ ಕೋರ್ಟಲ್ಲಿ ವಾದ ಮಂಡಿಸಬೇಕಿದ್ರೆ ಎಷ್ಟು ಖರ್ಚಾಗ್ತದೆ ಅಂತ ನಿಮಗೆ ಗೊತ್ತು. ಒಂದು ವಾಯಿದೆಗೆ 1 ಲಕ್ಷ ರೂಪಾಯಿ ಕೊಡಬೇಕು. ಅದು ಸೀನಿಯರ್ ಕೌನ್ಸಿಲ್ ಇರುವಂಥದ್ದು. ಅದು ಕಡಿಮೆ ಅಲ್ಲ, ಆ್ಯಕ್ಚುಲಿ 2 ಲಕ್ಷ 2.5 ಲಕ್ಷ ಇರುವಂಥದ್ದು. ಅವರು ಕಂಬಳಕ್ಕೆ ಅಂತ ಹೇಳಿಬಿಟ್ಟು ನಮಗೆ ಅದು ಮಾಡಿಕೊಡುವಂಥದ್ದು. ಎಷ್ಟೋ 1.5-2 ವರ್ಷದಲ್ಲಿ ಎಷ್ಟೋ ವಾಯಿದೆಗಳಾಯಿತು. ನಿರಂತರ ಸಾಲಿಟರ್ ಜನರಲ್ ಮತ್ತು ಅಡ್ವೊಕೇಟ್ ಎಡಿಷನಲ್ ಸಾಲಿಟರ್ ಜನರಲ್ ಅವರಿಗೆ ಮಾಹಿತಿಗಳನ್ನು ಕೊಡುವ ಮುಖಾಂತರ ಅವರನ್ನು ಹೋರಾಟ ಮಾಡಿಕೊಂಡು ಸುಪ್ರೀಂ ಕೋರ್ಟಲ್ಲಿ ನಮ್ಮ ಪರವಾಗಿ ತೀರ್ಪು ಬರೋವರೆಗೆ, ಫೈನಲ್ ಜಡ್ಜ್ಮೆಂಟ್ ಬರೋವರೆಗೆ ಹೋರಾಟವನ್ನು ಮಾಡಿದ್ದೀನಿ. ಕಂಬಳವನ್ನು ಉಳಿಸುವಂಥ ಪ್ರಯತ್ನ ಆಯಿತು. ನಾನು ಮೊನ್ನೆ ವಿಧಾನಸಭೆಯಲ್ಲಿ ಕನ್ನಡ ತುಳುವಲ್ಲಿ ಮಾತಾಡಿದ್ದೀನಿ. ತುಳುವಿಗೆ ಒಂದು ಆದ್ಯತೆ ಕೊಡಬೇಕು. ಎಷ್ಟೋ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಷೆಗಳಿದೆ. ಇವತ್ತು ಕೇರಳದಲ್ಲಿ 14 ಭಾಷೆಗಳಿದೆ, ವೆಸ್ಟ್ ಬೆಂಗಾಲಲ್ಲಿ 16 ಭಾಷೆಗಳಿದೆ, ಹೆಚ್ಚುವರಿ ಭಾಷೆಗಳಾಗಿ 8ನೇ ಪರಿಚಯದಕ್ಕೆ ಸೇರಿಸುವಂಥ ನಮ್ಮ ಕನಸು ನನಸಾಗ್ತದಾ ಇಲ್ವ ಅಂತ ನನಗೆ ಗೊತ್ತಿಲ್ಲ. 8ನೇ ಪರಿಚಯದಕ್ಕೆ ಸೇರಿಸಬೇಕಾದರೂ ಇದು ಹೆಚ್ಚುವರಿ ಕರ್ನಾಟಕದ ಹೆಚ್ಚುವರಿ ಭಾಷೆಗಾದರೆ ಅದಕ್ಕೆ ಪೂರಕವಾಗಿ 50% ಅದಕ್ಕೆ ಸಪೋರ್ಟ್ ಸಿಕ್ಕಿದಂಥದ್ದು ಆಗ್ತದೆ. ಈ ಹೆಚ್ಚುವರಿ ಭಾಷೆಗೆ ತಗೊಳ್ಳಿಕ್ಕೆ ಇವರಿಗೇನು ಕಷ್ಟ ಏನಿಲ್ಲ. ಸರ್ಕಾರ ಏನು ಆದ್ಯತೆ ಕೊಡಬೇಕು, ನಮಗೆ ಬೆನಿಫಿಟ್ ಇದೆ. ನೋಡಿ, ಈಗ ತುಳು ಕೋಟ ಮೆಡಿಕಲ್ ಸಿಟಿಗಿದೆ. ಇದು ಅಷ್ಟು ರಿಸರ್ವೇಷನ್ ತುಳುವಿಗೆ ಬರುವಂಥದ್ದು ಆಗ್ತದೆ. ತುಳುವಿನ ಮಕ್ಕಳಿಗೆ, ನಮ್ಮ ದಕ್ಷಿಣ ಕನ್ನಡ ಉಡುಪಿಯ ಮಕ್ಕಳಿಗೆ, ನನಗೇನು ನನ್ನ ಸ್ವಂತಕ್ಕೆ ನಾನು ಹೇಳಿರುವಂಥದ್ದಲ್ಲ. ಅದಕ್ಕೆ ಹೋರಾಟ ಮಾಡಬೇಕು, ಅದರ ಬಗ್ಗೆ ಇದರಲ್ಲಿ ಮಾತಾಡಬೇಕು. ನಾವೆಲ್ಲ ತುಳುವರಿದ್ದೀವಿ, ನಾವು ಮಾತಾಡೋದು ಕಡಿಮೆ. ದಕ್ಷಿಣ ಕನ್ನಡದವರು ಮಾತಾಡಲಿಕ್ಕೆ ಮತ್ತು ಕೇಳೋದು, ಅನುದಾನ ಕೇಳೋದು ಕಡಿಮೆ. ನಾವು ಒಂದು ಘಟ್ಟದ ಮೇಲೆ ಕಡೆ ನೋಡಂತೆ ಒಂದು ಕೋಟಿ ಗಟ್ಟಲೆ ಅನುದಾನ ಕರ್ಕೊಂಡು ಹೋಗ್ತಾರೆ. ನಾವು ಹೈಯೆಸ್ಟ್ ರಾಜಸ್ವ ಕೊಡುವಂಥದ್ದು, ಟ್ಯಾಕ್ಸ್ ಪೇಯರ್ಸು ಆಫ್ ದಿಸ್ ಸ್ಟೇಟ್. ಈ ಕರ್ನಾಟಕದಲ್ಲಿ ಬ್ಯಾಂಗ್ಳೂರು ಬಿಟ್ಟರೆ ನಾವೇ ಕೊಡುವಂಥದ್ದು. ನಾವು ಸಮಾಧಾನಿಗಳು, ನಾವು ತಿಂದದ್ದು ಸಾಕು, ನಮಗೆ ಕೊಟ್ಟದ್ದು ಸಾಕು, ನಾವು ಮಾತಾಡೋದಿಲ್ಲ. ನಾವು ಮಾತಾಡಬೇಕು, ಗಲಾಟೆ ಮಾಡಬೇಕಂತ ನಾನು ಹೇಳೋದಲ್ಲ. ತಿಳ್ಕೊಂಡು ಇಷ್ಟು ಜನ ರಾಜಕಾರಣಿಗಳು ಹೋಗಿದಾರಲ್ಲ, ದೊಡ್ಡ ದೊಡ್ಡ ಪದವಿಗಳನ್ನು ಸ್ವೀಕಾರ ಮಾಡಿದಾರಲ್ಲ. ಈಗ ನೀವು ಮಂಗಳೂರಿನಲ್ಲಿ ನೀವು ಹೇಳ್ತೀರಿ ಪೋರ್ಟ್ ಮಾಡಿದ್ದು ಯಾರು? ಮಲ್ಯ ಅಂತ ಹೇಳ್ತಾರೆ. KREC ಮಾಡಿದವರು ಯಾರು? ಮಲ್ಯ ಅಂತ ಹೇಳ್ತಾರೆ. ದಿಸ್ ಇಸ್ ದ ಬೆಂಚ್ ಮಾರ್ಕ್ ಅಂತ ನಾನು ಹೇಳೋದು. ಆನಂತರ ಎಷ್ಟು ರಾಜಕಾರಣಿಗಳು ಬಂದರು. ನಮ್ಮ ರೈಲ್ವೆ ಟ್ರ್ಯಾಕು ಇದು ಏನಾದರೂ ಹೇಳ್ತಾರೆ, ಬಾಂಬೆ ಟು ಮ್ಯಾಂಗ್ಳೂರ್. ನಾವು ಇವರ ಆಸ್ಕರ್ ಫೆರ್ನಾಂಡಿಸು, ಅವರು ಇನ್ನೊಬ್ಬರು ಇದ್ರು, ಅವರ ಹೆಸರನ್ನು ಹೇಳ್ತೀವಿ. ಸೊ ಇಂಥ ಬೆಂಚ್ ಮಾರ್ಕ್ಗಳು ಆಗಬೇಕು. ಪ್ರಾಜೆಕ್ಟ್ಗಳು ಅವರ ಮನೆಯಿಂದ ದುಡ್ಡು ಕೊಟ್ಟು ಮಾಡಿದಲ್ಲ, ಸರ್ಕಾರದಿಂದ ಯೋಜನೆಗಳನ್ನು ತಂದ. ಇವತ್ತು ನಾಳೆ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಆದರೆ ದಿಸ್ ಬೆಂಚ್ ಮಾರ್ಕ್. ಇವತ್ತು ಅದು ಪ್ರವಾಸೋದ್ಯಮ ಕ್ಷೇತ್ರ ಆದರೆ ಅದು ಬೆಂಚ್ ಮಾರ್ಕ್. ಇಲ್ಲಿ ಡ್ರೈನೇಜ್ ಸಿಸ್ಟಮ್ಗಳಾದರೆ
ಅದು ಬೆಂಚ್ ಮಾರ್ಕ್. ಇದು ಜಿಲ್ಲೆ ಆದರೆ ಅಂಥ ಯೋಜನೆಗಳನ್ನು ತರುವಂಥ ಕೆಲಸಗಳು ಆಗಬೇಕು. ಹಾಗೆ ಕಂಬಳದ ಬಗ್ಗೆ ಕೂಡ ಅಲ್ಲಿ ಮಾತಾಡಿ, ಕಂಬಳದ ಬಗ್ಗೆ ತುಳುವಿನ ಬಗ್ಗೆ ಮಾತಾಡಿ, ತುಳು ಸಂಸ್ಥೆ ತುಳು ಸಂಘಟನೆಯವರು ಬಂದು ನನಗೆ ಸನ್ಮಾನ ಮಾಡುವಂಥ ಕೆಲಸ ಆಯಿತು. ಅವರು ಮತ್ತೆ ನನ್ನ ವಿನಂತಿ ಮಾಡಿಕೊಡೋದು ಹೇಳೋದಂತೆ, ಅಶೋಕ್ ರೈಗಳೇ ಇಷ್ಟು ವರ್ಷದಿಂದ ತುಳುವರು ಇಷ್ಟು ಜನ ಇದ್ದಾರೆ, ನಮಗೆ 1 ಎಕರೆ ಜಾಗ ಇಲ್ಲ ಬೆಂಗಳೂರಿನಲ್ಲಿ, ನಮಗೆ ಒಂದು ರಿಕ್ರಿಯೇಷನ್ ಕ್ಲಬ್ ಇಲ್ಲ. ತುಳುವರು ಬಂದು ಮಂಗಳೂರಿಗೆ ಉಡುಪಿ ಭಾಗದವರು ಬಂದರೆ ಅವರಿಗೆ ನಿಲ್ಲುವಂಥ ಒಂದು ರಿಕ್ರಿಯೇಷನ್ ಒಂದು ಇದಾಗಬೇಕು, 1 ಎಕರೆ ಜಾಗ ಆಗಬೇಕು, ಅದರ ಹಾಲ್ ಆಗಬೇಕು, ಮೀಟಿಂಗ್ ಹಾಲ್ಗಳೆಲ್ಲ ಆಗಬೇಕು, ಒಟ್ಟು ತುಳು ಭವನ ಆಗಬೇಕು ಅನ್ನೋ ವಿಚಾರ ಹೇಳಿದೆ. ಅದಕ್ಕೆ ನಾನು ಹೇಳಿದೆ ಕಂಬಳ ಮಾಡುವ, ಎಲ್ಲ ಪಕ್ಷದವ್ರನ್ನು ಕರೆಯ, ಪಕ್ಷಾತೀತವಾಗಿ ಯಾವ ಪಕ್ಷದ ಎಲ್ಲ ಪಕ್ಷ ಒಂದೇ, ಕಂಬಳ ಒಂದೇ ನಮ್ಮ ಪಕ್ಷ, ಬೆಂಗಳೂರು ಕಂಬಳ ನಮ್ಮ ಕಂಬಳ ಅಂತ ಮಾಡಿಕೊಂಡು ಕಂಬಳ ಮಾಡುವ. ಅದಕ್ಕೆ ಮುಖ್ಯಮಂತ್ರಿಯವರನ್ನು ಕರೆದು ನಾವು ಬೇಡಿಕೆ ಇಡುವ, ನಮಗೆ ತುಳು ಭವನಕ್ಕೆ 1 ಎಕರೆ ಜಾಗ ಕೊಡಬೇಕು, ತುಳು ಭವನಕ್ಕೆ ಒಂದು 5 ಕೋಟಿ ರೂಪಾಯಿ ದುಡ್ಡು ಕೊಡಬೇಕು. ದೊಡ್ಡ ಸಾಧನೆ ಕಂಬಳ. ನಮ್ಮ ಆಚಾರ ವಿಚಾರ ಪರಿಕಲ್ಪನೆಗಳು, ನಮ್ಮ ತಿನಿಸಿ ತಿಂಡುಗಳು ಎಲ್ಲವನ್ನು ಇಡೀ ವಿಶ್ವಕ್ಕೆ ತೋರಿಸುವಂಥ ಕೆಲಸ ನಮ್ಮ ಟ್ರೈ ಮಾಡುವಂಥ. ಇವತ್ತು ಎಷ್ಟು ದೊಡ್ಡ ದೊಡ್ಡ ಕಂಪನಿಗಳು ಬಂದಿದೆ, ESPN, ಸ್ಟಾರ್ ಸ್ಪೋರ್ಟ್ಸು ಎಲ್ಲ ನಮ್ಮ ಹತ್ರ ಕೇಳ್ತಾ ಇದ್ದಾರೆ, ರೈಟ್ ನಮಗೆ ಕೊಡಿ, ಬೇರೆ ಯಾರಿಗೆ ಕೊಡಬೇಡಿ, ನಾವು ಅದನ್ನು ಈ ಕಬಡ್ಡಿ ಮ್ಯಾಚು, ಕ್ರಿಕೆಟ್ ಮ್ಯಾಚು ಈ ಥರ ಅದನ್ನು ನಾವು ತಗೊಂಡು ಹೋಗುವಂಥ, ನಮಗೆ ಟೆಕ್ನಿಕಲ್ ಟೀಮ್ಗೆ ಡಿಸ್ಕಷನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿವರೆಗೆ ಮುಟ್ಟಿದೆ ಒಂದು ಕಂಬಳ ಅಂತ ಹೇಳಿದೆ. ಮತ್ತು ಕಾಂತಾರ ಫಿಲ್ಮಲ್ಲಿ ಬಂದಿದೆ, ಎಲ್ಲ ಬ್ಯಾಂಗ್ಳೂರು ನೋಡಿದ್ದು ಕಾಂತಾರನ ಅಂತ. ಈ ಕಾಂತಾರದವರು ಕೂಡ ಸ್ಪಾನ್ಸರ್ಗೆ ಹತ್ತಿರ ಬಂದಿದ್ದಾರೆ, ಕಾಂತಾರ 2 ಮಾಡ್ತಾರೆ ಅಂತೇಳಿ. ಸೊ ಇದೆಲ್ಲ ವಿಚಾರಗಳನ್ನು ಮಾಡಿಕೊಂಡು ನಮ್ಮ ತುಳು ಸಂಸ್ಕೃತಿಯನ್ನು ಉಳಿಸಿ ಬ್ಯಾಂಗ್ಳೂರಿನಲ್ಲಿ ತುಳು ಭವನ ಆಗಬೇಕು, ತುಳುಗೆ ಆದ್ಯತೆ ಸಿಗಬೇಕು, ಹೆಚ್ಚುವರಿ ಭಾಷೆ ಆಗಬೇಕು. ಇದು ಅಶೋಕರಯ್ಯ ಕಂಬಳ ಖಂಡಿತ ಅಲ್ಲ, ಬೆಂಗಳೂರು ಕಂಬಳ ನಮ್ಮ ಕಂಬಳ, ನಮ್ಮೆಲ್ಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರ ಕಂಬಳ. ಎಲ್ಲ ಕಂಬಳದ ಕೋಣಗಳ ಯಜಮಾನರು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ, ಎಲ್ಲ ಕಡೆಯಿಂದ ಸಹಕಾರ ಕೊಡುವಂಥದ್ದಾಗಿದೆ. ಅದು ಪ್ಯಾಲೇಸ್ ಗ್ರೌಂಡಲ್ಲಿ ನಮಗೆ ಜಾಗ ಸಿಕ್ಕಿರುವಂಥದ್ದು. ಒಳ್ಳೆ ರೀತಿಯಲ್ಲಿ ಒಂದು ಕಂಬಳವನ್ನು ಆಯೋಜನೆ ಮಾಡಬೇಕಂತ ಆಸೆ ಇದೆ. ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯನ್ನು ಇಡೀ ವಿಶ್ವಕ್ಕೆ ಪರಿಚಯ ಮಾಡುವಂಥ ಒಂದು ವ್ಯವಸ್ಥೆ ಇದ್ರ ಮೂಲಕ ಆಗಬೇಕು ಅಂತ ಪರಿಕಲ್ಪನೆಗಳಿದೆ. ನಮ್ಮೆಲ್ಲ ಸಹಕಾರ ಬೇಕು, ಖಂಡಿತ ಅದು ಒಳ್ಳೆ ರೀತಿಯಲ್ಲಿ ನಡೀತದೆ. ಕರೆ ಮಾಡಲಿಕ್ಕೆ ಯಾವಾಗ ನಮಗೆ ಜಾಗ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಕೂಡ ಮಾಡುವಂಥ ಕೆಲಸಗಳು ಆಗ್ಬೋದು. ದೇವರ ಅನುಗ್ರಹ ಕೂಡ ಅದಕ್ಕೆ ಇರ್ಬೋದು. ಎಲ್ಲ ಕಂಬಳಗಳು ನಡೆದು ದೇವರ ಆಶೀರ್ವಾದ, ಎಲ್ಲ ಜಾತಿ ಧರ್ಮದವರು ಕೂಡ ಈ ಕಂಬಳದವರು ತೊಡಗಿಸಿಕೊಂಡಿದ್ದಾರೆ. ಅದರಿಂದ ಸರ್ವ ದೇವರುಗಳ ಅನುಗ್ರಹದಿಂದ, ಜನರ ಸಹಕಾರದಿಂದ ಕಂಬಳ ಒಳ್ಳೆ ರೀತಿಯಲ್ಲಿ ನಡೀತದೆ ಅಂತ ನನ್ನ ಆಶೆ. ನವೆಂಬರ್ನಲ್ಲಿ ಆಗ್ತದೆ. ಹೌದು, ನವೆಂಬರ್ 24, 25 ಶನಿವಾರ ಮತ್ತು ಆದಿತ್ಯವಾರ. ಅದಕ್ಕೆ 1 ದಿವಸ ಮೊದಲು ತುಳುವಿನ ವಿಚಾರಗಳು ಅಲ್ಲಿ ನಡೀತದೆ, 3 ದಿವಸದ ಕಾರ್ಯಕ್ರಮಗಳು. ಓಕೆ, ಜೊತೆ ಶಾಸಕರಾಗಿ ಈಗ ಕೊನೆಯ ಮಾತುಗಳು, ಜನರಿಗೆ ಒಂದು ಸಂದೇಶ. ಶಾಸಕನಾಗಿ ಪುತ್ತೂರಿನ ಜನತೆ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದ, ನಾನು ಯಾವತ್ತೂ ಚುನಾವಣೆ ಮೊದಲು ಮುಂಚಿತವಾಗಿ ಅವರಿಗೆ ಏನೇನು ಆಶ್ವಾಸನೆಯನ್ನು ಕೊಟ್ಟಿದ್ದೇನೆ. 10-12 ವರ್ಷದಿಂದ ಬಡವರ ಸೇವೆಯನ್ನು, ಕಣ್ಣೀರು ಒರೆಸುವಂಥ ಕೆಲಸವನ್ನು ನನ್ನ ಉದ್ಯಮದಲ್ಲಿ ಬಂದ ಒಂದು ಅಂಶದಲ್ಲಿ ಮಾಡಿಕೊಂಡು ಬಂದಿದ್ದೇನೆ. ಈಗ ಶಾಸಕರಾಗುವ ರೀತಿಯಲ್ಲೂ ಕೂಡ ನೀವೆಲ್ಲ ಆಶೀರ್ವಾದವನ್ನು ಮಾಡಿದಿರಿ. ಪ್ರಾಮಾಣಿಕತನವಾಗಿ ಪುತ್ತೂರಿನ ಅಭಿವೃದ್ಧಿಗಾಗಿ ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡುವಂಥ ಪ್ರಯತ್ನದಲ್ಲಿ ನಾನು ಇದ್ದೇನೆ. ನಿಮ್ಮ ಕೆಲಸಗಳು ಕೂಡ ಇದ್ದರೆ ಯಾರಾದರೂ ನಾನು ಅವರಿಗೆ ಓಟ್ ಹಾಕಲಿಲ್ಲ, ನಾನು ಆ ಪಕ್ಷ, ನಾನು ಈ ಪಕ್ಷ ಅಂತ ದಯಮಾಡಿ ನೀವು ಯಾರೂ ಕೂಡ ಆ ರೀತಿಯ ಅಭಿಪ್ರಾಯಗಳನ್ನು ತಿಳ್ಕೊಳ್ಬೇಡಿ. ನಮ್ಮ ಪಕ್ಷದವರಿಗೆ ಮತ್ತು ಎಲ್ಲ ಪಕ್ಷದವರಿಗೆ, ಎಲ್ಲ ಜನರಿಗೂ ನಾನು ಶಾಸಕ, ಅದನ್ನು ನಾನು ತಿಳ್ಕೊಂಡಿದ್ದೀನಿ. ಯಾವ ಮುಜುಗರ ಇಲ್ಲದೆ ನೀವು ನಿಮ್ಮ ಕೆಲಸ ಮಾಡಲಿಕ್ಕೆ ನನ್ನ ಹತ್ರ ಆಗುವಂಥ ಕೆಲಸಗಳು ಇದ್ದರೆ ಖಂಡಿತ ಅದನ್ನು ಮಾಡಿಕೊಡುವಂಥ ಕೆಲಸ ಮಾಡ್ತೀನಿ. ನೀವು ನನ್ನಂಥ ಸಂಪರ್ಕವನ್ನು ಮಾಡ್ಬೋದು. ಏನೇನು ಸರ್ಕಾರದಿಂದ ಯೋಜನೆಗಳು ಬರ್ತದೆ, ಯಾವ್ಯಾವ ಕೆಲಸ ಒಂದು ಶಾಸಕರ ನೆಲೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ, ಅದನ್ನು ಖಂಡಿತ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ನಿಮ್ಮೆಲ್ಲ ಕೆಲಸದ ಮಾಡುವ ಮುಖಾಂತರ ನಿಮ್ಮ ಋಣವನ್ನು ತೀರಿಸುವಂಥ ಕೆಲಸ, ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ಎಲ್ಲ ಜಾತಿ ಧರ್ಮದವರನ್ನು ಒಟ್ಟಿಗೆ ಕರ್ಕೊಂಡೋಗು, ಎಲ್ಲ ಸಮಾನ ಬಾಳ್ವೆ, ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಇಲ್ಲಿ ಬದುಕಬೇಕು, ಒಟ್ಟು ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಬದುಕಿ ಬಾಳುವಂಥ ಕೆಲಸಗಳಾಗಬೇಕು, ಅಭಿವೃದ್ಧಿ ಕೆಲಸಗಳಾಗಬೇಕು. ಈ ರೀತಿಯಲ್ಲಿ ಕೆಲಸ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ನೀವು ಆಶೀರ್ವಾದ ಮಾಡಿದಿರಿ, ನಿಮ್ಮ ಪ್ರೀತಿ ನಿರಂತರ ಇರಲಿ. ಎಲ್ಲಾದರೂ ತಪ್ಪಿ ನಡೆದಲ್ಲಿ ತಿದ್ದುವಂಥ ಕೆಲಸವನ್ನು ಮಾಡಿ
ಯಾರೂ ಕೂಡ ನಿಮ್ಮ ವಿಚಾರಗಳನ್ನು ತಿಳಿಸಿದಲ್ಲಿ ನನ್ನ ಗಮನಕ್ಕೆ ತೆಗೆದುಕೊಂಡು ಅದು ನಿಜವಾಗಿ ಆಗುವುದಿದ್ರೆ ಅದನ್ನು ನನ್ನಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೀನಿ. ನಿಮ್ಮ ಆಶೀರ್ವಾದ ಪ್ರೀತಿ ನನ್ನ ಜೊತೆ ಇರಲಿ ಅನ್ನೋ ಮಾತನ್ನು ಹೇಳ್ತೀನಿ ಎಲ್ರಿಗೂ. ನೀವೆಲ್ಲ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿದಾಗೆ ನಿಮಗೆ ಮನೆಗೆ ಬಂದು ನಾನು ಧನ್ಯವಾದ ಹೇಳಲಿಕ್ಕೆ, ಕೃತಜ್ಞತೆ ಹೇಳಲಿಕ್ಕೆ ನನಗೆ ಆಗಲಿಲ್ಲ. ಮಾಧ್ಯಮದ ಮುಖಾಂತರ ನಿಮಗೆ ಈ ಕೈ ಜೋಡಿಸಿ ನಮಸ್ಕಾರ ಮಾಡುವ ಮುಖಾಂತರ ನಿಮಗೆ ಧನ್ಯವಾದ, ಕೃತಜ್ಞತೆಯನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಎಸ್, ಧನ್ಯವಾದಗಳು ಸರ್. ತಮ್ಮ ಒಂದು ಒತ್ತಡದ ಶೆಡ್ಯೂಲ್ ಮಧ್ಯೆ ಕೂಡ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸರಿಸುಮಾರು 2 ಗಂಟೆಗಳ ಕಾಲ ಜನರ ಒಂದು ಆಶೋತ್ತರಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಿದ್ದೀರಿ. ಲಂಚ ಭ್ರಷ್ಟಾಚಾರ ಮುಕ್ತವಾಗಿ ಆಡಳಿತ ಕೊಡಬೇಕು ಅನ್ನುವಂಥದ್ದು ನಿಮ್ಮ ಆಶಯ. ಸೊ ಆ ಆಶಯ ನೆರವೇರಿ ಈ ಮೂಲಕ ಜನರಿಗೆ ಯಾವುದೇ ಲಂಚ ಭ್ರಷ್ಟಾಚಾರ ಇಲ್ಲದೆ ಸೇವೆಗಳು ಸಿಗುವಂತಾಗಲಿ ಅಂತ ನಮ್ಮ ಹರಕೆ ಕೂಡ. ಥ್ಯಾಂಕ್ ಯು ಒನ್ಸ್ ಅಗೇನ್ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕಾಗಿ. ಸುದ್ದಿ ಮಾಧ್ಯಮದವರಿಗೂ ಕೂಡ ಈ ಅವಕಾಶವನ್ನು ಕಲ್ಪಿಸಿದ್ರಿ. ನಿಮ್ಮ ಡಾಕ್ಟರ್ ಶಿವಾನಂದ ಅವರು ಭಾರೀ ವರ್ಷದಿಂದ ಭ್ರಷ್ಟಾಚಾರದ ವಿರೋಧವಾಗಿ ಇವಾಗಲೂ ಅವರ ಮಾತಲ್ಲಿ ಬರುವಂಥದ್ದು ಅದು. ಇದು ನಮ್ಮ ಆಶಯಕ್ಕೆ ಕೂಡ ಅದು ಪೂರಕವಾಗಿರುವಂಥದ್ದು. ನಾನು ಅವತ್ತಿಂದ ಶುರುವಿಗೆ ಈ ಡಾಕ್ಟರ್ ಶಿವಾನಂದ ಅವರು ಇದನ್ನು ಆರಂಭ ಮಾಡುವಾಗ ನನಗಿದು ಸಾಧ್ಯತೆ ಇದೆಯಾ ಅಂತ ನನ್ನ ಒಂದು ಪ್ರಶ್ನೆ ಇತ್ತು. ನಾನು ಕೆಲವು ಕಡೆ ಅದನ್ನು ಮಾತಾಡುವಾಗಲೂ ಇವರ ಕೆಲವು ಕಾರ್ಯಕ್ರಮಗಳು, ಯೋಜನೆಗಳು, ಇದರ ಬಗ್ಗೆ ನನಗೆ ಆಗ್ತಾಯಿತ್ತು, ಇದು ಮಾಡಲಿಕ್ಕೆ ಆಗ್ತಾ ಇದೆಯಾ ಅಂತ. ಹಂತವಾಗಿ ಒಂದು ಹಂತಕ್ಕೆ ಮುಟ್ಟಿಸುವಂಥದ್ದು. ಕೆಲವು ಅಧಿಕಾರಿಗಳನ್ನೇ ನಿಮ್ಮ ಸ್ಟುಡಿಯೋದಲ್ಲಿ ನಿಲ್ಲಿಸಿ ನಾವು ಭ್ರಷ್ಟಾಚಾರದ ವಿರೋಧವನ್ನು ಸಾರುವಂಥ ಕೆಲಸವನ್ನು ಮಾಡುವಂಥ ಫ್ಲ್ಯಾಗ್ ಹಿಡ್ಕೊಂಡು ಕೆಲವು ಕಾರ್ಯಕ್ರಮವನ್ನು ಮಾಡಿ ನನಗೆ ಒಂದೊಂದು ಕಡೆ ನಗು ಬರ್ತಾ ಇತ್ತು. ಕೆಲವರನ್ನು ನೋಡುವಾಗ, ಕೆಲವು ವಿಚಾರಗಳನ್ನು ನೋಡುವಾಗ. ಯಾಕಂತ ಹೇಳಿದ್ರೆ ನಾನು ಫ್ಲ್ಯಾಗ್ ಮಾತ್ರ ಹಿಡಿದ್ರೆ ಸಾಕಾಗಲಿಕ್ಕಿಲ್ಲ. ನಾವು ಫ್ಲ್ಯಾಗನ್ನು ಅದರಲ್ಲಿ ಏನು ಬರೆದಿದೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು ಆಗಬೇಕು. ಕೆಲವರು ಫ್ಲ್ಯಾಗ್ ಹಿಡಿತಾ ಇದ್ದರು, ಅದನ್ನು ನೋಡುವಾಗ ನನಗೆ ಮುಜುಗರನೋ ನಗುವ ಏನೋ ಬರ್ತಾಯಿತ್ತು. ಆದರೆ ಅದು ಬದಲಾವಣೆ ಆಯಿತು. ಈಗ ಯಾರು ಫ್ಲ್ಯಾಗ್ ಹಿಡಿದಿದ್ದಾನೆ, ಆ ಹಿಡಿದ ನಂತರ ಅವನು ಬದಲಾವಣೆಯಾಗುವುದನ್ನು ಕಂಡಿದ್ದೀನಿ. ಈ ಡಾಕ್ಟರ್ UP ಶಿವಾನಂದ ಅವರ ಈ ಕಾರ್ಯಕ್ರಮ ಕೂಡ ನನಗೆ ಸ್ಫೂರ್ತಿ ಕೊಡುವಂಥದ್ದಾಗಿದೆ. ಈಗ ನಾವು ಭ್ರಷ್ಟಾಚಾರದ ವಿರೋಧ ಹೇಳೋದಾದರೆ ಅವ್ರದ್ದು ಕೂಡ ಈ ಕಾರ್ಯಕ್ರಮ ಅವೇರ್ನೆಸ್ ಪ್ರೋಗ್ರಾಮ್ಸು ತುಂಬ ಜನ ಅದನ್ನು ಇಷ್ಟಪಡುವಂಥದ್ದಾಗಿದೆ. ಕೆಲವು ಕಾರ್ಯಕ್ರಮಗಳು ಈ ಮೂಲಕ ಸಮಾಜವನ್ನು ತಿದ್ದುವಂಥ ಕೆಲಸಗಳು ಆಗ್ಬೋದು. ನಾವು ಮಾಸ್ ತಿದ್ದುವಂಥದ್ದು ಕೆಲವರು ಹೇಳ್ತಾರೆ ಲೈಬ್ರರಿ ಯಾಕೆ ಅಂತ. ಒಬ್ಬನನ್ನು ಭಾಷಣ ಕೊಟ್ಟೇ ತಿದ್ದುವಳಿಗೆ ಈ ಲೈಬ್ರರಿಯನ್ನು ಓದುವ ಮುಖಾಂತರ ಅವರ ಜ್ಞಾನವನ್ನು ವೃದ್ಧಿ ಮಾಡುವಂಥ ಕೆಲಸಗಳಾಗ್ಬೋದು. ಇಂಥ ಮಾಧ್ಯಮದ ಮುಖಾಂತರ ಈ ಅವೇರ್ನೆಸ್ಸನ್ನು ಕೊಡುವುದರ ಮುಖಾಂತರ ಇದು ಭ್ರಷ್ಟಾಚಾರಕ್ಕೆ ವಿರೋಧಕ್ಕೆ ತುಂಬ ಸಹಾಯವಾಗಿದೆ. ಡಾಕ್ಟರ್ UP ಶಿವಾನಂದ ಅವರು ಕೂಡ ನಾನು ಅಭಿನಂದನೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಎಸ್, ಥ್ಯಾಂಕ್ ಯು ಸರ್ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕಾಗಿ. ಎಸ್, ಇದು ಶಾಸಕ ಅಶೋಕ್ ಕುಮಾರ್ ರೈ ಅವರು ಹೇಳಿರುವಂಥ ವಿಚಾರಗಳು. ಅದರ ಜೊತೆಗೆ ಈ ಒಂದು ಸರ್ಕಾರಿ ಜನಪ್ರತಿನಿಧಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳು ಏನು ಜನರೊಂದಿಗೆ ನೇರವಾಗಿ ಒಂದು ಸಂವಹನದಲ್ಲಿ ಪಾಲ್ಗೊಳ್ಳುವಂಥ ಒಂದು ವೇದಿಕೆ ಇದೆ. ಅದಕ್ಕೆ ಮತ್ತೊಮ್ಮೆ ಶಾಸಕ ಅಶೋಕ್ ರೈ ಅವರ ಮೂಲಕ ಚಾಲನೆ ಸಿಕ್ಕಿದೆ. ಇನ್ನು 3 ತಿಂಗಳಲ್ಲಿ ಇನ್ನೊಮ್ಮೆ ಶಾಸಕರು ಬರ್ತಾರೆ, ನಮ್ಮ ಜೊತೆಗೆ ನೇರ ಪ್ರಸಾರದಲ್ಲಿ ಭಾಗಿಯಾಗ್ತಾರೆ. ಅದರ ಜೊತೆಗೆ ಪಂಚಾಯತ್ನಲ್ಲಿ ಈಗ ಮತ್ತೆ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರು ಬಂದಿದ್ದಾರೆ. ಅವರು ಕೂಡ ಸ್ಟುಡಿಯೋಗೆ ಬರ್ತಾರೆ, ಜನರ ಆಶೋತ್ತರಗಳಿಗೆ ಒಂದು ಉತ್ತರವನ್ನು ಕೂಡ ಕೆಲಸ ಮಾಡ್ತಾರೆ. ಜೊತೆಗೆ ಸರ್ಕಾರಿ ವಿವಿಧ ಇಲಾಖೆಗಳ ಒಂದು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಬಂದು ತಮ್ಮ ಇಲಾಖೆಯ ಯೋಜನೆಗಳು, ಮಾಹಿತಿಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಾರೆ. ಅದೆಲ್ಲದಕ್ಕೂ ಕೂಡ ಈಗ ಶಾಸಕರ ಮೂಲಕ ಚಾಲನೆ ಸಿಕ್ಕಿದೆ ಅನ್ನುವಂಥದ್ದನ್ನು ಹೇಳ್ತಾ ಮತ್ತೆ ಇನ್ನೊಂದು ಕಾರ್ಯಕ್ರಮದ ಮೂಲಕ ತಮ್ಮ ಮುಂದೆ ಬರ್ತೀವಿ. ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ.